ವೀಕ್ಷಕರೇ ನಮಸ್ಕಾರ. ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ನಾವು ಈ ಪ್ರೋಗ್ರಾಮ್ ಶುರು ಮಾಡೋ ಮುಂಚೆ ಇದರ ಉದ್ದೇಶವನ್ಗೆ ಹೇಳಲೇಬೇಕಾಗುತ್ತೆ. ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಬೆಳ್ತಂಗಡಿಯ ಗ್ರಾಮೀಣ ಪತ್ರಿಕೆಯಾಗಿ ನಂಬರ್ 1 ಪತ್ರಿಕೆಯಾಗಿ ನಿಮ್ಮ ಮನೆ ಮನೆಗೆ ಪ್ರತಿ ಗುರುವಾರ ಬರುತ್ತೆ. ಈ ಪತ್ರಿಕೆಯಲ್ಲಿ ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು 10 ಟಾಪಿಕ್ಗಳನ್ನ ಪಿಕ್ ಮಾಡ್ತೀವಿ. ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು, ಯಾವುದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಬೇಕು, ಅದನ್ನ ನಾವು ಒಂದು ಆಯ್ದುಕೊಂಡು ಅದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದು ಚರ್ಚೆ ಮಾಡುವಂಥ ವಿಚಾರವೇ ಈ ಸುದ್ದಿಯ ಸುತ್ತು ವಾರಕ್ಕೊಂದು ಸುತ್ತು. ಅಂದರೆ ನಾವು ಪತ್ರಿಕೆಯಲ್ಲಿ ಎಲ್ಲ ವಿಷಯವನ್ನು ಕೂಡ ಮಾಹಿತಿ ಪೂರ್ವಕವಾಗಿ ನಾವು ಎಲ್ಲವನ್ನೂ ಕೂಡ ಮಾಡ್ತೀವಿ. ಆದರೆ ನಾವು ಚರ್ಚೆಯನ್ನು ಮಾಡಿದಾಗ ಇನ್ನಷ್ಟು ಗೊಂದಲಗಳು, ಯಾವುದೇ ಪ್ರಶ್ನೆ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅನ್ನೋ ವಿಚಾರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇನ್ನು ಪತ್ರಿಕೆ ಬಗ್ಗೆ ನಿಮಗೆ ಗೊತ್ತೇ ಇದೆ, ಪ್ರತಿ ಗುರುವಾರ ನಮ್ಮ ಬೆಳ್ತಂಗಡಿಯಲ್ಲಿ ಮನೆ ಮನೆಗೂ ಬರ್ತಾ ಇದೆ. ಜೊತೆಗೆ ನಂಬರ್ 1 ಪತ್ರಿಕೆಯಾಗಿ ಕೂಡ ಎಲ್ಲರೂ ಕೂಡ ಜನಮೆಚ್ಚುಗೆ ಪಡೆದಿರುವಂತಹ ಪತ್ರಿಕೆ. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಸುಳ್ಯ ಪುತ್ತೂರಲ್ಲೂ ಕೂಡ ಇದು ನಂಬರ್ 1 ಪತ್ರಿಕೆಯಾಗಿ ಎಲ್ಲರೂ ಕೂಡ ಒಂದು ಮೆಚ್ಚುವಂತ ಪತ್ರಿಕೆಯಾಗಿ ಅದನ್ನು ಓದ್ತಾ ಇದ್ದಾರೆ. ಇನ್ನು ನಮ್ಮ ಸುದ್ದಿ ನ್ಯೂಸ್ ಕೂಡ ಹಾಗೆಯೇ ಕಳೆದ 4 ವರ್ಷಗಳಿಂದ ಬೆಳ್ತಂಗಡಿಯ ಪ್ರತಿಯೊಂದು ಗ್ರಾಮ ಆಗಿರ್ಬೋದು, ಪ್ರತಿಯೊಂದು ಏರಿಯಾಕ್ಕೂ ಹೋಗಿ ಅಲ್ಲಿ ಒಂದು ಸಮಸ್ಯೆ ಆಗಿರ್ಬೋದು, ಸಾಧನೆ ವಿಷಯ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರತಿಭೆ ಇದ್ರೂ ಕೂಡ ಅದನ್ನು ನಾವು ತೆರೆಯ ಮೇಲೆ ತರುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಇದೀಗ ನಾವು ಕಳೆದ ಕೆಲವಾರು ವಾರಗಳಿಂದ ಈ ಸುದ್ದಿಯ ಸುತ್ತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದು 10-11 ಟಾಪಿಕ್ನ ನಾವು ಪಿಕ್ ಮಾಡಿದ್ದೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಜಾಯ್ನ್ ಆಗಿದ್ದಾರೆ ರಾಘವ್ ಶರ್ಮಾ ನಿಡ್ಲೆ. ಇವರು ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ PRO ಆಗಿ ಕೆಲಸ ಮಾಡ್ತಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ದಾಮೋದರ ದುಂಡೋಲೆ, ಇವರು ಈಗ ಪ್ರತಿಯೊಬ್ಬರು ಕೂಡ ಗೊತ್ತೇ ಇದೆ, ನಮ್ಮ ಸುದ್ದಿ ನ್ಯೂಸ್ನ ಮುಖ್ಯಸ್ಥರು. ಮನೆ ಮನೆಗೆ ಹೋದು ಕೂಡ ಕೇಳುವಂಥ ದಾಮು ಇದ್ದಾರ ಅಂತ. ಹಾಗಾಗಿ ದಾಮೋದರ ಬಗ್ಗೆ ಪ್ರತಿಯೊಬ್ಬರು ಗೊತ್ತೇ ಇದೆ. ಸೊ ಅವರು ಕೂಡ ಇವತ್ತು ವಿಶೇಷವಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲೇ ವಿಚಾರವಾಗಿ ಇದೀಗ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಚರ್ಚೆ ಆಗ್ತಿರುವಂಥ ವಿಚಾರ ಅಂತ ಹೇಳಿದ್ರೆ ಈ SIT ತನಿಖೆ ವಿಚಾರವಾಗಿ. ಸೊ ನಮ್ಮ ಹೆಡ್ಲೈನ್ ನೋಡೋದಾದ್ರೆ, ಮಹಿಳಾ ಆಯೋಗದ ಮನವಿಗೆ ಮಣಿದ ರಾಜ್ಯ ಸರ್ಕಾರ, ಧರ್ಮಸ್ಥಳ ವ್ಯಾಪ್ತಿಯ ಅಪರಾಧ ಕೃತ್ಯಗಳ ತನಿಖೆಗೆ SIT ರಚನೆ. ಸೊ ಕಳೆದ ಕೆಲವಾರು ವಾರಗಳಿಂದ ಇದೊಂದು ಚರ್ಚೆ ಆಗ್ತಿರುವಂಥದ್ದು, ಅನೇಕ ಮಂದಿಗೆ ಒಂದು ಪ್ರಶ್ನೆ ಹುಟ್ಟುಹಾಕಿರುವಂಥದ್ದು. ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಕೆಲವೊಂದು ಅಪರಾಧ ಕೃತ್ಯ ಆಗಿದೆ. ಹಲವಾರು ಜನ ನಾನು ಹೂತಿದ್ದೀನಿ ಅಂತ ಒಂದು ವಿಷಯವನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ, ಅದು ಯಾರು ಅಂತ ಇನ್ನೂ ಕೂಡ ಯಾರು ಕೂಡ ಗೊತ್ತಿಲ್ಲ, ಅನಾಮಧೇಯ ವ್ಯಕ್ತಿ, ಅವರು ಕೋರ್ಟ್ ಕೂಡ ಹಾಜರಾಗಿದ್ರು. ಇದೀಗ ಆ ವಿಚಾರವಾಗಿ SIT ಕೂಡ ತನಿಖೆ ಅದಕ್ಕೆ ಒಂದು ಹಸ್ತಾಂತರ ಆಗಿದೆ. ಸೊ ಇವಾಗಲೇ ನಮ್ಮ ಬೆಳ್ತಂಗಡಿಗೆ ಬಂದಿದ್ದಾರೆ. ಕಳೆದ 3 ದಿನಗಳಿಂದ SIT ಅನ್ನೋದು ಪ್ರತಿಯೊಂದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಸೊ ಇದರ ಬಗ್ಗೆ ನಾವು ಏನು ಮಾತಾಡ್ಬೋದು, ಜನಗಳಿಗೆ ಮಾಹಿತಿ ಕೊಡೋದಾದ್ರೆ? ಶ್ರೇಯ ಅವರ ಒಂದು ಏನಂತ ಹೇಳಿದರೆ, ಈ ಧರ್ಮಸ್ಥಳದಲ್ಲಿ ಅಪರಾಧ ನಡೆದಿದೆ ಅನ್ನೋ ಒಂದು ಆರೋಪಗಳ ಮೇಲೆ ಈ ಪ್ರಕರಣದ ತಳಹದಿರೋದು. ಎಷ್ಟು ವರ್ಷಗಳ ಹಿಂದೆ ನಡೆದಿದೆ ಅಂತ ಹೇಳೋದನ್ನು ದೂರುದಾರ ದೂರಿನಲ್ಲಿ ತಿಳಿಸಿದ್ದಾರೆ. ಆ ಪ್ರಕರಣ ಫಸ್ಟಿಗೆ ಬೆಳಕಿಗೆ ಬಂದಾಗ ಸಾಕಷ್ಟು ಒಂದೊಂದೇ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಹೋಯಿತು. ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗವನ್ನು ತೇಜೋವಧೆ ಮಾಡುವಂಥ ಪ್ರಯತ್ನಗಳು ನಡೆದು, ಇನ್ನೊಂದು ಕಡೆ ಇಲ್ಲ ಆ ಆರ್ಗ್ಯುಮೆಂಟ್ ಅಲ್ಲ, ಅಲ್ಲಿ ಮತ್ತಷ್ಟು ಕೊಲೆಗಳು ನಡೆದಿದೆ ಅಂತ ಒಂದು ವರ್ಗ ಆರ್ಗ್ಯುಮೆಂಟ್ ಮಾಡಿದ್ದೆ. ಮತ್ತು ಅಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮವಾದಂಥ ಈ ಅಪರಾಧ ನಡೆದುವಂಥದ್ದು ಅಥವಾ ಯಾವುದೇ ಮಾಹಿತಿ ನೀಡದೆ ಈ ರೀತಿ ಹೆಣಗಳನ್ನು ಹೂಳುವಂಥ ವ್ಯವಸ್ಥೆ ಅಂತ ಘಟನೆಗಳೇ ಸಂಭವಿಸಿಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಆಯಿತು. ಸೊ ವಾಟ್ ಎವರ್ ಏನಿರ್ಬೋದು, ಸರ್ಕಾರದ ಮೇಲೆ ಪ್ರೆಷರ್ ಬಂತು. ಮಹಿಳಾ ಆಯೋಗದವರು, ರಾಜ್ಯ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಕೂಡ ದೂರುಗಳು ಹೋಯಿತು. ಅವರು ಈ ಮ್ಯಾಟರ್ನ ಟೇಕಪ್ ಮಾಡಿ ನಂತರ ಸರ್ಕಾರಕ್ಕೊಂದು ರೆಕಮೆಂಡೇಶನ್ ಅನ್ನು ಕೊಟ್ಟರು, SIT ಅನ್ನು ಫಾರ್ಮ್ ಮಾಡಬೇಕು ಅಂತೇಳಿ. ಹಿಂದೆ ಈ ಕೇಸನ್ನು ಕೈಗೆತ್ತಿಕೊಂಡಂತಹ ಅಂದರೆ ದೂರುದಾರರ ಪರವಾಗಿ ಕೆಲಸ ಮಾಡಿದಂಥ ವಕೀಲರಾದ ಆದರ್ಶ್ ದೇಶಪಾಂಡೆ ಮತ್ತು ಇನ್ನೊಬ್ಬರು, ಅವರು ಕೂಡ SIT ಅನ್ನು ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋದು ಆರ್ಗ್ಯುಮೆಂಟನ್ನು ಪುಟ್ಫೋರ್ತ್ ಮಾಡ್ತಿರೋ. ಈ ಸಂಬಂಧ ಪತ್ರಿಕಾ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದರು. ಸೊ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಷಯವನ್ನು ಪರಿಗಣಿಸಿ ಅವರು ಗವರ್ಮೆಂಟಿಗೆ ರೆಕಮೆಂಡೇಶನ್ ಮಾಡಿದರು. ಮತ್ತು ಸಿದ್ದರಾಮಯ್ಯ ಅವರು ಈ SIT ಆದೇಶ ಮಾಡುವ 1-2 ದಿನದ ಮೊದಲೇ ಯಾರ್ಯಾರು ಹೇಳಿದ್ರು ಅಂತೇಳಿ ನಾವು SIT ಅನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳಿದ್ರು. ಅದಾದ ಮಾರನೇ ದಿನವೇ SIT ಅನ್ನು ಫಾರ್ಮ್ ಮಾಡಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ಅನ್ನು ಫಾರ್ಮ್ ಮಾಡಿದ್ದಾರೆ. ಈಗ SIT ರಚನೆ ಆಗಿದೆ. ಒಂದು ಮುಖ್ಯವಾಗಿ MN ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ದಯಮ್ಮ ಅವರೆಲ್ಲ ಉನ್ನತ ಅಧಿಕಾರಿಗಳು, ಅವರ ಜೊತೆಗೆ ಮತ್ತೊಂದಿಷ್ಟು 20 ಜನ
ಆಫೀಸರ್ಸ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ, ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಈ ಕೇಸನ್ನು. ಸೊ ಈಗ ಸಪರೇಟ್ ಆಗಿ ಬೆಳ್ತಂಗಡಿಯಲ್ಲಿ ಒಂದು ಕೂಡ SIT ಸ್ಥಳೀಯ ಶಾಖೆ ಅಥವಾ ಲೋಕಲ್ ಯೂನಿಟ್ ಅಂತ ಹೇಳ್ಬೋದು, ಅದೊಂದು ಕಚೇರಿಯನ್ನು ಬೆಳ್ತಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿನ ಏನೇನು ಮಾಹಿತಿ ಪಡೆಯುವಂಥದ್ದು, ಲಾಜಿಸ್ಟಿಕ್ ಸಪೋರ್ಟು, ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳಿಗೆ ತನಿಖೆಗೆ ಸಂಬಂಧಪಟ್ಟಂತೆ ಅದನ್ನು ನಿರ್ವಹಿಸಲಿಕ್ಕೆ ಒಂದು ಲೋಕಲ್ ಆಫೀಸ್ ಇರ್ತದೆ. ಸೊ ಅದಿರುತ್ತೆ. ಸೊ ಇನ್ವೆಸ್ಟಿಗೇಷನ್ ಯಾವಾಗ ಶುರು ಮಾಡ್ತಾರೆ ಅನ್ನೋದನ್ನು ಧರ್ಮಸ್ಥಳಕ್ಕೆ ಬಂದು ಅಧಿಕೃತವಾಗಿ ಕೇಸನ್ನು ತೆಗೆದುಕೊಂಡು SIT ಟೀಮ್ ಫಸ್ಟ್ ಮೊದಲು ಏನು ಮಾಡುತ್ತೆ ನೋಡಬೇಕು. ದೂರದಾರನ ಕರ್ಕೊಂಡು ಬಂದು ಆ ವ್ಯಕ್ತಿ ಎಲ್ಲೆಲ್ಲಿ ಮೃತದೇಹಗಳನ್ನು ದಫನ್ ಮಾಡಿದ್ದೇನೆ ಅಥವಾ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾರೆ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು. ಅಲ್ಲೇನೇನು ಸತ್ಯಗಳು ಕಂಡು ಬರುತ್ತೆ, ಅಲ್ಲಿ ಶವಗಳು ಇತ್ತೋ ಇಲ್ವೋ, ಬುರುಡೆಗಳು ಸಿಗುತ್ತೋ ಇಲ್ವೋ ಅನ್ನೋದನ್ನೆಲ್ಲ ಮುಂದೆ ನೋಡಬೇಕು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಪಾದಕರು ಸಂತೋಷ್ ಶಾಂತಿನಗರ ಇದ್ದಾರೆ. ಸೊ ಸಂತೋಷ್ ಅವರೇ, ಹಲೋ, ನಮಸ್ತೆ, ಹೇಳಿ. ಸೊ ಆಕ್ಚುಲಿ ನೀವು ಕೂಡ ನಮ್ಮ ಈ ಒಂದು ಸ್ಟುಡಿಯೋ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ನೀವು ಬರ್ತಾ ಇಲ್ಲ. ಆದರೂ ಕೂಡ ಹೆಚ್ಚಿನ ಮಾಹಿತಿ ನಿಮ್ಮಿಂದ ನಾವು ಕಲೆ ಹಾಕ್ತಾ ಇದ್ದೀವಿ. ಈಗ SIT ತನಿಖೆ ಆಗ್ತಾ ಇದೆ. ಸೊ ಎಲ್ಲಿವರೆಗೆ ಆಗ್ತಾ ಇದೆ, ಏನು ಇದರ ವಿಚಾರ ಬಗ್ಗೆ ಅಂತ ಮಾಹಿತಿ? ಈಗಾಗಲೇ SIT ಅವರು ಪ್ರಾಥಮಿಕ ಹಂತದ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಪ್ರಾರಂಭ ಅಂತ ಹೇಳಿದ್ರೆ ಅವರು ಬೆಳ್ತಂಗಡಿ ತಾಲೂಕಿಗೆ ಈಗ ಬರ್ಲಿಲ್ಲ, ಆದ್ರೆ ಅವರ ಮುಖ್ಯಸ್ಥರು ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ. SIT ಯಲ್ಲಿ ನೇಮಕಗೊಂಡಿರುವಂತಹ 4 ಅಧಿಕಾರಿಗಳು, ಅದರಲ್ಲಿರುವಂತಹ ಸೌಮ್ಯಲತಾ ಅಂತ ಹೇಳುವವರು ಆ ಸಭೆಗೆ ಗೈರಾಜರಾಗಿದ್ದಾರೆ. ಉಳಿದ ಅಧಿಕಾರಿಗಳು ಹಾಜರಾಗಿದ್ದಾರೆ. ಈ ಕೇಸ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅನ್ನುವಂಥದ್ದು ಮೊದಲ ಹಂತದ ಸಭೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕ, ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಆವರಣದಲ್ಲಿ SIT ಯ ಒಂದು ಕಚೇರಿ ಪ್ರಾರಂಭ ಆಗ್ತದೆ. ಅದಕ್ಕೆ ನೇಮಕಗೊಂಡಿರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಇಲ್ಲಿಗೆ ಬರ್ತಾರೆ. ಆನಂತರ ಇಲ್ಲಿಯ ಮಾಹಿತಿಯನ್ನ ಪಡ್ಕೊಳ್ಳುವಂತದ್ದು, ದಾಖಲೆಗಳನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ನಡೀತದೆ. ಜೊತೆಗೆ ಸಾಕ್ಷಿ ದೂರುದಾರ ಮೊನ್ನೆ ಯಾರು ಬಂದು ಜಡ್ಜಿ ಎದುರು ಹೇಳಿಕೆ ಕೊಟ್ಟಿದ್ದಾರೆ, ಅವರನ್ನು ಕೂಡ ಕರೆಸಿಕೊಂಡು ಅವರಿಂದ ಮಾಹಿತಿ ಪಡೆಯುವಂತ ಕೆಲಸ SIT ಅವರು ಮಾಡ್ತಾರೆ. ಅದ್ರ ಜೊತೆ ಇದರಲ್ಲಿ ಆರೋಪಿಗಳು ಆಗ್ಬಹುದು, ಸಂಭಾವ್ಯರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಬೆಂಗಳೂರಿನಲ್ಲಿ ಚರ್ಚೆ ಮಾಡಿದ್ದಾರೆ. ಅದನ್ನ ಕೋರ್ಟಿಗೆ ಮನವರಿಕೆ ಮಾಡಿ ಅವರನ್ನು ವಶಕ್ಕೆ ತಗೊಳ್ಬಹುದು ಹೇಗೆ ಅನ್ನುವಂತ ಬಗ್ಗೆ ಕೂಡ ಅವರು ವಕೀಲರೊಂದಿಗೆ ಚರ್ಚೆ ಮಾಡಿದ್ದಾರೆ. ಅದು ಇವತ್ತಿನ ಬೆಳವಣಿಗೆ. ಅದು ಇದರಲ್ಲಿ ಮಹತ್ವದ ಒಂದು ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಡ್ಜ್ ಮುಂದೆ ಸಾಕ್ಷಿದಾರ ಹೇಳಿಕೆ ಕೊಟ್ಟಿರುವಂತದ್ದು ಮತ್ತು ಅದು ಮೊದಲನೇ ತನಿಖಾಧಿಕಾರಿಗೆ ಸಲ್ಲಿಕೆ ಆಗಿರ್ತದೆ, SIT ಗೆ ಹಸ್ತಾಂತರ ಆಗಿರೋದು. ಆ ದಾಖಲೆ ಪ್ರತಿಗಳಲ್ಲಿ ಏನಿದೆ, ಯಾರ ಹೆಸರು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಮುಂದಕ್ಕೆ ಯಾವ ರೀತಿ ಹೋಗ್ಬೋದು, ಒಂದು ಸಂಭಾವ್ಯ ಆರೋಪಿಗಳು ಇದ್ರಲ್ಲಿ ಯಾರಾಗ್ಬೋದು ಅಂತ ಹೇಳುವಂತ ಮಾಹಿತಿಯನ್ನ ಕಲೆ ಹಾಕಿ ಅವರ ಬಗ್ಗೆ ಕೋರ್ಟಿಗೆ ಮಾಹಿತಿ ಕೊಟ್ಟು ಅಂತವ್ರನ್ನ ವಶಕ್ಕೆ ತಗೊಳ್ಬೇಕಿದ್ರೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದಾರೆ ಮೊಹಾಂತಿ ಅವರು ಮತ್ತು MN ಅನುಚೇತೆ ಮತ್ತು ಜಿತೇಂದ್ರ ದಯಾಮ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅದರ ಬೆಳವಣಿಗೆಗಳು ನಡೀತದೆ. ಇದ್ರ ಜೊತೆಗೆ ಎಲ್ಲ ಚರ್ಚೆ ನಡೀತಿರುವಂತದ್ದು ಏನು ಅಂತ ಹೇಳಿದ್ರೆ, ಇಬ್ಬರು ಅಧಿಕಾರಿಗಳು SIT ಇಂದ ಹಿಂದೆ ಹೋಗ್ತಾರೆ ಅನ್ನುವಂಥದ್ದು. ಅದು ಯಾಕೆ ಆ ಚರ್ಚೆ ಬಂತು ಅಂತ ಹೇಳಿದ್ರೆ, ಅದರಲ್ಲಿರುವಂತಹ MN ಅನುಚೇತ್ ಅವರು ಹಿಂದೆ ಪುತ್ತೂರಿನಲ್ಲಿ ASP ಆಗಿದ್ರು. 2012ರಲ್ಲಿ ಏನು ಸೌಜನ್ಯ ಅವರ ಅತ್ಯಾಚಾರ ಕೊಲೆ ಆಯ್ತು, ಆ ಸಂದರ್ಭದಲ್ಲಿ MN ಅನುಚೇತರು ಪುತ್ತೂರು ASP ಆಗಿದ್ರು. ಪುತ್ತೂರು ASP ಅಂತ ಹೇಳಿದ್ರೆ ಆಗ ಬೆಳ್ತಂಗಡಿ ತಾಲೂಕು ಕೂಡ ASP ಅಧೀನಕ್ಕೆ ಬರ್ತಾ ಇತ್ತು. ಈಗ ಬಂಟ್ವಾಳ ASP ಅಥವಾ DYSP. ಆ ಸಂದರ್ಭದಲ್ಲಿ ಪುತ್ತೂರಿನ ASP ಅಥವಾ DYSP ಬೆಳ್ತಂಗಡಿಗೆ ಅಧಿಕಾರಿ ಆಗಿರ್ತಿದ್ರು. ಆ ಘಟನೆಯ ತನಿಖೆ ಆಗುವಾಗ ಅಲ್ಲಿ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ರವರ ಮೇಲೆ, SI ಯೋಗೀಶ್ ರವರ ಮೇಲೆಲ್ಲ ಆರೋಪ ಬಂದಿತ್ತು. ಈಗ್ಲೂ ಇದೆ, ಅವರು ಸರಿ ತನಿಖೆ ಮಾಡ್ಲಿಲ್ಲ, ಮುಚ್ಚಿ ಹಾಕಿದ್ರು ಅಂತ. ಆ ಸಂದರ್ಭದಲ್ಲಿ ASP ಆಗಿದ್ದಾಗ ಅನುಚೇತ್ರ ಅವರ ಬಗ್ಗೆ ಕೂಡ ಸಣ್ಣ ಪುಟ್ಟ ಆರೋಪಗಳು ಬಂದಿತ್ತು, ಅವರು ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತೇಳಿ. ಹಾಗಾಗಿ ನಾನು ಅದೇ ಕ್ಷೇತ್ರದ, ಆ ಗ್ರಾಮದ, ಆ ಪರಿಸರದ ತನಿಖೆ ಮಾಡಿದ್ರೆ ನನ್ನ ಮೇಲೆ ಏನಾದ್ರೂ ಅನುಮಾನ ಬರಬಹುದು ಅಂತ ಅನುಚೇತ್ರ ಅವರ ಸಂಶಯ. ಅದನ್ನ ಅವರು ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದಾರೆ. ಆಗ ಇಲ್ಲ, ನೀವು ಅದಕ್ಕೆ ಫಿಟ್ ಇದ್ದೀರಿ, ನೀವು ಹಾಗೇನಿಲ್ಲ, ಸರಿ ಇರುವಂತ ಒಬ್ಬ ದಕ್ಷ ಅಧಿಕಾರಿ ಅಂತೇಳಿ ಮಾಡಿದ್ದಾರೆ. ಅವರು ಆ ಟೀಮ್ ಅಲ್ಲಿ ಇದ್ದಾರೆ. ಮತ್ತೊಬ್ಬರ ಅಧಿಕಾರಿ ಈಗ ಹೊಸದಾಗಿ ನೇಮಕಗೊಂಡಿರುವುದರಲ್ಲಿ 20 ಅಧಿಕಾರಿಗಳಲ್ಲಿ ಒಬ್ಬರು ಅಧಿಕಾರಿ ಯಾಕೆ ನಾನು ಅದರಲ್ಲಿ ಬರುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು SDM ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಹಾಗಾಗಿ ನಾನು ಕೂಡ ಇಲ್ಲಿ ಆಸ್ಪಾಸ್ನಲ್ಲಿ ಅವರೊಟ್ಟಿಗೆ ನಾನು ಶಾಮೀಲಾಗಿರ್ತೇನೆ ಅಥವಾ ಪರಿಚಯದಲ್ಲಿ ಇರ್ತೇನೆ, ಒಂದು ಮುಜುಗರಕ್ಕೆ ಮುಲಾಜಿಗೀಡಾಗ್ತೇನೆ ಅಂತ ಹೇಳುವಂತ ಆರೋಪ ಬರಬಹುದು, ನನ್ನನ್ನು ಬಿಡಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರೆ. ಅಷ್ಟಿರುವಂತ ಮಾಹಿತಿ. ಮತ್ತೆ SP ಸೈಮನ್ ಅವರ ಟೀಮ್ ಒಂದು ನಾಳೆ ನಾಡಿದ್ರಲ್ಲಿ ಬೆಳ್ತಂಗಡಿ
ಪೊಲೀಸ್ ಠಾಣೆ ಹತ್ರ ಬಂದು ಅವರ SIT ಆಫೀಸಿಗೆ ಬರ್ತಾರೆ. ಅಲ್ಲಿ ಸಿಬ್ಬಂದಿಗಳ ನೇಮಕ ಆಗ್ತದೆ, ಅವರ ಕಂಪ್ಯೂಟರ್ ಸಿಸ್ಟಮ್ ಏನೆಲ್ಲ ಸಂಪನ್ಮೂಲಗಳು ಬೇಕು ಅದನ್ನ ಮಾಡುವಂತ ವ್ಯವಸ್ಥೆ ಇವತ್ತಿನಿಂದಲೇ ಸ್ಟಾರ್ಟ್ ಆಗ್ತದೆ. ಮೊನ್ನೆ ಮಹಿಳಾ ಆಯೋಗದವರು ಆಗ್ರಹ ಮಾಡಿದಾಗ ಕೂಡ 2 ದಿನ ಬಿಟ್ಟು ಸಿದ್ದರಾಮಯ್ಯ ಅವರು SI ಕೊಟ್ಟಾಗ SIT ತನಿಖೆ ಹೇಗಿರ್ಬೇಕು ಅಂತ ಒಂದು ರೂಪುರೇಷೆ ಕೊಟ್ಟಿದ್ದಾರೆ. ನೀವು ಅಧಿಕಾರಿಗಳು ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡು SP ಕಚೇರಿಯನ್ನು ಉಪಯೋಗಿಸಿಕೊಂಡು ಮಾಡ್ಬೇಕು ಅಂತ. ಈಗ ಅದರ ಮುಂದುವರೆದ ಬೆಳವಣಿಗೆಯಾಗಿ ಇಲ್ಲಿಯೇ ಕಚೇರಿ ತೆರೀತಾರೆ. ಮತ್ತೆ ಒಂದು ದೊಡ್ಡ ಆಗ್ರಹ ಇರುವುದೇನು ಅಂತ ಹೇಳಿದ್ರೆ ಜನರದ್ದು ಒಂದು ಕಚೇರಿಗೆ ಮಾಡಿದ್ದಾರೆ, ಒಂದು SIT ಅವರು ಸಹಾಯವಾಣಿಯನ್ನ ತೆರೀಬೇಕು ಅಂತ. ಆ ಸಹಾಯವಾಣಿ ಮುಖಾಂತರ ನಾವು ದೂರು ಕೊಡ್ಲಿಕ್ಕೆ ಸಾಧ್ಯ ಇದೆ, ಸಾಕ್ಷಿ ಇದೆ ಅಂತ ತಿಳಿಸಬಹುದು ಅಂತ. ಅದು ಇನ್ನೂ ಆಗ್ಲಿಲ್ಲ, ಆದ್ರೆ ಆಗ್ಬೇಕು ಅಂತ ಹೇಳುವಂತ ಬೇಡಿಕೆ ಇದೆ. ಸರ್, ಇನ್ನೊಂದು ಇದು ನಮ್ಮ ಹೆಡ್ಲೈನ್ ಬಗ್ಗೆ ಕೂಡ ಕೆಲವೊಂದು ಜನರಿಗೆ ಗೊಂದಲ ಇತ್ತು. ಮಹಿಳಾ ಆಯೋಗದ ಮನವಿಗೆ ನಿಜ ಕೂಡ ರಾಜ್ಯ ಸರ್ಕಾರ ಮಂಡಿದ್ಯಾ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕೆಲವೊಂದು ಏನಾದ್ರು ಕ್ಲಾರಿಟಿ ಕೊಡೋದಾದ್ರೆ? ಸತ್ಯ, ಮಹಿಳಾ ಆಯೋಗದ ಮನವಿಗೆ ರಾಜ್ಯ ಸರ್ಕಾರ ಮಂಡಿದದ್ದು. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ತನಿಖೆ ಮಾಡಬೇಕು, SIT ಮಾಡಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಾಗ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು, ಯಾರ್ಯಾರು ಹೇಳ್ತಾರೆ ಅಂತ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕೂಡ ತನಿಖೆಯನ್ನು SITಗೆ ಬೇಕಾಗಿಲ್ಲ, ನಮ್ಮ ಪೊಲೀಸರೇ ಅದಕ್ಕೆ ಫಿಟ್ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಇವರು SITಗೆ ಹಸ್ತಾಂತರ ಮಾಡ್ಬೇಕು ಅಂತ ಹೊರಡಿಸಿದಂತ ಆದೇಶದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಕೂಡ ಅವರು ಇರುವುದು ಮಹಿಳಾ ಆಯೋಗದ ಮನವಿಯ ಮೇರೆಗೆ ನಾವು ರಾಜ್ಯ ಸರ್ಕಾರ SIT ಅನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತ ಇರುವಂತದ್ದು. ಆದ್ರೆ ಪ್ರಗತಿಪರ ಚಿಂತಕರು, ಬೇರೆ ಬೇರೆ ರಾಜಕೀಯ ನಾಯಕರು, ವಕೀಲರುಗಳು ಹೋಗಿ ಕೂಡ ಒತ್ತಾಯ ಮಾಡಿದ್ದಾರೆ SIT ಮಾಡ್ಬೇಕು ಅಂತ. ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗಿತ್ತು SIT ಆಗ್ಬೇಕು ಅಂತ. ಆದ್ರೆ ಎಲ್ಲರ ಮನವಿಗೆ ಸರ್ಕಾರ ಸ್ಪಂದಿಸಿದೆ. ಮೂಲ ಉದ್ದೇಶ, ಮೂಲ ಮನವಿ ಇರುವಂತದ್ದು ಮಹಿಳಾ ಆಯೋಗದವ್ರಿಗೆ. ಫಸ್ಟ್ ಪತ್ರ ಬರೆದದ್ದು ಕೂಡ ಅವರೇ. ಆ ಭಾಗದಲ್ಲಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅಂತ ದೂರಿದೆ. ಮತ್ತೆ SPಗೆ ಕೂಡ ನೋಟಿಸ್ ಮಾಡಿದ್ರು ಮಹಿಳಾ ಆಯೋಗದವರು, ನೀವು 7 ದಿನದಲ್ಲಿ ನನಗೆ ವರದಿ ಕೊಡ್ಬೇಕು ಅಂತ. ಅದರ ಹಂತದಲ್ಲಿ SITಗೆ ಹಸ್ತಾಂತರ ಆಯ್ತು. ಹಾಗಾಗಿ ಅದರಲ್ಲಿ ಸಂಶಯ ಇಲ್ಲ, ರಾಜ್ಯ ಸರ್ಕಾರ SITಗೆ ಕೊಡ್ಲಿಕ್ಕೆ ಮಹಿಳಾ ಆಯೋಗದ ಮನವಿಯೇ ಪ್ರಮುಖ ಕಾರಣ. ಈಗ ಇನ್ನೊಂದು ಸಂತೋಷ್ ಅವ್ರೀಗ ಇದರಲ್ಲಿ ಯಾರು ಆರೋಪಿಗಳು ಅಂತ ಇನ್ನು ಗೊತ್ತಾಗಿಲ್ಲ, ಬೆಳಕಿಗೆ ಬಂದಿಲ್ಲ. ಒಂದು ವೇಳೆ ಆರೋಪಿಗಳನ್ನ ನೀವೇನು ಹೇಳಿದ್ರೆ ವಶಕ್ಕೆ ಪಡೆದುಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇದೆ. ಇಟ್ಸ್ ಎ ವೆರಿ ಸೆನ್ಸಿಟಿವ್ ಕೇಸ್. ಇಲ್ಲಿ ಈ ಪ್ರಕರಣದಲ್ಲಿ ಯಾರ ಹೆಸರು ಮುಂದೆ ಬರುತ್ತೋ ಗೊತ್ತಿಲ್ಲ. ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರ ಅಥವಾ ಜಸ್ಟ್ ಬಂದು ವಿಚಾರಣೆಗೆ ಬಂದು ಹೋಗಿ ಅಂತ ಹೇಳ್ತಾರೆ? ವಶಕ್ಕೆ ಪಡೆಯುವಂತ ಪ್ರೊಸೆಸ್ ಬೇರೆ ಇರ್ತದೆ, ಅವ್ರ ಜೊತೆಗೆ ಇರ್ಬೇಕಾಗ್ತದೆ ಪೊಲೀಸರು, ಅಥವಾ ಜಸ್ಟ್ 1-2 ಗಂಟೆ ವಿಚಾರಣೆಯನ್ನ ಮಾಡಿ ಹೋಗಿ ಅಂತ ಹೇಳುವಂತ ಪ್ರೊಸೆಸ್ ಹೇಗಿರ್ತದೆ ಅಂತ? ಅಲ್ಲ, ನೋಟಿಸ್ ಮಾಡ್ಬೋದು, ನೋಟಿಸ್ ಮಾಡಿ ಕರೆಸ್ಕೊಳ್ಬಹುದು, ಹಂಗೂ ಕರ್ಸ್ಕೊಳ್ಬಹುದು. ಈಗ ಒಂದು ನೇರ ಕೊಲೆಯಲ್ಲಿದ್ದಾರೆ ಅಂತ ಕೂಡ್ರೆ ಅವರನ್ನ ಅರೆಸ್ಟ್ ಮಾಡ್ಬೇಕೇ ಅನ್ನುವಂಥದ್ದಲ್ಲ, ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ನೀವು ಬೆಂಗಳೂರಿನಲ್ಲಿ ನೋಡಿದ್ರೆ ರೌಡಿ ಶಿವು ಅಂತ ಹೇಳಿ ಒಂದು ಮರ್ಡರ್ ಆದ್ರೆ ಅಲ್ಲಿ FIR ಅಲ್ಲಿ ಮಾಜಿ ಸಚಿವರ ಹೆಸರಿತ್ತು, ಭೈರತಿ ಅವ್ರದ್ದು. ಅವರನ್ನು ಅರೆಸ್ಟ್ ಮಾಡ್ಲಿಲ್ಲ, ಅವರಿಗೆ ನೋಟಿಸ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಎಲ್ಲಿಯಾದ್ರೂ ತನಿಖೆಯಲ್ಲಿ ಅವರ ಮಾಹಿತಿಯಲ್ಲಿ ಎಲ್ಲಿಯಾದ್ರೂ ಅವ್ರು ಇನ್ವಾಲ್ವ್ ಅಂತ ಗೊತ್ತಾದ್ರೆ, ಸಾಕ್ಷ್ಯಾಧಾರ ಸಿಕ್ಕಿದ್ರೆ ಹಾಗೆ ಅರೆಸ್ಟ್ ಮಾಡ್ತಾರೆ. ಅಥವಾ ಒಂದು FIR ನಲ್ಲಿ ಒಬ್ಬ ಕೊಲೆ ಆರೋಪಿಯಿಂದ ಪ್ರಥಮ ಹಂತದಲ್ಲಿ ಸೇರ್ಪಡೆ ಆದ್ರೂ ಪೊಲೀಸರ ತನಿಖೆಯಲ್ಲಿ ಅದು ಅಲ್ಲ ಅಂತ ಹೇಳಿದ್ರೆ ಕೈಬಿಟ್ಟ ಪ್ರಕರಣಗಳಿದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕಲ್ಲಡ್ಕ ಆಸ್ಪಾಸ್ನಲ್ಲಿ ಹಿಂದೆ ಸುಮಾರು ವರ್ಷದಿಂದ ನಾವು ಕೇಳಿದಂತ ವಿಚಾರಗಳದು. ಆ ಸಂದರ್ಭದಲ್ಲಿ ಒಂದಿಬ್ಬರ ಮರ್ಡರ್ ಕೇಸ್ ನಲ್ಲಿ ಪ್ರಭಾವಿ ನಾಯಕರ ಹೆಸರು ಬರ್ತದೆ FIR ಅಲ್ಲಿ. ತನಿಖೆ ಆಗುವಾಗ SIಗೆ ಇನ್ಸ್ಪೆಕ್ಟರ್ಗೆ ಆಗ್ತದೆ ಈ ವ್ಯಕ್ತಿ ಇಲ್ಲ ಅವರೊಟ್ಟಿಗೆ ಅಂತ, ಕೊಲೆಯಲ್ಲಿ ಬಿಟ್ಬಿಡ್ತಾರೆ. ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ, ಈಗ ಈ ವ್ಯಕ್ತಿ ಹೇಳುವುದಕ್ಕೆ ಪೂರಕವಾಗಿ ಸಾಕ್ಷ್ಯ ಸಿಗ್ಬೇಕು. ದೂರದಾರ ಬಂದು ಯಾರೋ ಒಬ್ರು ಹೆಸರು ಹೇಳಿದ ಅಂತ ಹೇಳಿದ ಕೂಡಲೇ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪೂರಕ ಸಾಕ್ಷಿಗಳು ಏನಾದ್ರು ಸಿಗ್ಬೇಕು, ಅಥವಾ ನಾನು ಹೆಣ ಊತಿದ್ದೇನೆ ಅಂತ ಹೇಳುವಾಗ ಇವರೊಟ್ಟಿಗೆ ಯಾರು ಇನ್ವಾಲ್ವ್ ಇದ್ರು ಅದಕ್ಕೆ ವಿಟ್ನೆಸ್ ಬೇಕಲ್ಲ. ಹೌದೌದು, ಇದೇ ಒಬ್ಬನೇ ಹೋಗಿ ಹೆಣ ಊರ್ಲಿಕ್ಕೆ ಆಗುದಿಲ್ಲ, ನಾನಿದ್ದೆ ಅಂತ ಹೇಳ್ಬೇಕು. ಸಹಕಾರ ಕೊಟ್ಟವ್ರು ಯಾರು, ಆ ಡೆಡ್ ಬಾಡಿ ಯಾರ್ದು, ಅಥವಾ ಎಲ್ಲಿತ್ತು, ಬೇರೆ ಬೇರೆ ಪ್ರೊಸೀಜರ್ಗಳು ಇರ್ತದೆ. ಮತ್ತೆ ಬಾರಿ ಮಾಧ್ಯಮದಲ್ಲಿ ಚರ್ಚೆ ಆದಾಗೆ ಏನು ಇವತ್ತೇ ನಾಳೆ SIT ಬರ್ತದೆ, ಬಾರಿ ತಂಡ ಇಲ್ಲಿ ಇಡೀ ಎಕರೆ ಕಾಡಿಗೆ ಹೋಗ್ತಾರೆ, ಏನ ಊತದನ್ನು ಅಗ್ದು ತೆಗೀತಾರೆ ಅನ್ನುವಂಥದ್ದಲ್ಲ, ಅದೆಲ್ಲ ನಿಧಾನ ಪ್ರಕ್ರಿಯೆ ಆಗುವಂತದ್ದು. ಈಗ ಪ್ರಾರಂಭ ಹಂತದಲ್ಲಿ ಈಗ ಅವರು ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಫೈಲ್ಗಳನ್ನೆಲ್ಲ ಫೈನಲ್ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಇನ್ನೊಂದು, ಈಗ ನಾವು ಧರ್ಮಸ್ಥಳ ಅಂತ ವಿಷಯ ಬಂದಾಗ ಫಸ್ಟ್ ಎಲ್ಲರ ಮೈಂಡ್ ಹೋಗುದೇ ಕ್ಷೇತ್ರ ಬಗ್ಗೆ. ಸೊ ನಾವು ಒಂದು ಕೋಟ್ ಹಾಕಿದ್ವಿ, ಯಾರ್ದು ಅಲ್ಲಿರುವಂತಹ ಭಕ್ತರ ಪಾರ್ಶ್ವನಾಥ್ ಜೈನ್ ಅವ್ರದ್ದಾಗಿರ್ಬೋದು, ಆಮೇಲೆ ಹರ್ಷೇಂದ್ರ ಕುಮಾರ್ ಬಗ್ಗೆ ಕೂಡ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದೀವಿ ನಾವು. ಸೊ ಅಂದ್ರೆ ಅವ್ರದ್ದು ಕೂಡ ಅದಕ್ಕೆ ಸಪೋರ್ಟ್ ಇದೆ ಅನ್ನುವಂಥದ್ದು. ಹೌದು, ಹಿಂದೆ ಸೌಜನ್ಯ ಪ್ರಕರಣಗಳು ಬಂದಾಗ ಕೂಡ CBIಗೆ ಕೊಡ್ಬೇಕು ಅಂತ ಪ್ರಥಮವಾಗಿ ಪತ್ರ ಬರೆದದ್ದೇ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯಾಗಿ ಅವರು ಆ ಕೆಲಸವನ್ನು ಪ್ರಥಮ ಬಾರಿಗೆ ಅವತ್ತು ಮಾಡಿದ್ದಾರೆ. ಶ್ಲಾಘನೆ ಮಾಡುವಂತದ್ದು ಕೂಡ ಅದೇ. ಯಾಕಂತಂದ್ರೆ ಅಲ್ಲಿಯ ಬಗ್ಗೆ ಆರೋಪಗಳು ಬಂದಾಗ ಅವರೇ CBIಗೆ ಕೊಡ್ಬೇಕು ಅಂತ ಮಾಡಿದ್ರು. CBI ತನಿಖೆ ಆಗಿತ್ತು.
ಈ ಸಲ ಕ್ಷೇತ್ರದ ವಕ್ತಾರರ ಬಗ್ಗೆ ಪ್ರಕಟಣೆ ಕೊಟ್ಟಿದ್ದಾರೆ ಪಾರ್ಶ್ವದ್ ಜೈನ್, ಅವರು ಕೂಡ ಸ್ವಾಗತಿಸಿದ್ದಾರೆ. ಹೌದು ಈಗ ವಕ್ತಾರರು ಸ್ವಾಗತಿಸಿದ್ರು ಅಂತ ಹೇಳಿದ್ರೆ ಆ ಕ್ಷೇತ್ರದ ಅಭಿಪ್ರಾಯ ಅದು, ಹೌದು ಅವರು ಏಕೈಕಿ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ. ಸ್ವಾಗತಿಸಿದ್ದಾರೆ, ಧರ್ಮಸ್ಥಳದ ಕ್ಷೇತ್ರದವರೇ ಸ್ವಾಗತಿಸಿದ್ದಾರೆ ಅಂತ ಹೇಳಿ ಗೊತ್ತಾದ ನಂತರ ಬೇರೆಯವರು ಸ್ವಾಗತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದು. ಮತ್ತೆ ಹರ್ಷೇಂದ್ರ ಕುಮಾರ್ ಅವರಲ್ಲಿ ಉಲ್ಲೇಖ ಆಗಿರುವಂತದ್ದು, ಅವರು ಈ ಘಟನೆ ಬಗ್ಗೆ ಕೋರ್ಟಿಗೆ ಒದ್ದಲ್ಲ, ಅವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಏನು ವಾದಿಸಿದ್ದಾರೆ ಅಂತ ಹೇಳಿದ್ರೆ ವಕೀಲರ ಮೂಲಕ, ಈ ಘಟನೆಯನ್ನ ಇಟ್ಕೊಂಡು ಶ್ರೀ ಕ್ಷೇತ್ರದ ಹೆಸರನ್ನ ಧಕ್ಕೆ ಮಾಡಬೇಡಿ, ನಮ್ಮ ಪಾವಿತ್ರ್ಯತೆಗೆ ಕ್ಷೇತ್ರಕ್ಕೆ ಇರುವ ಪಾವಿತ್ರ್ಯತೆಗೆ ಧಕ್ಕೆ ಆಗ್ಬಾರ್ದು, ಸುಳ್ಳು ಪ್ರಕಟ ಆಗ್ಬಾರ್ದು, ಮಾನಹಾನಿ ಮಾಡಬಾರ್ದು ಅಂತ ಕೇಳಿದ್ರೆ ಅದನ್ನ ಜಡ್ಜಿ ಪುರಸ್ಕರಿಸಿದ್ದಾರೆ. ಈಗ ಮಾಧ್ಯಮಗಳಿಗೆ ಎಲ್ಲ ನೋಟಿಸ್ ಹೋಗ್ತಾ ಇದೆ, ಅವರ ಬಗ್ಗೆ ಏನಾದ್ರು ಬರ್ದಿದ್ರೆ ಅಲಿಸ್ಬೇಕು, ಮುಂದಕ್ಕೆ ಬರಿಬಾರ್ದು ಅಂತ. ಅದು ಘಟನೆ ಬೇರೆ, ಅವರು ತನಿಖೆಗೆ ತಡೆಯಾಜ್ಞೆಯನ್ನು ಕೇಳಿದ್ದಲ್ಲ. ಈ ತನಿಖೆ ಹೆಸರಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ನಮ್ಗೆ ಕೆಟ್ಟ ಹೆಸರು ತರಬೇಡಿ ಅಂತ ಕೇಳಿಕೊಂಡಿರೋದು. ಅದು ಸತ್ಯ ಇದೆ, ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತ ಆಯ್ತು ಅಂತ ಇದ್ರೆ ಕೂಡ್ಲೆ ಈ ಧರ್ಮಸ್ಥಳ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ಬೇಕು ಅಂತ ಏನಿಲ್ಲ. ಅದು ಯಾರು ಮಾಡಿದಾರಂತ ಇನ್ನೂ ಗೊತ್ತಾಗ್ಬೇಕು. ಅದಂದ್ರೆ ಈ ಕೇಸಲ್ಲಿ ಹಿಂದೆ ಸೌಜನ್ಯ ಕೇಸ್ ನಡೆದಿತ್ತು, ಈಗ ಈ ಅಪರಾಧ ನಡೆದಿದೆ ಅನ್ನೋ ಒಂದು ಕೇಸ್ ಏನಿದೆ, ಆ ಕೇಸ್ ಬಂದ ಕೂಡಲೇ ಒಂದು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡೋದು, ಇಲ್ಲ ದೇವಸ್ಥಾನದ ಹೆಸರು. ಸೊ ಹಾಗಾಗಿ ಎಲ್ಲೂ ಕೂಡ ಈಗ ಧರ್ಮಸ್ಥಳದ ಹೆಸರು ಅಥವಾ ಕ್ಷೇತ್ರದ ಈ ಟೆಂಪಲ್ಗೆ ಆಡಳಿತ ಮಂಡಳಿಯಿಂದ ಅವರ ಹೆಸರು ಎಲ್ಲೂ ಬಂದಿಲ್ಲ ಇನ್ನು ಕೂಡ. ಸೊ ಬರುವ ಮೊದಲೇ ನೀವು ಯೂಟ್ಯೂಬ್ನಲ್ಲೋ ಅಥವಾ ಮಾಧ್ಯಮದಲ್ಲೋ ಚರ್ಚೆ ಮಾಡಿದ್ರೆ ಅನ್ನೆಸರಿ ನೀವು ನಮ್ಮ ಹೆಸರನ್ನು ತಗೊಂಡು ನಮ್ಮ ಮಾನಹಾನಿಯನ್ನು ಮಾಡಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಾ ಇದೆ. ಪವಿತ್ರ ಕ್ಷೇತ್ರ ಅಂತ ಹೇಳೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಚತುರ್ವಿಧ ದಾನ ಆಗ್ತದೆ ಅಲ್ಲಿ. ಮತ್ತೆ ಧರ್ಮಸ್ಥಳ ಅಂತ ಹೇಳುದು ಇವತ್ತಲ್ಲ, ವಿಶ್ವಾದ್ಯಂತ ಇದಕ್ಕೆ ಮೊದಲೇ ಪ್ರಚಾರದಲ್ಲಿದೆ, ಎಲ್ರಿಗೂ ಗೊತ್ತಿದೆ, ಕೋಟ್ಯಾಂತರ ಭಕ್ತರು ಬರ್ತಾರೆ. ಹಾಗಾಗಿ ಈ ಹೆಸರು ಇಲ್ಲಿಗೆ ಬಂದಾಗ ಸಹಜವಾಗಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಹೆಸರಿನಲ್ಲಿ ಕ್ಷೇತ್ರಕ್ಕೆ ಕಳಂಕ ತರಬಾರ್ದು, ಒಂದು ಧಾರ್ಮಿಕ ಕೇಂದ್ರ. ಹೌದು. ಈ ಕೇಸಲ್ಲಿ ಇವರೀಗ ಹೈಕೋರ್ಟ್ ಇಂದ ತಡೆಯಾಜ್ಞೆ ತಂದ್ರು, ಇದನ್ನ ಪ್ರಶ್ನಿಸಿ, ಇದು ಸಿಟಿ ಸಿವಿಲ್ ಕೋರ್ಟ್ ಇಂದ ಬಂದದ್ದು, ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಥರ್ಡ್ ಐ ಅಂತ ಹೇಳುವ ಒಂದು ಯೂಟ್ಯೂಬ್ ಚಾನೆಲ್ ನ ಓನರ್ ಸುಬ್ರಹ್ಮಣ್ಯ ಹಂಡಿಗೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಆಕ್ಚುಲಿ ಸಿಟಿ ಸಿವಿಲ್ ಕೋರ್ಟ್ ಒಂದು ಕೆಳನೆ ಲೋವರ್ ಕೋರ್ಟ್ ಇಂದ ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗ್ಬೇಕಿತ್ತು. ಸೊ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ BR ಗವಾಯ್ ಅವರು ಹೈಕೋರ್ಟ್ ಸೂಪರ್ ಸೀಡ್ ಮಾಡಿದ್ದೀರಿ, ಸುಪ್ರೀಂ ಕೋರ್ಟಿಗೆ ಬಂದಿದ್ದೀರಿ, ನೆಕ್ಸ್ಟ್ ಇಸ್ ಹೈಕೋರ್ಟ್ ಅಂತ ಹೇಳುವನ್ನ ಅವರ ಗಣನೆಗೆ ತೆಗೆದುಕೊಂಡ್ರು. ಆಕ್ಚುಲಿ ವಕೀಲರಿಗೆ ಸಿವಿಲ್ ಕೋರ್ಟ್ ಇಂದ ಅಥವಾ ಕೆಳ ನ್ಯಾಯಾಲಯದಿಂದ ಹೋದ ನಂತರ ಹೈಕೋರ್ಟಿಗೆ ಹೋಗ್ಬೇಕು ಅಂತ ಗೊತ್ತಿರ್ತದೆ, ಸ್ವಲ್ಪ ಓವರ್ ಸ್ಮಾರ್ಟ್ ಆದ್ರು. ಬಟ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರಿಗಿಂತ ಜಾಸ್ತಿ ಸ್ಮಾರ್ಟ್ ಇದ್ದಾರೆ ಅನ್ನೋದನ್ನ ತಮ್ಮ ಒಂದೇ ಲೈನ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸಿದ್ರು. ಅವ್ರು ವಾಪಸ್ ಈಗ ಹೈಕೋರ್ಟ್ಗೆ ಹೋಗಿ ಇದನ್ನ ಪ್ರಶ್ನೆ ಮಾಡಬೇಕು. ಯಾವುದೇ ಪ್ರಕ್ರಿಯೆಗಳು ನಿಮ್ಗೆ ಬರುದಾಗೆ, ಈಗ ಒಂದು ರಾಷ್ಟ್ರಪತಿಗೆ ದೂರು ಕೊಡುದು ಅಂತ, ರಾಷ್ಟ್ರಪತಿ ಕೊಡುದಿದ್ರೆ ನಾವು ಅದಕ್ಕೆ ಮೊದಲು ತಹಶೀಲ್ದಾರಿಗೆ, ESಗೆ, DC ಸರ್ಕಾರಕ್ಕೆ ಹೋಗಿ ಹಂತ ಹಂತವಾಗಿ ಟ್ರಯಲ್ ಕೋರ್ಟ್ ಅಲ್ಲಿ ಇರ್ತದೆ, ಹೌದೌದು, ಮತ್ತೆ ಸೆಷನ್ಸ್ ಇರ್ತದೆ, ಡಿಸ್ಟ್ರಿಕ್ಟ್ ಇರ್ತದೆ, ಹೈಕೋರ್ಟ್ ಇರ್ತದೆ, ಸುಪ್ರೀಂ ಕೋರ್ಟ್ ಇದೆ, ಹಾಗೆ ಹೋಗುದು. ಹಾಗಂತ ಹೋಗಬಾರ್ದು ಅಂತ ಅನ್ನುವಂಥದ್ದು ಕೂಡ ಇಲ್ಲ, ಹೋದ ಘಟನೆಗಳು ತುಂಬಾ ಇದೆ. ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಕೆಳ ನ್ಯಾಯಾಲಯದ ಕೇಸನ್ನ ಅವರೇ ತಗೊಂಡದ್ದು. ಹೌದಾ, ನಾವೇ ನೋಡ್ತೇವೆ ಅಂತ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕೋರ್ಟ್ಗಳ ಕೇಸ್ ಇರ್ತದೆ, ನಾವೆಲ್ಲ ನೋಡ್ಕೊಂಡು ಒಂದು ಆರ್ಡರ್ ಕೊಡ್ತೇವೆ ಅಂತ ಅವರೇ ತಗೊಂಡ ಎಕ್ಸಾಂಪಲ್ ಇದೆ. ಕೇಸ್ ಮೇಲೆ ಡಿಪೆಂಡ್. ಈ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಓಕೆ ಸಂತೋಷ್ ಅವರು ಧನ್ಯವಾದಗಳು. ಸ್ವಲ್ಪ ರೆಸ್ಟ್ ಮಾಡಿ. ಓಕೆ ನೆಕ್ಸ್ಟ್ ವಿಚಾರಕ್ಕೆ ಹೋಗುದಾದ್ರೆ, ಹಂದಿ ಕೊಲ್ಲಲು ಪರ್ಮಿಷನ್ ಕೇಳಿದ್ದೇನೆ, ಹರೀಶ್ ಪೂಂಜಾ. PDO ವರ್ಗಾಯಿಸಲು ಗ್ರಾಮಸ್ಥರ ಆಗ್ರಹ, ಸಮಸ್ಯೆಗಳ ಸಮಾಲೋಚನೆ. ಇದು ಶಿರ್ಲಾಲು ಜನಸ್ಪಂದನ ಸಭೆಯಲ್ಲಿ ಆಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ನಾವು ಲಾಸ್ಟ್ ಟೈಮ್ ಯಾರು ಶಾಸಕ ಹರೀಶ್ ಪೂಂಜರು ಒಂದು ಸೆಷನ್ ಅಲ್ಲಿ ಹೇಳಿದ್ರು, ಆನೆ ಕೊಲ್ಲೋಕೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಅಂದ್ರೆ ಅದು ಆಕ್ಚುಲಿ ಆವಾಗ ತುಂಬಾ ಟೀಕೆ ಆಯ್ತು, ತುಂಬಾ ಟ್ರೋಲ್ ಆಯ್ತು. ಯಾಕಂತ ಹೇಳಿದ್ರೆ ಅಂದ್ರೆ ಇವರು ವೀರಪ್ಪನ ಸೆಕೆಂಡ್ ವರ್ಷನ್ ಅಂತ ಕೇಳ್ತಾ ಇದ್ರು. ಆದ್ರೆ ಅವರು ಹೇಳಿದ್ ಯಾಕಂತ ಹೇಳಿದ್ರೆ, ಈ ಜನಗಳ ಪರವಾಗಿ ಅವರ ಭಾವನೆಯನ್ನು ಅವರು ವ್ಯಕ್ತಪಡಿಸಿರುವಂತದ್ದು. ಇದೀಗ ಅದೇ ಜನರು ಯಾರೆಲ್ಲ ಆವತ್ತು ಟ್ರೋಲ್ ಮಾಡಿದಾಗೆಲ್ಲ ಕೆಲವರು ಸಪೋರ್ಟ್ ಮಾಡಿದ್ರು, ಅವರೇ ಹೇಳ್ತಾ ಇದ್ದಾರೆ ಹೌದು ಈಗ ಆಕ್ಚುಲಿ ಅವರ ಮಾತು ನಿಜ ಅಂತ. ಈಗ ಅದರ ನೆಕ್ಸ್ಟ್ ವರ್ಷನ್ ಹಂದಿ ಕೊಲ್ಲೋಕೆ ಕೂಡ ನಮಗೆ ಪರ್ಮಿಷನ್ ಕೊಡಿ ಅಂತ ಹರೀಶ್ ಪೂಂಜರ್ ಕೇಳಿದ್ದಾರೆ. ಸೊ ನಮ್ಮ ಬೆಳ್ತಂಗಡಿ ನಾನಾ ಭಾಗ ಕಾಡು ಪ್ರದೇಶ, ಅರಣ್ಯ ಪ್ರದೇಶ, ಕಾಡು ಪ್ರಾಣಿಗಳ ಹಾವಳಿ ಸಿಕ್ಕಾಪಟ್ಟಿದೆ. ಆನೆ ಆಗಿರ್ಬೋದು, ಕಾಡು ಹಂದಿ. ಸೊ ಕಾಡು ಹಂದಿ ಕೂಡ ಕೊಲ್ಲೋಕೆ ಪರ್ಮಿಷನ್ ಇಲ್ಲ, ಆಕ್ಚುಲಿ ಅದು ಕೂಡ ಕೇಸ್ ಆಗುತ್ತೆ. ಹಾಗೆ ಅದು ಕೂಡ ಒಂದು ಪರ್ಮಿಷನ್ ಕೇಳಿದ್ದಾರೆ. ಶರ್ಮಾ ಅವರು ಇದೇನಿದ್ರೆ ಶಿರ್ಲಾಲು ಗ್ರಾಮ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂತು. ಇದು ಶಿರ್ಲಾಲುಗೆ ಸೀಮಿತವಾದಂಥ ವಿಚಾರ ಅಲ್ಲ. ಈಗ ಕೊಕ್ಕಡದಲ್ಲಿ ಕೂಡ ಆನೆ ದಾಳಿ ಆಯಿತು, ಅಲ್ಲಿ
ಸೊ ಅದರ ಜೊತೆಗೆ ಬೇರೆ ಬೇರೆ ಕಡೆ ಆನೆ ಹಾವಳಿ, ಬೇರೆ ಕಾಡು ಪ್ರಾಣಿಗಳ ಹಾವಳಿ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಹೀಗಾಗಿ ಅಲ್ಲಿ ಜನರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ ಹರೀಶ್ ಪೂಂಜಾ ಅವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೇರಳದಲ್ಲಿ ಕೂಡ ಈಗ ಕಾಡು ಹಂದಿಯನ್ನು ಕೊಲ್ಲಿಗೆ ಪರ್ಮಿಷನ್ ಕೊಟ್ಟ ಹಾಗೆ ಈಗ ಕರ್ನಾಟಕದಲ್ಲೂ ನಾನು ಕೇಳ್ತೇನೆ ಅಂತ ಹೇಳಿ ಈಗ ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಸೊ ಕಾಡು ಹಂದಿಯನ್ನು ಕೊಲ್ಲಿಗೆ ಪರ್ಮಿಷನ್, ಈಗ ಫಾರ್ ಎಕ್ಸಾಂಪಲ್ ಈಗ ಕಾಡು ಹಂದಿ ಇರ್ಬೋದು, ಮಂಗಗಳ ಕಾಟ, ಸೊ ಆನೆ ಬಂದಿರುವಂಥದ್ದು. ಈಗ ನೋಡಿ, ಈ ಕೃಷಿ ಮಾಡೋದು ಯಾರು? ಬಹುತೇಕರು ದೊಡ್ಡ ಸಿರಿವಂತ ವರ್ಗದವರು ಕೃಷಿ ಮಾಡ್ತಾರೆ, ಸಾಮಾನ್ಯ ವರ್ಗದವರು ಮಾಡ್ತಾರೆ. ಸೊ ಆದರೆ ಈಗ ನಿಮ್ಮ ಬೆಳೆದಂಥ ಬೆಳೆಯನ್ನು, ಈ ತೋಟವನ್ನು ಎಲ್ಲ ಕಾಡು ಪ್ರಾಣಿಗಳು ನಾಶ ಮಾಡಿದಾಗ ಸಹಜವಾಗಿ ಸಾಲ ಸೋಲ ಮಾಡಿದಂಥ ಕೃಷಿಗೆ ನಷ್ಟ ಆದಾಗ ಫ್ರಸ್ಟ್ರೇಷನ್ ಆಗೋದು ಸಹಜ. ಈಗ ಒಂದು ತೆಂಗಿನ 1 kg ತೆಂಗಿಗೆ 75 ರೂಪಾಯಿ ರೇಟ್ ಇದೆ. ಅದು ಸಣ್ಣ ಬೆಳೆಯೋ ಹೊತ್ತಿಗೆ ಮಂಗಗಳು ಬಂದು ಅದನ್ನು ನಾಶ ಮಾಡಿ ಹೋದರೆ ಯಾರಿಗಾದ್ರೂ ಹೊಟ್ಟೆ ಉರಿದೇ ಇರ್ತೈತೆ, ಕಷ್ಟಪಟ್ಟು ತೆಂಗಿನ ಬೆಳೆ ಮಾಡ್ತಾರೆ, ಕೃಷಿ ಮಾಡ್ತಾರೆ. ಸೊ ಈ ರೀತಿ ಆದಾಗ ಅವ್ರು ಯಾರ ಹತ್ರ ಹೇಳ್ಕೊಳ್ಬೇಕು? ಜನಪ್ರತಿನಿಧಿಗಳ ಹತ್ರನೇ ಹೇಳ್ಕೊಳ್ಬೇಕು, ಏನಾದರೂ ಒಂದು ಪರಿಹಾರ ಮಾಡಿ ಅಂತ ಹೇಳಿದಾಗ. ಸೊ ಆ ಇದರಲ್ಲಿ ಆ್ಯಂಗಲಲ್ಲಿ ನೋಡಿದರೆ ಅವತ್ತು ಹರೀಶ್ ಪೂಂಜಾ ಅವರು ಆನೆಗಳನ್ನು ಕೊಲ್ಲಿಗೆ ಪರ್ಮಿಷನ್ ಕೊಡಿ ಅಂತ ಹೇಳೋದನ್ನು ಆ ದೃಷ್ಟಿಯಲ್ಲಿ ನೋಡಿದರೆ ಸರಿ ಅಂತ ಈಗ ಅನ್ನಿಸ್ತದೆ. ಯಾಕೆ ಹೇಳಿದ್ರೆ ಈಗ ಒಂದು ಡೆತ್ ಆಗಿದೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ವಿಷಯವನ್ನು ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಬಹುಶಃ ಸರ್ಕಾರಕ್ಕೆ ಮನವಿ ಕೊಡ್ಬೋದು, ಅವರನ್ನು ಮನವೊಲಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬೇಕು. ಯಾಕೆ ಹೇಳಿದ್ರೆ ಬರೀ ಬೆಳ್ತಂಗಡಿಯನ್ನಷ್ಟೇ ನೋಡಿ ಒಂದು ಸ್ಟೇಟ್ ಗೌರ್ಮೆಂಟ್ ರೂಲ್ಸನ್ನು ಫ್ರೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಶ್ವರ ಖಂಡ್ರೆ ಅವರು ಅರಣ್ಯ ಸಚಿವರು ಯಾವ ರೀತಿಯಾದ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಜನರನ್ನು ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ ನಾನೀಗ ಪರ್ಮಿಷನ್ ಕೇಳಿದ್ದೇನೆ ಅಂತ ಹೇಳಬೇಕಾಗತ್ತೆ ಜನಪ್ರತಿನಿಧಿಯಾಗಿ. ಅದು ಅವ್ರ ಜವಾಬ್ದಾರಿ, ಅದನ್ನು ಸರಿಯಾಗಿ ಮಾಡಿದ್ದಾರೆ ಪೂಂಜಾ ಅವರು. ಸೊ ಅದಲ್ಲದೆ ಈಗ ಈ ವಿಷಯದಲ್ಲಿ ಈಗ ಶಿರ್ಲಾಲಲ್ಲಿ PDO ವರ್ಗಾವಣೆ ಮಾಡಿ ಅನ್ನೋ ಒಂದು ಕೂಗು ಕೂಡ ಕೇಳಿ ಬಂದಿದೆ. ಸುಶೀಲಾ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಅಸಮಾಧಾನಗಳು ಅಲ್ಲಿನ ಜನರದ್ದು. ಇದು ಅಲ್ಲಿನ ಜನಸ್ಪಂದನ ಸಭೆಯಲ್ಲಿ ಬಹಳ ಜೋರಾಗಿ ಕೇಳಿ ಬಂದಿದೆ. ಹಿಂದೆ ಕೂಡ ಅವರು ಈ ರೀತಿಯಾಗಿ ಇಂಡಿಸಿಪ್ಲಿನ್ ಆಗಿ ಸರಿಯಾಗಿ ಆಫೀಸಿಗೆ ಬರೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ಗಳಿತ್ತಂತೆ. ಸೊ ಅದನ್ನು ಕೂಡ ಹರೀಶ್ ಪೂಂಜಾ ಅವರ ಗಮನಕ್ಕೆ ಬಂದಿದೆ. ಸೊ ಅವರು ತಾಲೂಕು ಕಚೇರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್ ಅವರಿಗೆ ಕೂಡ ತಿಳಿಸಿದ್ದಾರೆ. ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಭವಾನಿ ಶಂಕರ್ ಅವರು ಹೇಳಿದ್ದಾರೆ. ಸೊ ಈಗ ಮತ್ತೆ ಪುನಃ ಅವರು ತಮ್ಮ ಆ ರೀತಿಯಾದಂಥ ಆಟಿಟ್ಯೂಡ್ ಅನ್ನು ರಿಪೀಟ್ ಮಾಡಿದರೆ ಬಹುಶಃ ಅವರನ್ನ ನೇರ ವರ್ಗಾವಣೆ ಮಾಡುವಂತ ಅಥವಾ ರೀತಿಯಾಗಿ ಸಸ್ಪೆಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹೌದೌದು, ಈವನ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಮತ್ತೆ ಕಾರ್ಯದರ್ಶಿಗಳು ಇರೋ ಅವ್ರ ಟೀಮ್ ಕೂಡ PDO ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡೆ ಅವರೊಂದು ಅಧಿಕಾರಿ. ಅವ್ರ ಹತ್ರ ಆಕ್ಚುಲಿ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷಕ್ಕಿಂತ ಜಾಸ್ತಿ PDOಗೆ ಟೆಕ್ನಿಕಲ್ ಇಶ್ಯೂಸ್ ಮತ್ತೆ ಈ ರೀತಿಯಾದಂಥ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಜ್ಞಾನ ಇರ್ತದೆ. ಹಾಗಾಗಿ ಅವರು ಜನರಿಗೆ ಹೆಚ್ಚು ಸ್ಪಂದಿಸಬೇಕಾಗುತ್ತೆ, ಬೇಗ ಸ್ಪಂದಿಸಬೇಕಾಗುತ್ತೆ, ಮತ್ತೆ ಜನರಿಗೆ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಕೊಡದೆ PDO. ಸೊ ಹಾಗಾಗಿ ಅವರು ನಿಮಗೆ ಬೇಕಾಬಿಟ್ಟಿಯಾಗಿ ನಾನು 9 ಗಂಟೆ ಕಚೇರಿ ಓಪನ್ ಆದರೆ 12 ಗಂಟೆ ಬರೋದು ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ ಅವರು. ಓಕೆ, ಇದು ಜನಸ್ಪಂದನ ಸಭೆ ಕೇವಲ ಈಗ ಶಿರ್ಲಾಲ್ ಮಾತ್ರ, ಕಡೆಜಲ್ಲಿ ಕೂಡ ಆಯ್ತು, ಅಲ್ಲಿ ಕೂಡ ನಾವು ಹೋಗಿದ್ವಿ, ಅಲ್ಲಿ ಕೂಡ ಸೇಮ್ ವಿಚಾರ ಚರ್ಚೆ ಆಯಿತು, ಹಂದಿ ಕೊಲ್ಲುವುದಕ್ಕೆ ಪರ್ಮಿಷನ್ ಕೊಡುತ್ತೆ, ಅಲ್ಲಿ ಕೂಡ ಹೇಳಿದ್ದಾರೆ. ಅದು ಬಿಟ್ಟು ಒಂದು 309 ಯಾಕೆಂತಂದ್ರೆ ಇಡೀ ಕಾಡು ಪ್ರಾಣಿಗಳ ಹಾವಳಿ ನಿಮಗೆ ಬೆಳ್ತಂಗಡಿ ತಾಲೂಕಿನ ಕೃಷಿಕರು ಬದುಕುವುದು ಹೇಗೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಬಹಳ ಮುಖ್ಯವಾಗಿ ಈಗ ನಾವೆಲ್ಲ ಚಿಕ್ಕದಿರುವಾಗ ನಮಗೆ ನವಿಲನ್ನು ನೋಡೋದಕ್ಕೆ ನಾವು ಝೂಗೆ ಹೋಗುವಂತ ಅನಿವಾರ್ಯತೆ ಇದೆ. ಈಗ ಬೆಳ್ತಂಗಡಿ ತಾಲೂಕಿನ ಹಳ್ಳಿಗಳಲ್ಲಿ ಅಲ್ಲಲ್ಲಿ ನವಿಲು ಸಿಗ್ತದೆ. ನವಿಲಿನ ಕಾಟ ತರಕಾರಿಗಳಿಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕೃಷಿಯನ್ನು ಮಾಡೋದಕ್ಕಾಗ್ತಾ ಇಲ್ಲ. ತರಕಾರಿ ಬೆಳೆಯುವವರು ಸಾಕಷ್ಟು ಜನ ಇದ್ದಾರೆ, ಅದರಿಂದನೇ ಜೀವನ ಕಟ್ಕೊಂಡವರು ಇದ್ದಾರೆ. ಅದರ ಜೊತೆಗೆ ಈಗಷ್ಟೇ ಗಿಡ ನೆಟ್ಟಿರುವಂತಹ ಅಡಿಕೆ ಗಿಡವನ್ನು ನೆಟ್ಟಿದ್ರೆ ಆ ಗಿಡಗಳಿಗೂ ಕೂಡ ಹಂದಿ ಇರ್ಬೋದು, ನವಿಲಿರ್ಬೋದು ಉಪದ್ರವನ್ನ ಕೊಟ್ಟು ಬಹಳಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ತಪ್ಪಿಸ್ಬೇಕು. ಇದು ಶಿರ್ಲಾಲು ಜನಸ್ಪಂದನ ಸಭೆಯಲ್ಲಿ ಮಾತ್ರ ಅಲ್ಲ, ಈ ಟಾಪಿಕ್ ಏನಿದೆ ಹಂದಿ, ನವಿಲು, ನರಿ ಅಥವಾ ಕಾಡಾನೆ, ಈಗ ಸವನಾಲ್ ಕಡೆಗೆ ಹೋದ್ರೆ ಚಿರತೆ, ಹುಲಿ, ಇಂಥದ್ದು ಕಾಟಗಳು ಕೇವಲ ಜನಸ್ಪಂದನ ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ. ಇದು ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿ ಪ್ರಾಣಿಗಳು ಬೇರೆ, ಪ್ರಾಣಿಗಳು ಚೇಂಜ್ ಆಗ್ತಾ ಇರ್ತವೆ. ಸಮಸ್ಯೆ ಇದೆ ಅಂದ್ರೆ ಎಲ್ಲ ಸಭೆಯಲ್ಲಿ ಇದೇ ಸಮಸ್ಯೆಗಳಿರುತ್ತೆ. ಅದರ ಜೊತೆಗೆ ಕಾಡಾನೆ ಹಾವಳಿ ಬಗ್ಗೆ ಕೇಳಿದ್ವಿ, ನಾವು ಮಾತಾಡಿದ್ವಿ. ಮುಖ್ಯವಾಗಿ ಕಳೆಂಜದಲ್ಲಿಯೂ ಕೂಡ ಅದು ಬಂತು. ನಿಮಗೆ ಧರ್ಮಸ್ಥಳ ಇರ್ಬೋದು, ಕಟ್ಟಿಂಡಿ ಇರ್ಬೋದು, ಚಾರ್ಮಡಿ ಇರ್ಬೋದು, ಧರ್ಮಸ್ಥಳ, ಕೊಕ್ಕಡ ಇರ್ಬೋದು, ಪಟ್ಟಣ ಇರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ಕಾಡಾನೆ ಹಾವಳಿ ಇದೆ. ಅದನ್ನು ನಾವು ಈಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮಾತಾಡ್ತೇವೆ. ಮುಖ್ಯವಾಗಿ ಕಳೆಂಜದಲ್ಲಿ 309/1 ಸರ್ವೆ ನಂಬರ್ ನಲ್ಲಿ ಹರೀಶ್ ಪೂಂಜಾ ಅವರು ಈ ಹಿಂದೆ ಮೊನ್ನೆ ಮಾಡಿದಂತ ಪ್ರೆಸ್ ಮೀಟ್ ಅಲ್ಲೇ ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಒಂದೇನು ಅಂತಂದ್ರೆ ರಕ್ಷೀಶ್ವರಾಮ್ ಅವರು ಹೇಳುವಂತದ್ದು ಏನಂದ್ರೆ 40 ಜನರಿಗೆ ಹಕ್ಕುಪತ್ರವನ್ನ ಕೊಡ್ಬೋದಿತ್ತು, ನೀವು ಹಕ್ಕುಪತ್ರವನ್ನ ಕೊಡದೇ ಇರುವಂತಹ ಕಾರಣಕ್ಕಾಗಿ ಅಥವಾ ನೀವು ಹಕ್ಕುಪತ್ರ ಕೊಡಲಿಲ್ಲ, ಜಂಟಿ ಸರ್ವೆಗೆ ನಾವು ಟೈಮ್ ನಿಗದಿ ಮಾಡಲಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ.
ಜಂಟಿ ಸರ್ವೆ ನೀವು ಒಪ್ಪಿಗೆ ಸೂಚಿಸಿಲ್ಲ ಅನ್ನುವಂಥದ್ದು. ಆದ್ರೆ 309 ಸರ್ವೆ ನಂಬರ್ನ ವಿಷಯದಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಆಗಬೇಕು. ಅದು ಯಾರ ನೇತೃತ್ವದಲ್ಲಿ ಆಗಬೇಕು? ಶಾಸಕರ ಇರುವಿಕೆಯಿಂದ ಆಗಬೇಕು. ಶಾಸಕರ ಇರುವಿಕೆಯಲ್ಲಿ ಆಗಬೇಕು ಅನ್ನುವಂಥದ್ದು ಈಗಿರುವಂತಹ ಮಾತು. ಶಾಸಕರ ಇರುವಿಕೆಯಲ್ಲಿ ಜಂಟಿ ಸರ್ವೆ, ಮುಖ್ಯವಾಗಿ ಒಂದು ಅರಣ್ಯ, ಇನ್ನೊಂದು ಕಂದಾಯ, ಇವೆರಡರ ಶಾಸಕರ ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಈ ಆರೋಪಗಳಿಗೂ ಕೂಡ ಉತ್ತರಿಸಿದ್ದಾರೆ. ಇಲ್ಲ, ನಾನು ಟೈಮ್ ಕೊಡ್ತೇನೆ, ನನ್ನದು ನಿಗದಿತವಾದ, ಈಗ ಮಳೆ ಇದೆ, ಸರ್ವೆ ಮಾಡೋದಕ್ಕೆ ಪ್ರಾಕೃತಿಕವಾಗಿ ಸರ್ವೆ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲ ಕಡೆ ಗುಡ್ಡ ಕುಸಿತ ಇರುವಂತದ್ದು, ನೀರು ಜಾಸ್ತಿ ಆಗ್ತಾ ಇರುವಂತದ್ದು, ಈಗ ಸರ್ವೆ ಅಷ್ಟು ಸಮಂಜಸವೂ ಕೂಡ ಅಲ್ಲ. ಮುಂದಿನ 3 ತಿಂಗಳೊಳಗಾಗಿ ಸರ್ವೆ ಕಾರ್ಯವನ್ನ ಆರಂಭಿಸೋಣ, ನಾನು ಸಂಪೂರ್ಣವಾಗಿ ಸಮಯ ನೀಡ್ತೇನೆ ಅನ್ನುವಂಥದ್ದನ್ನು ಶಾಸಕರು ಅಲ್ಲಿಯೂ ಕೂಡ ಹೇಳಿದ್ರು. ಒಂದು ನಿರೀಕ್ಷೆಗಳೇನಿತ್ತು, ಕಳೆಂಜದಲ್ಲಿ ಈ ಸರ್ವೆ ವಿಚಾರ ಬಹಳಷ್ಟು ಪ್ರಶ್ನೆಗಳಿತ್ತು. ಆ ಪ್ರಶ್ನೆಯನ್ನ ಜನಸ್ಪಂದನ ಸಭೆಯಲ್ಲಿ ಶಾಸಕರ ಮೂಲಕವೇ ಉತ್ತರವನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಜನರು ಮಾಡಿದ್ದಾರೆ. ಅದರಿಂದ ಜನಸ್ಪಂದನ ಸಭೆ ಎಲ್ಲ ಕಡೆಗೂ ಕೂಡ ಶಾಸಕರು ಜನರ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ ದಾಮೋದರ್, ಈಗ ಭಾಸ್ಕರ್ ಸಾರಿಯನ್ ಅಂತ ನಮಗೆ ದೂರವಾಣಿ ಸಂಪರ್ಕ ಸಿಕ್ಕಿದ್ದಾರೆ. ಇವರು ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರು ಕೂಡ ಹೌದು. ಅಂದ್ರೆ ಈಗ ಹಂದಿ ಕೊಲ್ಲೋಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ ವಿಚಾರವಾಗಿ ಮಾತಾಡೋಕೆ. ನಮಸ್ತೆ ಸರ್. ನಮಸ್ತೆ ಸರ್, ಮೊನ್ನೆಯ ಜನಸ್ಪಂದನ ಸಭೆ ಬಗ್ಗೆ ಈಗ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ಶಾಸಕ ಪೂಂಜ ಅವರು ಹಂದಿ ಕೊಲ್ಲೋಕೆ ಕೂಡ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಈ ಹಿಂದೆ ಆನೆ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಅಂತ ಹೇಳಿದ್ರೆ ಅಷ್ಟು ಸಮಸ್ಯೆ ನಮ್ಮ ಗ್ರಾಮದಲ್ಲಿ, ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಸಭೆಯಲ್ಲಿ ಆಗಿರುವಂತಹ ಬೇರೆ ಬೇರೆ ವಿಚಾರಗಳಾಗಿ ಮಾತಾಡೋದಾದ್ರೆ ಹೇಗೆ ಅಂತ ಸರ್? ಯಾವ್ದು ಹಂದಿ ಕೊಲ್ಲೋ ಬಗ್ಗೆ? ಹೌದು. ಒಟ್ಟಾರೆ ಶಿರ್ಲಾಲು ಜನಸ್ಪಂದನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು, ಮುಖ್ಯವಾಗಿ ಈ ಒಂದು ಹಂದಿಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಸೊ ಶಾಸಕರ ಮಾತು ಎಷ್ಟು ಅಲ್ಲಿಗೆ ಸಮಂಜಸವಾಗಿರುತ್ತೆ ಅನ್ನುವಂಥದ್ದು. ಅದೇ ನಾನು ಕೂಡ ಅದೇ ಪ್ರಥಮವಾಗಿ ನನ್ನ ಪ್ರಶ್ನೆ ಕೂಡ ಇದ್ದದ್ದು ಅದೇ. ನಾನು ಭಾರತೀಯ ಕಿಸಾನ್ ಅಧ್ಯಕ್ಷನಾಗಿದ್ದುಕೊಂಡು ಇಡೀ ಬೆಳ್ತಂಗಡಿ ತಾಲೂಕಿನ ಒಂದಷ್ಟು ಗ್ರಾಮಗಳಿಗೆ ಸಂಪರ್ಕ ಮಾಡಿದಾಗ ಬಂದಿರ್ತಕ್ಕಂಥ ಸಮಸ್ಯೆ ಹಂದಿದ್ದು. ಆ ನಂತರ ಈ ಚಿರತೆ ಮನೆಯ ಒಳಗೆ ಹೋಗಿ, ಅಂದ್ರೆ ಸೀಟ್ ಔಟ್ ನ ಒಳಗೆ ಹೋಗ್ಕೊಂಡು ನಾಯಿಗಳನ್ನ ತಕೊಂಡು ಹೋಗುವಂಥದ್ದು, ಹಟ್ಟಿಯ ಒಳಗೆ ಹೋಗಿ ದನವನ್ನ ತಿನ್ನುವಂಥದ್ದು. ಆಮೇಲೆ ನಮ್ಮ ಮನೆಯ ಅಂಗಳದಲ್ಲಿ ನಾಟಿ ಕೋಳಿ ಇರುವ ಬದಲು ಈಗ ನವಿಲುಗಳು ಇರುವಂತದ್ದು. ಯಾವುದೇ ಬೆಳೆಗಳನ್ನ ಅಂದ್ರೆ ತರಕಾರಿ ಬೆಳೆಗಳನ್ನ ಮಾಡ್ಲಿಕ್ಕೆ ಅದು ಬಿಡ್ತಾ ಇಲ್ಲ. ಇಂತಹ ಸಮಸ್ಯೆಗಳಲ್ಲೇ ಪ್ರತಿಬಿಂಬಿತ ಆಗಿರುವಂತದ್ದು. ಅದು ಖಂಡಿತವಾಗಿ ಪ್ರಸ್ತುತ. ಮತ್ತೆ ಅವರು ಅದನ್ನೇ ಅದೇ ವಿಚಾರ ಇಟ್ಟುಕೊಂಡು MLA ಅವರು ಸೂಕ್ತವಾಗಿ ತುಂಬಾ ಚೆನ್ನಾಗಿ ಅವರು ಮಾತಾಡಿದ್ದಾರೆ, ವಿಷಯವನ್ನು ಮಂಡಿ ಹೇಳಿದ್ದಾರೆ. ಓಕೆ ದಾಮು, ನಾವಾಗ್ಲೇ ಮಾತಾಡ್ತಿದ್ವಿ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ. ಈಗ ನಾವು ಇನ್ನೊಂದು ನ್ಯೂಸ್ ಅನ್ನು ನೋಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳ ಹಾವಳಿಯಿಂದ ರಕ್ಷಣೆ ಬೆಳ್ತಂಗಡಿ ಧರ್ಮ ಗ್ರಂಥದ KSMCA ಜನಾಂದೋಲನ, ಇದೆಲ್ಲವೂ ಕೂಡ ಒಂದೇ ಸಬ್ಜೆಕ್ಟ್, ಒಂದಕ್ಕೊಂದು ಲಿಂಕ್ ಆಗಿದೆ. ಸೇಮ್ ಟು ಸೇಮ್ ಸಬ್ಜೆಕ್ಟ್. ಅದರಿಂದ ಸೇಮ್ ಟು ಸೇಮ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಾಡು ಪ್ರಾಣಿಗಳ ಹಾವಳಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬಹಳ ತೊಂದರೆಗೊಳಗಾದವರು ಕೃಷಿಕರು ಇದೇ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ನಿರಂತರವಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಸಾಲೆ ಅಂದ್ರು ಹೇಳ್ತಾ ಇದ್ರು, ಭಾಸ್ಕರ್ ಸಾಲೆ ಅಂದ್ರು, ನಮ್ಮದು ಕೂಡ ಅದೇ ಅಭಿಪ್ರಾಯ ಅಂತ. ಯಾಕೆ ಆ ಅಭಿಪ್ರಾಯ ಹೊರಗಿನ ಜನರಿಗೆ ಬೇರೆ ರೀತಿಯಲ್ಲಿ ಕೇಳತ್ತೆ ಅಂತಂದ್ರೆ, ಅದರ ನೋವು ಅವರು ಅನುಭವಿಸಿರುವುದಿಲ್ಲ. ಯಾರು ಅದರ ನೋವನ್ನ ಅನುಭವಿಸಿರ್ತಾನೋ ಅವನಿಗೆ ಹಂದಿ ಕೊಲ್ಲೋದಕ್ಕೆ ಅವಕಾಶ ಕೊಡಿ ಅಂತಲೇ ಅನ್ಸುತ್ತೆ. ಹೌದು, ಯಾರ ಪಾಪ ಎಕರೆಗಟ್ಲೆ ಅಡಿಕೆ ತೋಟನೋ ಏನೋ ಹಾಕಿರ್ತಾನೆ, ಏನೋ ಒಂದು ಬಂಡವಾಳ ಹಾಕಿ ಅದೆಲ್ಲ ನಾಶ ಮಾಡಿದಾಗ ಒಬ್ಬ ರೈತ ಏನ್ ಮಾಡ್ಬೇಕು ನೆಕ್ಸ್ಟ್? ಹಾಗಾಗಿ ಅವನ ಒಂದು ಭಾವನೆಯನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಹೊರ ಜಗತ್ತು ಕೇವಲ ಒಂದು ಹೇಳಿಕೆಯ ಮೇಲೆಗೆ ಅದನ್ನು ನೋಡ್ತದೆ, ಅದರ ಮೇಲೆಗೆ ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ. ಆದ್ರೆ ಸ್ವ ಅನುಭವದಿಂದ ಬಹಳಷ್ಟು ತೊಂದರೆಯನ್ನ ಅನುಭವಿಸಿದವನು ಮಾತ್ರ ಅದರ ಒಂದು ರಿಯಲ್ ಏನು ಬೇನೆ ಇದೆ ಅದನ್ನ ಸಾಮಾನ್ಯ ಸಿಂಪಲ್ ಒಂದು ಹೇಳೋದಂತ ಹೇಳಿದೆ. ನನ್ನ ತಾಯಿ ಕುಂಬಳಕಾಯಿದು ಬಳ್ಳಿ ಬೆಳಿತಾರೆ. ಈ ಕುಂಬಳಕಾಯಿ ಬೆಳೆಯುವುದಿಲ್ಲ, ಈ ನವಿಲು ಬಂದು ಎಲ್ಲ ಒಂದು ತಿಂದು ಹೋಗ್ತದೆ. ಈ ಕುಂಬಳಕಾಯಿ ಆಗ್ತಾನೆ ಇಲ್ಲ ಅಂತ. ಈ ಕಡಿಮೆ ಬೆಲೆದ ತರಕಾರಿ ಎಲ್ಲ ಇರ್ಬೋದು, ಬಟ್ ಅವ್ರಿಗೊಂದು ಆ ಕುಂಬಳಕಾಯಿ ಬೆಳೆಯುವಂತ ಅವಕಾಶವೇ ನನಗೆ ಸಿಗ್ತಾ ಇಲ್ಲ ಅನ್ನೋ ಬೇಸರ. ಈಗ ನಿಮ್ಮ ತಾಯಿ ಅಂತಲ್ಲ, ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಇಂತಹ ತರಕಾರಿ ಬೆಳೆದು ತಮ್ಮ ಇಡೀ ಮನೆಯನ್ನ ನಡೆಸುವಂತವ್ರು. ಹೌದು, ಮನೆ ನಡೆಸೋದು, ಹೌದು, ಜೀವನೋಪಾಯಕ್ಕೆ ಅದು. ನಾಲ್ಯದಲ್ಲಿ ಜಾರಪುರ ಇದ್ದಾರೆ. ನಾಲ್ಯದ ಜಾರಪುರದ ಒಂದು ಕಥೆ ಹೇಳ್ತೇನೆ ನಿಮಗೆ.
ಅವರು ಬಹಳ ಅತ್ಯುತ್ತಮವಾದಂತ ಕೃಷಿಕ. ಅವ್ರದ್ದೊಂದು 2 ಎಕರೆಯಲ್ಲಿ ಕಂಪ್ಲೀಟ್ ಅವ್ರು ತರಕಾರಿ ಮಾಡೋದು. ಅವ್ರಿಗೆ ಎಷ್ಟೋ ಜನರು ಹೇಳಿದಾರಂತೆ, ನೀವು ಯಾಕೆ ತೋಟ ಮಾಡಬಾರ್ದು ಅಂತ. ಇಲ್ಲ, ನಾನು ಪರ್ಯಾಯವಾಗಿ ಮಿಶ್ರ ಬೆಳೆಯನ್ನ ಮಾಡಿದ್ರೆ ಸಾಕ್ತಿದ್ದಾರೆ. ಅವರಿಗೆ ಇಷ್ಟೆಲ್ಲ ಮಾಡಿ ಅವರು ಬೇಲಿ ಹಾಕ್ತಾರೆ. ಯಾವುದಕ್ಕೆ ಬೇಲಿ ಹಾಕ್ತಾರೆ? ಯಾವುದೇ ಪ್ರಾಣಿಗಳು ಬಾರದಂತೆ ಬೇಲಿ ಹಾಕ್ತಾರೆ. ನವಿಲನ್ನು ಹೇಗೆ ಸರ್ ತಪ್ಪಿಸೋದು? ಅಥವಾ ಇಂಥದ್ದು ಈ ತೊಂದರೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ವಾಸ್ತವವಾಗಿ ಅವರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ನವಿಲಿಗೆ ಏನಾದ್ರೂ ಆದ್ರೆ, ನವಿಲು ನಮ್ಮ ರಾಷ್ಟ್ರಪಕ್ಷ, ಹೌದು, ಜೈಲಿಗೆ ಹೋಗ್ಬೇಕಷ್ಟೇ. ಜೈಲಿಗೆ ಮತ್ತೆ ಹೋದ್ರೆ ಮತ್ತೆ ಹೊರಗಡೆ ಬರೋ ಹಾಗಿಲ್ಲ. ನಿಮಗೆ ಈ ರೀತಿಯಂತ ಪರಿಸ್ಥಿತಿ ಹೌದು. ಇದನ್ನು ಅರಣ್ಯ ಇಲಾಖೆಯವರು ಅಥವಾ ಏನಾದ್ರೂ ಒಂದು ಸೂಕ್ತವಾದ ಪರಿಹಾರನ ಕಂಡುಕೊಳ್ಬೇಕು. ಈಗ ಪ್ರಸಾದ್ ಇದ್ದಾರೆ ಫೋನ್ ಅಲ್ಲಿ. ಪ್ರಸಾದ್, ನಯನ್ ಪ್ರಸಾದ್, ನಮಸ್ತೆ ಶ್ರೇಯ ಮೇಡಮ್, ಹೇಳಿ. ಓಕೆ, ನೀವು ಮೊನ್ನೆ ಈ ಒಂದು ಜನಾಂದೋಲನಕ್ಕೆ ಹೋಗಿದ್ರಿ, ಯಾವುದು KSEMC ಅಂತ. ಸೊ ಈಗ ನಾವು ಅದೇ ವಿಚಾರ ಮಾತಾಡ್ತಾ ಇದ್ವಿ, ಕಾಡು ಪ್ರಾಣಿಗಳಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ರೈತರು ಎಷ್ಟೆಲ್ಲ ಸಂಕಷ್ಟ ಅನುಭವಿಸಿದಾರೆ ಅಂತ. ಸೊ ಅವತ್ತಿನ ಅಲ್ಲಿ ಏನೆಲ್ಲ ಆಗ್ರಹ ಕೇಳಿ ಬಂತು ಅಂತ? ಅಲ್ಲಿ ಮೊನ್ನೆ ಜುಲೈ 21 ತಾರೀಕಿಗೆ ಕರ್ನಾಟಕ ಸಿರು ಮಲಬಾರ್ ಕೆಥೋಲಿಕ್ ಅಸೋಸಿಯೇಷನ್ ಬೆಳ್ತಂಗಡಿ ಧರ್ಮ ಪ್ರಾಂತ ವತಿಯಿಂದ ಕಾಡು ಪ್ರಾಣಿಗಳ ಅವಳಿಂದ ರಕ್ಷಣೆ ಕೋರಿ ಬೆಳ್ತಂಗಡಿ ಅಂಬೇಡ್ಕರ್ ಭವನದಿಂದ ಅರಣ್ಯ ಇಲಾಖೆ ಕಚೇರಿವರೆಗೆ ಜನಾಂದೋಲನ ಪ್ರತಿಭಟನೆ ನಡೆಸಿದ್ದಾರೆ. ಆ ಪ್ರತಿಭಟನೆಯಲ್ಲಿ KSMC ಸಂಸ್ಥೆಯ ಪದಾಧಿಕಾರಿಗಳು ಮತ್ತು DKIDS ಸ್ನೇಹಕಿರಣ ಜಿಲ್ಲಾ ಒಕ್ಕೂಟದ ನೇತೃತ್ವದಲ್ಲಿ ಆ ಪ್ರತಿಭಟನೆ ನಡೆದಿದೆ. ಆ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷಕ್ಕೆ ಅಂತ್ಯ ಯಾವಾಗ, ಈ ಸಮಸ್ಯೆ ಬಗೆಹರಿಯುವುದು ಯಾವಾಗ ಅಂತ ಹೇಳಿ ಸಮಗ್ರವಾಗಿ ಪ್ರತಿಭಟನೆ ನಡೆದಿದೆ. ಕೃಷಿಕನ ಬೆಳೆ ಮತ್ತು ಕೃಷಿಕನ ಜೀವ ಅಪಾಯದಂಚಿನಲ್ಲಿರುವ ಕುರಿತು ಕೃಷಿಕನಿಗೆ ಸರಿಯಾದ ರಕ್ಷಣೆ ಭದ್ರತೆ ಸಿಗಬೇಕು ಅಂತ ಹೇಳಿ ಆಗ್ರಹಿಸಿ ಆ ಪ್ರತಿಭಟನೆ ನಡೆದಿದೆ. ಅದರಲ್ಲಿ ಕಾಡು ಪ್ರಾಣಿಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಕಾಡಾನೆ ಉಪಟಳ ಜಾಸ್ತಿ ಆಗ್ತಾ ಉಂಟು, ಮತ್ತೆ ಕಾಡು ಹಂದಿ ಮತ್ತೆ ಇತರ ಪ್ರಾಣಿ ಪಕ್ಷಿಗಳೆಲ್ಲ ಉಪಟಳ ಜಾಸ್ತಿ ಆಗ್ತಾ ಉಂಟು. ಅದರಲ್ಲಿ ಕಾಡಾನೆದ್ದು ಈಗ ಅರಣ್ಯ ಪ್ರದೇಶ ಸುತ್ತ ಆನೆ ಕಂದಕ ನಿರ್ಮಿಸಿದ್ದಾರೆ. ಆದ್ರೂ ಕೂಡ ಅದು ಕೃಷಿಕರಿಗೆ ಅದು ಕಂದಕವಾಗಿ ಉಳಿದಿದೆ. ಯಾಕಂತ ಹೇಳಿದ್ರೆ ಅದನ್ನು ಆನೆ ಕಂದಕಗಳು ಅದನ್ನು ಕೂಡ ದಾಟಿ ಬರ್ತಿದೆ. ಮತ್ತೆ ನೇತಾಡುವ ಸೋಲಾರ್ ಫೆನ್ಸಿಂಗ್ ಅಂತ ವ್ಯವಸ್ಥೆ ಮಾಡ್ಬೇಕು ಅಂತ ಕೂಡ ಆ ಪ್ರತಿಭಟನೆಯಲ್ಲಿ ಒಕ್ಕೊರಳಾಗಿ ಆಗ್ರಹ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಆನೆಗಳು ಸ್ವಲ್ಪ ಕಂಟ್ರೋಲ್ಗೆ ಬರ್ತದೆ. ಈಗ ಈ ತರ ನಾರ್ಮಲ್ ಬೇಲಿ ಮಾಡಿದ್ರೆ ಅದನ್ನು ದಾಟಿಕೊಂಡು ಬರ್ತದೆ. ನೇತಾಡುವಂತ ಸೋಲಾರ್ ಫೆನ್ಸಿಂಗ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಆನೆಗೆ ಅದು ತಡೆ ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಆಗ್ರಹ ಮಾಡಿದ್ದಾರೆ. ಅದರಲ್ಲಿ ಕೂಡ ಅರಣ್ಯಗಳಲ್ಲಿ ಕಾಡು ಪ್ರಾಣಿಗಳಿಗೆ ಕೂಡ ಆಹಾರ ಸಿಗುವಂತಹ ಫಲವಸ್ತು ಬರುವಂತ ಗಿಡಗಳನ್ನು ನೆಡಬೇಕು. ಇಲ್ಲಿ ನಮ್ಮ ದಾರಿ ಬದಿಯಲ್ಲಿ ಮುಖ್ಯ ದಾರಿ ಬದಿಗಳಲ್ಲಿ ಫಲ ಬರುವ ಈಗ ಹಲಸಿನ ಹಣ್ಣು ಈ ತರ ಮರಗಳನ್ನ ನೋಡೋ ಬದಲು ಕಾಡು ಪ್ರದೇಶದಲ್ಲಿ ಆತರ ನೆಟ್ರೆ ಅವುಗಳು ಕೂಡ ಈ ತರ ಬರುದಿಲ್ಲ ಅಂತ ಕೂಡ ಅದು ಕೂಡ ಚರ್ಚೆ ಆಯ್ತು ಅದರ ಬಗ್ಗೆ. ಕೃಷಿಯ ಪ್ರದೇಶದ ಸುತ್ತ ಕೂಡ ಆನೆ ಕಂದಗಳನ್ನು ನಿರ್ಮಿಸಬೇಕು ಅಂತ ಹೇಳಿ ತುಂಬಾ ಪ್ರತಿಭಟನೆ ನಡೆದಿದೆ. ಮತ್ತೆ ಕೊನೆಯಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿ ಅವರು ಅದರಿಂದ ಮನವಿಯನ್ನು ತಗೊಂಡಿದ್ದಾರೆ. ಅವರ ಮನವಿ ತಗೊಂಡು ಕಾಡಾನೆ ಬರದಂತೆ ಎಲ್ಲ ರೀತಿಯ ಕ್ರಮ ಕೈಗೊಳ್ತೇವೆ. ಇವರು ಅರಣ್ಯ ಇಲಾಖೆಯವರು ಎಷ್ಟು ಕ್ರಮಗಳನ್ನು ಕೈಗೊಂಡ್ರು ಕೂಡ ಆನೆ ಅದರದ್ದೇ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲ ತಡೆಗಳನ್ನು ದಾಟಿ ಬರ್ತಾ ಉಂಟು. ಈಗಾಗಲೇ ಈಗ ಕೆಲವು ಕಡೆ ಕಂದಕ ಮಾಡಿದ್ದಾರೆ, ಅದಕ್ಕೆ ಮೆಜರ್ಮೆಂಟ್ ಎಲ್ಲ ಮಾಡಿ ಆಸ್ ಪರ್ ಮೆಜರ್ಮೆಂಟ್ ಕಂದಕಗಳನ್ನು ಮಾಡಿದ್ರು ಕೂಡ ಕೆಲವೊಂದು ಸ್ವಲ್ಪ ಕಂದಗಳಲ್ಲಿ ಈಗ ಗುಡ್ಡ ಮಳೆ ಬರುವ ಇದ್ರಲ್ಲೆಲ್ಲ ಆಚೀಚೆಯಾಗಿ ಹೆಚ್ಚು ಕಡಿಮೆ ಆಗಿ ಅದರಿಂದ ಬರ್ತಾ ಉಂಟು. ಹಾಗಾಗಿ ಸೋಲಾರ್ ಫೆನ್ಸಿಂಗ್ ಸಿಸ್ಟಮ್ಗೆ ಅರಣ್ಯ ಇಲಾಖೆಯಿಂದ ಕೂಡ ಈಗಾಗಲೇ ಮನವಿ ಮಾಡಿದ್ದಾರೆ. ಅದನ್ನು ಕೂಡ ದೊರಕಿಸಿಕೊಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿ ಅದು ಕೂಡ ಅಪ್ರೂವಲ್ ಆಗುವ ಹಂತದಲ್ಲಿ ಇದೆ. ಮತ್ತೆ ಇಲ್ಲಿಂದ ಇಲ್ಲಿ ಮನವಿ ಕೊಟ್ಟು ಶಾಸಕ ಹರೀಶ್ ಪೂಂಜಾ ಅವರಿಗೆ ಕೂಡ ಮನವಿ ಕೊಟ್ಟಿದ್ದಾರೆ ಇದರ ಬಗ್ಗೆ. ಓಕೆ ಪ್ರಸಾದ್, ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಮೇಡಮ್. ಓಕೆ, ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಮ್ಮ ಡಾಕ್ಟರ್ UP ಶಿವಾನಂದ ಅವರ ಆರ್ಟಿಕಲ್, ಪಂಚಾಯತ್ ಆಡಳಿತ ನಿಮಗೆ ಹೆಮ್ಮೆಯೇ, ಅಧಿಕಾರಿಗಳು ಹೇಗಿದ್ದಾರೆ, ಜನಪರವೇ, ಉತ್ತಮ ಕೆಲಸಗಾರರೇ, ಕಳಪೆ ಕೆಲಸಗಾರರೇ, ಭ್ರಷ್ಟಾಚಾರಿಗಳೇ. ಉತ್ತಮ ಕೆಲಸ ಗುರುತಿಸೋಣ, ಬೇಜವಾಬ್ದಾರಿ ಭ್ರಷ್ಟಾಚಾರ ಬಹಿಷ್ಕರಿಸೋಣ. ದೇಶದ ರಾಜ್ಯದ ರಕ್ಷಣೆ ಉದ್ಧಾರ ನಮ್ಮಿಂದ ಸಾಧ್ಯವಾಗದಿರಬಹುದು, ಆದರೆ ಊರಿನ ಅಂತಂದರೆ ಗ್ರಾಮದ ಉದ್ಧಾರ ರಕ್ಷಣೆ ನಮ್ಮ ಕೈಯಲ್ಲಿದೆ. ನಮ್ಮೂರು ನಮ್ಮ ಹೆಮ್ಮೆಯಾಗಲು ಜನರ ಬಳಿಗೆ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅಂದರೆ ನಮ್ಮ ಪಂಚಾಯತ್, ನಮ್ಮ ಗ್ರಾಮ, ಅದರ ಒಂದು ಅಡ್ಮಿನಿಸ್ಟ್ರೇಷನ್ ನಮಗೆ ಹೆಮ್ಮೆ ಇದೆಯಾ, ಅಧಿಕಾರಿಗಳು ಎಲ್ಲ ಓಕೆ ಇದ್ದಾರಾ, ಎಲ್ಲ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವೇ ಪ್ರಶ್ನೆ ಮಾಡುವಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಅನ್ನೋ ವಿಚಾರವಾಗಿ ಈ ಒಂದು ಆರ್ಟಿಕಲ್ ಬರೆದಿರುವಂಥದ್ದು. ಸೊ ನಾವು ಈಗಾಗಲೇ ಪ್ರತಿಯೊಂದು ಪಂಚಾಯತ್ ಕಡೆ ಹೋಗ್ತಾ ಇದ್ವಿ, ನಾನಾಗಿರ್ಬೋದು, ರಾಘವ್ ಶರ್ಮಾ, ದಾಮೋದರ್, ಪ್ರತಿ ಪಂಚಾಯತ್ಗೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಒಂದು ಮಾಹಿತಿ ಹಕ್ಕನ್ನು ಕೇಳ್ತಾ ಇದ್ವಿ. ಮಾಹಿತಿ ಹಕ್ಕಲ್ಲಿ ಒಂದು ಕಾಮಗಾರಿಗಳ ವಿಚಾರವಾಗಿ, ಇನ್ನೊಂದು ಜಾಹೀರಾತು ವಿಚಾರವಾಗಿ. ಬಟ್ ಅದರ ಬಗ್ಗೆ ಕೆಲವೊಂದು ಬೇರೆ ಬೇರೆ ಊಹಾಪೋಹಗಳು ಸೃಷ್ಟಿಯಾಗಿದ್ದಾವೆ. ಆದರೆ ನಮ್ಮ ಉದ್ದೇಶ ಇಷ್ಟೇನೆ ಅಂತ ಹೇಳಿದ್ರೆ, ನಾವು ಮುಂದಿನ ಈ
ಚುನಾವಣೆ ಹತ್ರ ಬರೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಪಂಚಾಯತ್ ಅಧಿಕಾರಿಗಳನ್ನ ಆಮೇಲೆ ಪಂಚಾಯತ್ ಅಧ್ಯಕ್ಷರನ್ನ ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದು ಈ ಒಂದು 5 ವರ್ಷದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗಿದೆ, ಅಭಿವೃದ್ಧಿ ಕೆಲಸಕ್ಕೆ ಏನೆಲ್ಲ ತೊಡಕಾಗಿದೆ, ಆಮೇಲೆ ಅದರ ವಿಚಾರವಾಗಿ ಜನರು ಏನು ಹೇಳ್ತಾರೆ, ಇದೆಲ್ಲವನ್ನ ಹಿಡ್ಕೊಂಡು ಒಂದು ಚರ್ಚೆ ಮಾಡೋ ಒಂದು ಪ್ರಯೋಗ ಕೂಡ ಅಂದ್ರೆ ಆ ಒಂದು ಪ್ರೋಗ್ರಾಮ್ ಕೂಡ ಮಾಡೋಕ್ಕಿದ್ದೀವಿ. ಅದರ ವಿಚಾರವಾಗಿ ನಾವು ಒಂದು ಮಾಹಿತಿ ಹಕ್ಕನ್ನು ಕೂಡ ಕೇಳ್ತಾ ಇದ್ದೀವಿ. ಆದ್ರೆ ಅದೇ ವಿಚಾರವಾಗಿ ಇವರೊಂದು ಆರ್ಟಿಕಲ್ ಬರ್ತಿದ್ದಾರೆ ನಾಗೇಶ್ ಶರ್ಮಾ, ಇದರ ಬಗ್ಗೆ ನಾವು ಒಂದು ವಿವರಣೆ ಕೊಡೋದಾದ್ರೆ. ನೋಡಿ ಶ್ರೇಯ, ಒಂದು ದೇಶ ಅಭಿವೃದ್ಧಿ ಆಗಬೇಕು ಹೇಳಿದರೆ ಅದು ಗ್ರಾಮ ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು. ಗ್ರಾಮ ಅಭಿವೃದ್ಧಿ ಆದರೆ ಅಷ್ಟೇ ನಮ್ಮ ರಾಜ್ಯ ದೇಶ ಅಭಿವೃದ್ಧಿ ಆಗ್ತದೆ. ಸೊ ಗ್ರಾಮದಲ್ಲಿ ಅಭಿವೃದ್ಧಿ ಚಟುವಟಿಕೆ ಹೇಗೆ ನಡೀತಿದೆ, ಅದಕ್ಕೆ ಗ್ರಾಮ ಪಂಚಾಯತ್ನ ಕೊಡುಗೆಗಳೇನು, ಗ್ರಾಮ ಪಂಚಾಯತಲ್ಲಿರುವಂಥ ಸದಸ್ಯರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಬಹಳ ಶಿಸ್ತುಬದ್ಧವಾಗಿ, ದಕ್ಷವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕದಿಂದ ಮಾಡ್ತಾ ಇದ್ದಾರೆ, ಅಥವಾ ಕೆಲವು ಜನಪ್ರತಿನಿಧಿಗಳಿಗೆ ಅಥವಾ ಮತ್ತೊಂದರ ಜೊತೆಗೆ ಅಪವಿತ್ರ ಮೈತ್ರಿ ಸಾಧಿಸಿ ಕೇವಲ ತಮ್ಮ ಸ್ವಹಿತಾಸಕ್ತಿಗಳನ್ನು ಅಥವಾ ತಮ್ಮ ಇಂಟ್ರೆಸ್ಟ್ಗಳನ್ನು ಮಾತ್ರ ಈಡೇರಿಸ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಬೇಕಲ್ಲ ಜನರು. ಯಾಕೆ ಹೇಳಿ, ಜನರ ತೆರಿಗೆಯಲ್ಲಿ ನಡೀತಿರುವಂಥ ಸಂಸ್ಥೆಗಳಿದೆಲ್ಲ. ಹಾಗಾಗಿ ಮತ್ತೆ ಜನರು ಕೇಳುವ ಹಕ್ಕನ್ನು ಹೊಂದಿದ್ದಾರೆ. ಅದು ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಇಂಡಿಯನ್ ಸಿಟಿಸನ್. ಸೊ ಹಾಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಚಟುವಟಿಕೆ ಹೇಗಾಗ್ತಿದೆ, ನಮ್ಮ ಓಣಿಗೆ ಸಂಬಂಧಪಟ್ಟಾಗೆ, ಕಾಲೋನಿಗೆ ಪಟ್ಟಂಗೆ ರಸ್ತೆಗಳನ್ನು ಮಾಡಿದ್ದೀರಾ, ಅಥವಾ ಬೇರೆ ಬೇರೆ ನೀರು ಪೂರೈಕೆ ಇರ್ಬೋದು, ಅಥವಾ ಮತ್ತೊಂದು ಇನ್ನೊಂದು ಸಣ್ಣ ಪುಟ್ಟ ಜನರಿಗೆ ಬೇಕಾಗಿರುವಂಥ ಘಟಕಗಳು, ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳೆಲ್ಲ ಏನಾಗಿದೆ. 5 ವರ್ಷ ಗ್ರಾಮ ಪಂಚಾಯತ್ ಕುರ್ಚಿಯಲ್ಲಿ ಬರೀ ಜಾಂಡ ಹೊಡೆದು ಕೂತದ ಅಥವಾ ಏನಾದರೂ ಕೆಲಸ ಮಾಡಿದಾರಾ ಅನ್ನೋ ಒಂದು ಪ್ರಶ್ನೆ ಕೇಳುವಂಥ ಅಧಿಕಾರ ಸಹಜವಾಗಿ ಜನರಿಗೆ ಇರ್ತದೆ. ಯಾಕೆ ಹೇಳಿದ್ರೆ ಅವರು ವೋಟ್ ಮಾಡಿರ್ತಾರೆ. ಹಾಗಾಗಿ ಇನ್ನು ಚುನಾವಣೆ ಬರ್ತಾ ಇದೆ. ಸೊ ಹೀಗಾಗಿ ಜನರು ಪ್ರಶ್ನೆ ಕೇಳುವಂಥ ದಿನಗಳು ಕೂಡ ಹತ್ತಿರ ಆಗ್ತಾ ಇದೆ. ಗ್ರಾಮ ಸಭೆಗಳಲ್ಲೆಲ್ಲ ಕೇಳ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇನ್ನೀಗ ಚರ್ಚೆ ಆಗಬೇಕು. ನೀವು 5 ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಬೇಕಲ್ಲ. ಮಾಡಿದ್ರೆ ಅವರನ್ನು ಹೊಗಳಬೇಕು. ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಆಗಿದ್ದಾರೆ. ಅಧ್ಯಕ್ಷರು ಇರ್ಬೋದು, PDO ಇರ್ಬೋದು, ಬಹಳ ಚಾಕಚಕ್ಯದಿಂದ, ಸಾಮರ್ಥ್ಯದಿಂದ, ದಕ್ಷವಾಗಿ ಕೆಲಸ ಮಾಡಿದ್ದಾರೆ. ಆ ಗ್ರಾಮವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸದಲ್ಲಿ ತಮ್ಮ ಒಂದು ದಕ್ಷತೆಯನ್ನು ತೋರಿದ್ದಾರೆ. ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾರು ಉದಾಸೀನ ತೋರಿದ್ದಾರೆ ಅಥವಾ ಅಶಿಸ್ತಿನ ತೋರಿದ್ದಾರೆ ಅಥವಾ ಟೈಮಿಗೆ ಸರಿಯಾಗಿ ಯಾರು ಆಫೀಸಿಗೆ ಬರ್ತಿಲ್ಲ ಅವರನ್ನು ಪ್ರಶ್ನೆ ಮಾಡಲೇಬೇಕು, ಚಾಟಿ ಬೀಸಲೇಬೇಕಾಗ್ತದೆ. ಅದನ್ನು ಜನರೇ ಬೀಸ್ತಾರೆ. ಈಗ 5 ವರ್ಷದ ಆಡಳಿತಾವಧಿ ಅವರಿಗೆ ಬಂದಂತ ಅನುದಾನಗಳು ಅನುದಾನವನ್ನು ಪಡಿಸಿದಂತ ಇನ್ನು ನಮ್ಮ ಮುಂದೆ ಇಷ್ಟು ಬೆಟ್ಟದಷ್ಟು ಸವಾಲಿದೆ, ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ನಮಗೆ ಬಗೆಹರಿಸಲಿಕ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ ಈಗ ಎಲ್ಲರೂ ಹೇಳುವಂತ ಏಕೈಕ ಕಾರಣ ಅನುದಾನ. ಅವರಿಗೆ ಹೇಳಲಿಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯನ್ನ ಒದಗಿಸ್ತೇವೆ ಸ್ಟುಡಿಯೋದಲ್ಲಿ ಬನ್ನಿ ಅಂತ ನಾವು ಹೇಳ್ತಾರೆ. ಅವರಿಗೆ 5 ವರ್ಷದ ಸಾಧನೆ ಏನು, ಅವರು ಏನು ಮಾಡಿದ್ದಾರೆ, ಅವ್ರಿಗೆ ಹೀಗಿರುವಂತ ಸಮಸ್ಯೆಗಳೇನು, ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಜನರು ಬಂದು ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬಂದು ಬೈಯೋದು ಗ್ರಾಮ ಪಂಚಾಯತಿಗೆ ನಿಕ್ಲೆ ಕಂತೋ ಜಮಾನ ನಿಕ್ಲೆ ಈ ಚರಂಡಿ ರಿಪೇರಿ ಮಾಡ್ತಾರೆ ಅಲ್ವಾ ಬಲ್ಲೆ ಕಾಡ್ತಿದ್ದಾರೆ ಅಲ್ಪ ನಿಕ್ಲ ರೋಡ್ ಗುಂಡಿನ ಏವ ಮುಚ್ಚುನು ಹೀಗೆ ಕೇಳ್ತಾರೆ. ಹೀಗೆ ಕೇಳುವಾಗ ಅವ್ರಿಗೆ ಆಗೋದಿಲ್ಲ ಹೇಳಲಿಕ್ಕೆ. ಯಾಕಾಗೋದಿಲ್ಲ ಅಂತಂದ್ರೆ ಅವ್ರ ಹತ್ರ ಅನುದಾನ ಇಲ್ಲ ಅಂತ ಹೇಳ್ತಾರೆ. ನಾವು ಮೊನ್ನೆ ಪಟ್ಟಣ ಮಣಿಯ ರಸ್ತೆಯದ್ದು ವರದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಜನರು ಅಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮನೋಜ್ ಅವರು ಏನ್ ಹೇಳಿದ್ರು ನೋಡಿ, ನಮ್ಮಲ್ಲಿ ಬೇಕಾದಂತ ವ್ಯವಸ್ಥೆಗಳು ಏನಿಲ್ಲ, ನಮಗೆ ಅನುದಾನ ಬರಲಿಲ್ಲ. ಈ ಹಿಂದೆ ನಾವು ಜಿಲ್ಲಾ ಪಂಚಾಯತಿನ ಅಡಿಯಲ್ಲಿ ಬರುವಂತಹ ಅನುದಾನಕ್ಕೆ ಬರ್ದಿದ್ದೇವೆ. ಆ ಅನುದಾನದ ಮೂಲಕ ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅನುದಾನ ಬರಲೇ ಇಲ್ಲ. ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತೀವಿ ಅಂತ ಹೇಳಿ ಜನ ಮಾತಾಡ್ತಾರೆ. ಆನಂತರ ಅಲ್ಪಸಂಖ್ಯಾತರ ಓಣಿ, ಈಗ ನಾವು ಇನ್ನೊಂದು ಟಾಪಿಕ್ ಅಲ್ಲಿಗೆ ಬರ್ತೇವೆ. ಅದರಿಂದ ಅಲ್ಲಿದ್ದ ಆ ಒಂದು ಇಲಾಖೆಯ ಮೂಲಕವೂ ಬರೀತಾ ಇದ್ದೇವೆ, ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಈಗಿನವರ ವಾದ. ಈ ವಾದವೂ ಕೂಡ ಅವರಿಗೆ ಈಗ ಜನಕ್ಕೆ ಅದು ಗೊತ್ತುಂಟಾ, ಅನುದಾನ ಉಂಟಾ ಇಲ್ಲ ಅಂತ ಗೊತ್ತುಂಟಾ? ಇಲ್ಲ. ಜನ ಏನ್ ಮಾಡ್ತಾರೆ, 1, 2, 3ನೇ ಸಲಕ್ಕೆ ಬೈಯುವುದೇ. ಅವ್ರು ಯಾಕೆ ಬೈತಾರೆ? ಸೇಮ್ ಹಂದಿಕತೆ ಏನಂತಂದ್ರೆ ಅವರಿಗೆ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ನವ್ರಿಗೆ ಹೇಳ್ಬೇಕು. ನಮಗೆ ಮೊದಲು ಸಿಗುದು ಯಾರು? ಜ್ವರ ಬಂದಾಗ ನಮ್ಮಲ್ಲಿ ಮನೆಯಲ್ಲಿ ಫಸ್ಟ್ ಸಿಗುದು ಅಪ್ಪ ಅಮ್ಮ ಅಲ್ವಾ? ಹಾಗೆ ನಮಗೆ ಏನಾದ್ರು ಸಮಸ್ಯೆ ಆದ್ರೆ ಮೊದಲು ಸಿಗುದು ಗ್ರಾಮ ಪಂಚಾಯತ್ ಅಲ್ವಾ? ಗ್ರಾಮ ಪಂಚಾಯತ್ ಹೇಳ್ತಾರೆ. ಗ್ರಾಮ ಪಂಚಾಯತ್ನವರಾಗ ಹೇಳ್ಬೇಕಲ್ಲ, ಇಲ್ಲ ನಮ್ಮ ಹತ್ರ ನೋಡಿದಾರಪ್ಪಣ್ಣ, ನಿಮಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ, ಯಾಕೆ ಅಂತಂದ್ರೆ ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ಬೇಕಲ್ಲ. ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕು? ಅವ್ರು ಹೇಳಿದ ಕೂಡಲೇ ಅವರು ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ. ಅಧಿಕೃತವಾಗಿ ಬನ್ನಿ ಸ್ಟುಡಿಯೋಗೆ ಮಾತಾಡಿ. ನಾವು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೇವೆ. ನಾವು ಸುಮ್ಮನೆ ಕೂತಿಲ್ಲ. 5 ವರ್ಷ ಇಷ್ಟಿಷ್ಟು ಸಾಧನೆ ಮಾಡಿದ್ದೇವೆ, ಇಂಥದ್ದು ಮಾಡಿದ್ದೇವೆ, ಇಲ್ಲಿ ಮೋರಿ ಹಾಕಿದ್ದೇವೆ, ಇಂಥದ್ದೆಲ್ಲ ಕೆಲಸ ಮಾಡಿದ್ದೇವೆ. ಈಗ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಬನ್ನಿ ಹೇಳಿ ಅನ್ನುವಂತ ಮನವಿಯನ್ನ ನಾವು ಈಗಲೂ ಕೂಡ ಮಾಡ್ತಾ ಇದ್ದೇವೆ. ಮಾಹಿತಿ ಹಕ್ಕನ್ನು ಕೊಡ್ತಾ ಇರುವಂತದ್ದು ಕಾಮಗಾರಿ ನಮಗೆ ಮಾಹಿತಿ ಬೇಕು. 5 ವರ್ಷದಲ್ಲಿ ಏನು ಮಾಹಿತಿ ಕೇಳಿದ್ರೆ, ನೀವು ಕಳೆದ 5 ವರ್ಷದಲ್ಲಿ
ಏನೇ ಎಷ್ಟು ಅನುದಾನ ತಂದಿದ್ದೀರಿ, ಏನೆಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದ್ದೀರಿ ಅನ್ನೋದ್ರ ಮಾಹಿತಿ ಕೊಡಿ ಅಂತ. ಸೊ ಆ ಮಾಹಿತಿ ಕೊಟ್ಟರೆ ಮುಗೀತು. ನಮಗೆ ಇಷ್ಟು ಅನುದಾನ ಬಂದಿದೆ, ಇಷ್ಟು ಅನುದಾನದಲ್ಲಿ ನಾವು ಇಷ್ಟು ಕೆಲಸವನ್ನು ಮಾಡಿದ್ದೇವೆ, ಮತ್ತೆ ಕೆಲಸಗಳು ಈಗ ಕಾಮಗಾರಿ ಹಂತದಲ್ಲಿದೆ, ಮತ್ತು ನಾವು ಇನ್ನೊಂದು ನಮಗೆ ಮತ್ತೆ 5 ವರ್ಷದ ಅಧಿಕಾರ ಇದ್ರೆ ಈ ರೀತಿಯ ವಿಷನ್ ಡಾಕ್ಯುಮೆಂಟ್ ಅನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಅವರು ಒಂದು ಸುದ್ದಿ ಬಿಡುಗಡೆಯ ಚಾನೆಲ್ನ ವೇದಿಕೆಯಲ್ಲಿ ಅಥವಾ ಪತ್ರಿಕೆಯ ವೇದಿಕೆಯಲ್ಲಿ ಜನರಿಗೆ ತಿಳಿಸಬಹುದು. ಯಾಕಂದ್ರೆ ನಮ್ದು ಪತ್ರಿಕೆ ಮತ್ತೆ ಚಾನೆಲ್ ಹಳ್ಳಿಗೆ ಬೆಳ್ತಂಗಡಿಯಲ್ಲಿ ರೀಚ್ ಆಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ ರೀಚ್ ಇರೋದ್ರಿಂದ ಜನರು ಓದ್ತಾರೆ. ಹಾಗಾಗಿ ತಮ್ಮ ವಾದವನ್ನು ಅವರು ಸಮರ್ಥವಾಗಿ ಮಂಡಿಸಬಹುದು. ಕರೆಕ್ಟ್. ಈಗ ಇದರ ಬಗ್ಗೆ ಮಾತನಾಡಕ್ಕೆ ಖುದ್ದಾಗಿ ನಮ್ಮ ಡಾಕ್ಟರ್ UP ಶಿವನಂದ್ ಈಗ ನಮಗೆ ದೂರವಾಣಿ ಸಂಪರ್ಕ ಸಿಕ್ಕಿದ್ದಾರೆ. ಸರ್, ನಿಮ್ಮ ಈಗ ಆರ್ಟಿಕಲ್ ವಿಷಯವಾಗಿ ನಾವು ಮಾತಾಡ್ತಾ ಇದೀವಿ. ಹೆಡ್ಲೈನ್ ಅನ್ನ ಓದಿದೀವಿ, ಸ್ಕ್ರಿಪ್ಟ್ ಅನ್ನ ಓದಿದೀವಿ ನಾವು. ಸೊ ಈ ವಿಚಾರವಾಗಿ ನೀವು ಸ್ವಲ್ಪ ಮಾತಾಡಿದ್ರೆ ಜನಗಳಿಗೆ ಮನದಟ್ಟಾಗಬಹುದು ಅಂತ. ಇದು ಗ್ರಾಮ ನಮ್ಮ ಪ್ರಜಾಪ್ರಭುತ್ವ ತಳಹದಿಯೇ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತಿ ಪ್ರಜಾಪ್ರಭುತ್ವ ಎಂದ್ರೆ ಏನು, ನಮ್ಮ ಹಕ್ಕಿಯನ್ನು ಚಲಾವಣೆ ಮಾಡಿ ಕೊಡುವಂತ ಒಂದು ಜಾಗ. ಒಂದು ರೀತಿಯಲ್ಲಿ ಹೇಳುದಾದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಇರುವ ಅಧಿಕಾರ ಅದನ್ನು ಮೀರ್ಲಿಕ್ಕೆ ದೇಶದ ಪ್ರಧಾನಿಗಾಗುವುದಿಲ್ಲ, ಯಾರಿಗಾಗುವುದಿಲ್ಲ. ಅದು ಇವರದ್ದೇ ಹಕ್ಕು, ಇವರದ್ದೇ ಅಧಿಕಾರ. ಹಾಗಾಗಿ ಮಹಾತ್ಮ ಗಾಂಧಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೆ ಗ್ರಾಮ ಸ್ವರಾಜ್ಯವನ್ನೇ ಹೇಳಿದ್ರು. ನಮ್ಮ ಗ್ರಾಮ ಸ್ವರಾಜ್ಯ ನಮ್ಮ ಗ್ರಾಮದ ಹಳ್ಳಿಯ ಪ್ರತಿಯೊಬ್ಬ ವ್ಯಕ್ತಿ, ಕಟ್ಟಕಡೆ ವ್ಯಕ್ತಿ ಕೂಡ ಆಡಳಿತದ ವಿಷಯದಲ್ಲಿ ಭಾಗಿಯಾಗಬೇಕು, ಮತ್ತೆ ನಾವು ಸ್ವಾವಲಂಬಿ ಬದುಕ ಆಗ್ಬೇಕು. ನಮ್ಮ ಗ್ರಾಮ ಹೇಗೆ ಆಗ್ಬೇಕಂದ್ರೆ ಗ್ರಾಮ ಒಂದು ಸ್ವರಾಜ್ಯದಾಗಿ ಆಗ್ಬೇಕು. ಇದಕ್ಕೆ ಬೇಕಾದ ಸವಲತ್ತುಗಳನ್ನು ವ್ಯವಸ್ಥೆಗಳನ್ನು ರೂಪಿಸುವ ಶಕ್ತಿ ಜನರಲ್ಲೇ ಇದೆ. ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಆಗ್ಬೇಕು, ಡೆಲ್ಲಿಯಿಂದ ಅಲ್ಲಿಗೆ ಅಲ್ಲ ಅಂತ ಹೇಳಿದವರು. ಈಗ ನಾವು ತಗೊಳ್ಳಿ, ಬೆಳತೇಲಿ ಗ್ರಾಮ ಪಂಚಾಯತ್ ಅಲ್ಲಿ 45 ಪಂಚಾಯತ್ಗಳಿವೆ. ಈಗ 5 ವರ್ಷದ ಆಡಳಿತ ಆಯ್ತು, ನೆಕ್ಸ್ಟ್ ಚುನಾವಣೆ ಬರ್ತದೆ. ಈ 5 ವರ್ಷದಲ್ಲಿ ಅವ್ರು ಏನು ಮಾಡಿದ್ರು ಅಂತ ಅವ್ರಿಗೆ ಹೇಳುವ ಅವಕಾಶ ಬೇಕು, ಜನರಿಗೆ ಕೇಳುವ ಪ್ರಶ್ನೆಗಳಿಗೆ ಅವಕಾಶ ಅದಕ್ಕೂ ಬೇಕು. ನಾವು ಮಾತಾಡಿಸಿಕೊಂಡು ಪತ್ರಿಕೆಯಾಗಿ ನಾವು ಗ್ರಾಮ ಪಂಚಾಯತಿನ ಒಂದು ಚುನಾವಣೆಯನ್ನು ಬಹಳ ಗಂಭೀರವಾಗಿ ತಗೊಳ್ತೇವೆ. ಪ್ರತಿಯೊಬ್ಬ ಮೆಂಬರ್ನ ಫೋಟೋ ಸಮೇತ ಹಾಕ್ತೇವೆ. ಅವರ ಆಯ್ಕೆ ಸಂದರ್ಭದಲ್ಲಿ ಇಡೀ ನೇರ ಪ್ರಚಾರ ಕೂಡ ಮಾಡಿದ್ದೇವೆ. ಗ್ರಾಮ ಸಭೆಗಳೆಲ್ಲ ಮೀಟಿಂಗ್ ಅಟೆಂಡ್ ಆಗಿ ವಿವರ ನಾವು ಕೊಡ್ತೇವೆ. ಗ್ರಾಮದ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಸುದ್ದಿ ಬಿಡುಗಡೆ ಮತ್ತು ಚಾನಲ್ ಜನರೊಟ್ಟಿಗಿದೆ. ಇದನ್ನು ಜನರಿಗೆ ಪ್ರಯೋಜನ, ಆಡಳಿತದವರಿಗೆ ಪ್ರಯೋಜನ. ಈ ದೃಷ್ಟಿಕೋನದಿಂದ ಈಗ 5 ವರ್ಷ ಆಡಳಿತದ ಒಂದು ಸಂಪೂರ್ಣ ಸರಿಯಾದ ಮಾಹಿತಿ ಬೇಕಾಗಿ ನಾವು 5 ವರ್ಷದ ಆಡಳಿತದ ಬಗ್ಗೆ, ಅವರ ಕಾಮಗಾರಿ ಖರ್ಚು ವೆಚ್ಚಗಳ ಬಗ್ಗೆ, ಮಾಡಿದ ಕೆಲಸದ ಬಗ್ಗೆ ಮಾಹಿತಿ ಕೇಳಿದ್ದೇವೆ. ಅದನ್ನು ಕೇಳಿ ಅದರ ಬಗ್ಗೆ ಒಂದು ಆರ್ಟಿಕಲ್ ಬರೀಬಹುದು ನಾವು, ಗ್ರಾಮ ಪಂಚಾಯತ್ ಹೀಗೆ ಅಂತ ಕೂಟದಲ್ಲಿ ಕೂತುಗೊಳಿಸಿ ಅವರ ಬಗ್ಗೆ ಕೇಳುವುದು. ಅವರ ಪಟ್ಟಿನಿಟ್ಟೆ ಕೇಳ್ಬೇಕು, ಎಷ್ಟು ಕಾಮಗಾರಿ ಇದೆ ಲೆಕ್ಕ ಇದೆ, ಯಾವುದಕ್ಕೆ ಖರ್ಚು ಮಾಡಿದ್ರೆ ಲೆಕ್ಕ ಇದೆ, ಅನುದಾನ ಬಂದ ಲೆಕ್ಕ ಇದೆ, ಖರ್ಚು ಇಷ್ಟೆಲ್ಲ ಮಾಡಿದಿರಿ, ಜಾಹೀರಾತಿಗೆ ಎಷ್ಟು ಖರ್ಚು ಮಾಡಿದಿರಿ, ಯಾರಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲ ಲೆಕ್ಕ ಸಿಗ್ತದೆ, ಪಾರದರ್ಶಕ. ಮತ್ತೆ ಇದು ಸ್ವಂತ ಕೈಯಿಂದ ಹಣ ಕೊಡುದಲ್ಲ, ಸ್ವಂತ ಹಣದ ಖರ್ಚು ಮಾಡುದಲ್ಲ. ಅವರು ಜನರ ತೆರಿಗೆ ಹಣ, ಸರ್ಕಾರದ ಹಣ, ಅದನ್ನು ಖರ್ಚು ಮಾಡೋದಕ್ಕೆ ಹೊಣೆಗಾರಿಕೆ ಇದೆ. ಅದನ್ನು ಕೇಳಿದರೆ ಕೊಡ್ಲೇಬೇಕು, ತಿಳಿಸಲೇಬೇಕು. ಅವರಿಗೆ ಒಂದು ಜನರು ಓಟ್ ಹಾಕಿ ಜವಾಬ್ದಾರಿಯಿಂದ ಜನಪ್ರತಿನಿಧಿಯಿಂದ ಮಾಡಿಕೊಟ್ಟಿದ್ದಾರೆ. ಜನಪ್ರತಿನಿಧಿ ಜನ ಸೇವಕ ಅಂತ ಅರ್ಥ, PDO ಮತ್ತೆ ಇವರು ಜನ ಸೇವಕರು ಅಂತ ಅರ್ಥ. ನಮ್ಮ ಸೇವೆಗಾಗಿರೋರು ಇದನ್ನು ನಾವು ಜನಗಳಿಗೆ ತಲುಪಿಸುವ ಅವಶ್ಯಕತೆ ಕೊಟ್ಟಿದೆ. ಅದಕ್ಕಾಗಿ ನಾವು 5 ಸಾಧಕ ಮುಂದೆ ಯಾಕೆ ಇಡ್ತೇವೆ ಅಂದ್ರೆ, ನಮ್ಮ ಜನಸೇವಕ ಆಯ್ಕೆ ಮಾಡಿದವರು, ನಮ್ಮ ಆಡಳಿತಗಾರರು ಮತ್ತು ಅಧಿಕಾರಿಗಳು ಜನಸೇವಕರು ಚೆನ್ನಾಗಿ ಕೆಲಸ ಮಾಡಿದಾರಾ, ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಬೇಕು, ಅವರಿಗೆ ಗುರುತಿಸ್ಬೇಕು. ಅವರನ್ನು ಒಂದೆಲ್ಲ ಮಾಡ್ಲಿಲ್ಲ ಆದ್ರೆ ಅದನ್ನು ಕಂಡೆಮ್ ಮಾಡಬೇಕು. ಭ್ರಷ್ಟಾಚಾರ ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಬೇಕು. ಎರಡೂ ಕೆಲಸ ಕೂಡ ಜವಾಬ್ದಾರಿಯುತವಾದದ್ದು. ಅದು ಪಾರದರ್ಶಕವಾಗಿರ್ಲಿಕ್ಕೆ ಬೇಕಾಗಿ ನಾವು ಮಾಧ್ಯಮದವರು ಆಡಳಿತದ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಬಯಸಿದ್ದೇವೆ. ಅವರು ಸ್ಟುಡಿಯೋಕ್ಕೆ ಕರೀಲಿಕ್ಕೆ ಬಯಸ್ತೇವೆ. ಅಲ್ಲಿ ಫೋನಿನ ಕಾರ್ಯಕ್ರಮ ಎಲ್ಲ ಜನಗಳು ಅವ್ರನ್ನ ಸಂಪರ್ಕನ ಮಾಡುದು, ಚರ್ಚೆ ಮಾಡುದು. ಆದ ದಾಖಲೆ ನಮ್ಮ ಹತ್ರ ಇರ್ತದೆ. ದಾಖಲೆ ಮೂಲಕ ನಾವು ಕೂಡ ಅದಕ್ಕೆ ಸಮರ್ಥನೆ ಕೊಡುವುದು. ತಪ್ಪನ್ನು ಗುರುತಿಸಬಹುದು, ಒಳ್ಳೆದನ್ನು ಗುರುತಿಸಬಹುದು. ಇದು ಒಂದು ಒಳ್ಳೆಯ ಸಿಸ್ಟಮ. ಇದು ಬೆಳ್ತಂಗಡಿಯಲ್ಲಿ, ಸುಳ್ಯ ಪುತ್ತೂರಲ್ಲಿ ನಮ್ಮ ಹತ್ರ ಪತ್ರಿಕೆ, ಚಾನಲ್ ಮತ್ತು ವೆಬ್ಸೈಟ್ ಇರುವುದರಿಂದ
ಈ 3 ತಾಲೂಕಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇದನ್ನು ಜನಗಳು ಸ್ವಾಗತಿಸಬೇಕು, ಆಡಳಿತಗಳು ಸ್ವಾಗತಿಸಬೇಕು. ಮುಂದಿಗೆ ಯಾಕೆಂದ್ರೆ ಮುಂದಿನ ಚುನಾವಣೆಗೆ ಇವರು ನಿಲ್ಲಬೇಕಂತ ಬಯಸಿದ್ರೆ ಇವರಿಗೆ ಗೆಲ್ಲಿಗೆ ಒಂದು ಅವಕಾಶ ಆಗ್ತದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನ ನೋಡ್ತಾರೆ, ಕೆಲಸ ಮಾಡ್ಲಿಲ್ಲ ಜನ ಇರೋದು ದೂರ ಇಡ್ತಾರೆ. ಹಾಗೆ ಇದು ಮುಂದಿನ ಚುನಾವಣೆ ಸಂದರ್ಭಕ್ಕೆ ಕೂಡ ಇದರಲ್ಲಿ ಪಕ್ಷ ಜಾತಿ ಅಂತಿಲ್ಲ. ಹೌದು ಯಾಕಂದ್ರೆ ಪಂಚಾಯತ್ನಲ್ಲಿ ಯಾವುದೇ ಪಕ್ಷದ ನೆಲೆಯಲ್ಲಿ ಓಟ್ ಅಲ್ಲ, ಹೌದು ಪಕ್ಷ ರಹಿತ ಚುನಾವಣೆ ಇದೆ. ಅವರು ಮತ್ತೆ ಪಕ್ಷದ ಬೆಂಬಲ ತಗೊಳ್ಬಹುದು ಹೊರತು ಜನಗಳ ಗ್ರಾಮಗಳಿಗೆ ರಾಜಕೀಯ ಬರಬಾರ್ದು ಅಂತ ಅದಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥೆಗಳಿವೆ. ಅಂದ್ರೆ ಎಲ್ಲರೂ ಸಮಾನರಿಲ್ಲ, ಇಲ್ಲಿ ಪಕ್ಷ ಇದೆ ಅಂತ ಇದಲ್ಲ. ಆದ್ರೆ ಎಲ್ಲರೂ ಕೇಳೋ ಪ್ರಶ್ನೆ ಇದೆ, ಎಲ್ಲರೂ ಸಮಭಾಗಿಗಳಾಗಬೇಕು ಅಂತ ಪ್ರಯತ್ನ. ಓಕೆ ಇದನ್ನು ಪತ್ರಿಕೆ ಕೂಡ ಸಪೋರ್ಟ್ ಮಾಡ್ತಾರೆ. ಓಕೆ ಹಾಗಾಗಿ ನಾನು ಪಂಚಾಯತ್ ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ, ಅಧಿಕಾರಿಗಳು ಸ್ವೀಕರಿಸ್ತಾರೆ. ಯಾಕೆಂದ್ರೆ ಅವರು ಮಾಡಿದ ಕೆಲಸಕ್ಕೆ ನಾವು ಒಂದು ಪ್ರೋತ್ಸಾಹ ಕೊಡುವುದರಿಂದ, ಪ್ರಚಾರ ಕೊಡುವುದರಿಂದ ಅವರಿಗೊಂದು ನೆಮ್ಮದಿ ಆಗ್ತದೆ, ಹೆಮ್ಮೆ ಆಗ್ತದೆ. ಸಂತೋಷ್. ಹಾಗೆ ಸಹಜವಾಗಿ ತಪ್ಪುಗಳನ್ನು ಗುರುಸುವುದು ಪ್ರಜಾಪ್ರಭುತ್ವದಲ್ಲಿ ಕರ್ತವ್ಯ ಅಂತ ನಾವು ಪರಿಗಣಿಸಿದ್ದೇವೆ. ಆ ಒಂದು ಇದು ಲೇಖನ ಅದಕ್ಕೆ ಸಂಬಂಧಪಟ್ಟದಾಗಿದೆ. ಈಗಾಗಲೇ ನಾವು ತುಂಬಾ ಪಂಚಾಯತ್ ಅಲ್ಲಿ ದಾಖಲೆಯನ್ನು ತಗೊಂಡಿದ್ದೇವೆ. ಅವರ ಜಾಹೀರಾತಿನ ಖರ್ಚಿನ ಪಟ್ಟಿ ಕೂಡ ಕೇಳಿದೆ. ಯಾಕಂದ್ರೆ ಯಾವುದಕ್ಕೆ ಒಂದು ಪ್ರಚಾರಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಬೇಕು ನಮಗೆ. ಖರ್ಚು ಮಾಡಿದ್ದಾರೆ, ಪ್ರಚಾರಕ್ಕೆ ಏನು ಖರ್ಚು ಮಾಡಿದ್ದಾರೆ, ಯಾರಿಗೆಲ್ಲ ಖರ್ಚು, ಅದು ಕೂಡ ಒಂದು ಅದರ ಬಾಧ್ಯತೆಗೆ ಸಂಬಂಧಪಡುತ್ತದೆ. ಇಷ್ಟೇ. ಅದನ್ನು ನೀವು ಚೆನ್ನಾಗಿ ಸುಡಿಕೆ ಕರೆದು ಅವರನ್ನು ಕೂತುಗೊಳಿಸಿ ಎಲ್ಲ ಅವಕಾಶ ಕೊಟ್ಟು ಸಾರ್ವಜನಿಕರಿಗೆ ಫೋನಿನ ಕಾರ್ಯಕ್ರಮದ ಮೂಲಕ ಅವಕಾಶವನ್ನು ನೀಡಿ ಒಳ್ಳೆಯ ರೀತಿಯಲ್ಲಿ ಅದು ಆಡಳಿತಕ್ಕೂ ಜನಗಳ ನಡುವೆ ಒಂದು ಮಾಧ್ಯಮ ಕೆಲಸ ಮಾಡ್ತೀರಿ ಅಂತ ನನ್ನ ಭರವಸೆ ಇದೆ. ನೀವು ನಡೆಸಿಕೊಳ್ತೀರಿ ಅಂತ ನಂಬಿಕೆ ಇದೆ ನನಗೆ. ಅದು ಚೆನ್ನಾಗಿ ಆಗಿ ನಡೀಲಿ ಅಂತ ಆಲೋಚನೆ. ಥ್ಯಾಂಕ್ ಯು ಸರ್, ಧನ್ಯವಾದ. 100% ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಯಾಕೆಂತಂದ್ರೆ ಸ್ಟುಡಿಯೋದಲ್ಲಿ ಅವರನ್ನ ಕೂರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಅವರನ್ನ ಮಾತನಾಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಗಳನ್ನು ನಡೆಸ್ತೇವೆ. ಒಂದಷ್ಟು ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನ ಕೂಡ ಕೊಟ್ಟಿದ್ದೇವೆ. ಅವರು ಬರ್ಲಿಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಅವರಿಗೆ ಅವರ ಅವರ ವಿವರಗಳನ್ನು ನನಗೆ ಒದಗಿಸಿದ ನಂತರ ಬರ್ತೇವೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ಮಿತ್ತ ಬಾಗಿಲಿನಲ್ಲಿ ನಡೆದಿದ್ದ ಫೈರಿಂಗ್ ಪ್ರಕರಣ, ನಕ್ಸಲ್ ರೂಪೇಶ್ 3 ದಿನ ಪೊಲೀಸ್ ಕಸ್ಟಡಿಗೆ. ಸೊ ಇದು ಲಾಸ್ಟ್ ಟೈಮ್ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಸಂತೋಷ್ ಅವರಿದ್ರು, ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಅಂದ್ರೆ ಹೇಳಿದ್ರೆ ಅವನ ವರದಿ ಓದೋದಾದ್ರೆ, ಮಾವೋವಾದಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನಕ್ಸಲ್ ಚಟುವಟಿಕೆ ಮಾಡುತ್ತಿದ್ದಂತಹ ಆರೋಪದಡಿ ಕೇಸಿಗೆ ಒಳಗಾಗಿ ಕಳೆದ 10 ವರ್ಷಗಳಿಂದ ತ್ರಿಶೂರ್ ಜೈಲಿನಲ್ಲಿ ಕೇರಳದ ತ್ರಿಶೂರ್ ಪೆರಿಂಗುಟ್ಟುಕರ ನಿವಾಸಿ ರೂಪೇಶ್ PR ಎಂಬವರನ್ನ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಬೊಳ್ಳೆ ಎಂಬಲ್ಲಿ 2012 ಡಿಸೆಂಬರ್ 10ರಂದು ಪೊಲೀಸರ ಮೇಲಿನ ಗುಂಡಿನ ದಾಳಿ ಮಾಡಿ ಕೊಲೆಗೆ ಯತ್ನವನ್ನ ಮಾಡಿದ್ರು. ಆ ಪ್ರಕರಣ ಸಂಬಂಧಪಟ್ಟಂತೆ ಈಗ ವಿಚಾರಣೆಗಾಗಿ ಬಾಡಿ ವಾರೆಂಟ್ ಮೂಲಕ ತಮ್ಮ ವಶಕ್ಕೆ ಪಡೆದುಕೊಂಡು. ಹೌದು, ಇಲ್ಲಿ ಇನ್ನೊಂದು ವಿಚಾರವಾಗಿ ರೂಪೇಶ್ರು ಅಲ್ಲೇ ಅವರೇ ಒಂದು ವಾದವನ್ನ ಮಾಡಿದ್ರಂತೆ. ಈ ಬಗ್ಗೆ ಮಾತಾಡಕ್ಕೆ ಸಂತೋಷ್ ಇದ್ದಾರೆ. ಸಂತೋಷ್ ನಮಸ್ತೆ. ನಮಸ್ತೆ. ಮಿತ್ತಬಾಗಿಲಿನಲ್ಲಿ ಫೈರಿಂಗ್ ಪ್ರಕರಣ, ನಕ್ಸಲ್ ರೂಪೇಶ್ 3 ದಿನ ಪೊಲೀಸ್ ಕಸ್ಟಡಿ ಕೂಡ ಮುಗಿದಿದೆ. ಈ ಬಗ್ಗೆ ಮಾತಾಡ್ತಿದ್ರೆ ಏನ್ ಹೇಳ್ತೀರಿ ಸಂತೋಷ್? ಈಗಾಗಲೇ ಅವರ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆಗಿದೆ. ಅವರನ್ನು ಮತ್ತೆ ಕೇರಳದ ತ್ರಿಶೂರ್ ಜೈಲಿಗೆ ಕಳಿಸಿದ್ದಾರೆ. ಅದು 2012 ಡಿಸೆಂಬರ್ 10ರಂದು ನಡೆದಿದ್ದಂತ ಘಟನೆ. ಮಿತ್ತಬಾಗಿಲು ಗ್ರಾಮದ ಬೊಳ್ಳೆ ಅಂತೇಳಿ ಆ ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿರುವವರು ಸ್ವಲ್ಪ ಗುಂಪು ಸೇರಿದ್ದಾರೆ, ಏನೋ ಕಾನೂನು ಬಾಹಿರ ಕೃತ್ಯ ಮಾಡ್ತಾರೆ ಅಂತೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಾಹಿತಿ ಬಂದಿತ್ತು ಆ ಸಂದರ್ಭ. ಹಾಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ತಂಡ, ಸ್ವಲ್ಪ ನಕ್ಸಲ್ ಆಕ್ಟಿವಿಟೀಸ್ ನಲ್ಲಿ ಇರುವಂತವರ ತಂಡ ಇತ್ತು. ಅದರಲ್ಲಿ ಇತ್ತೀಚೆಗೆ ಎನ್ಕೌಂಟರ್ ಗೆ ಬಲಿಯಾಗಿರುವಂತ ವಿಕ್ರಮ್ ಗೌಡ ಅವರ ತಂಡ ಅಲ್ಲಿದ್ರು. ಮತ್ತೆ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಅವರ ಹೆಸರು ಸರೆಂಡರ್ ಆಗಿದ್ದಂತ ಪುತ್ತೂರಿನ ಸುಂದರಿ ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಉಳಿದವರ ತಂಡ ಮತ್ತು ಪೊಲೀಸರ ಮೇಲೆ ಚಕಮಕಿ ಆಗ್ತದೆ. ಆ ಸಂದರ್ಭದಲ್ಲಿ ಗುಂಡೇಟು ಮಾಡಿ ಒಬ್ಬ ಪೊಲೀಸ್ ಅವರಿಗೆ ಗಾಯ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೊಲೆ ಯತ್ನ ಕೇಸು ಮತ್ತು ಮಾರಕಾಸ್ತ್ರ ಹೊಂದಿದ್ದ ಆರೋಪದಲ್ಲಿ ನಕ್ಸಲ್ ಚಟುವಟಿಕೆಯವರ ಮೇಲೆ ಕೇಸ್ ಆಗಿತ್ತು. ಅದರಲ್ಲಿ ಕುಪ್ಪುಸ್ವಾಮಿ ಅಂತ ಹೇಳುವರು ಪ್ರಮುಖ ಆರೋಪಿಯಾಗಿದ್ರು. ಮತ್ತೆ BG ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರು 2 ಮತ್ತು 3ನೇ ಆರೋಪಿಗಳಾಗಿದ್ರು. ಅವರನ್ನ ಇತ್ತೀಚೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದು ಬಾಡಿ ವಾರೆಂಟ್ ಮೂಲಕ ಅರ್ಜಿ ತಗೊಂಡು
ವಿಚಾರಣೆಗೊಳಪಡಿಸುವಾಗ ಅವರು ಹೇಳಿದ್ರು, ನಮ್ಮ ಮಿತ್ರಬಾಗಿಲಿನ ಘಟನೆಯಲ್ಲಿ ಆದಾಗ ನಮ್ಮೊಟ್ಟಿಗೆ ರೂಪೇಶ್ ಅಂತೇಳಿ ಒಬ್ಬ ನಕ್ಸಲ್ ಆಕ್ಟಿವಿಟೀಸ್ ಇದ್ರು ಅಂತ. ಹಾಗೆ ಆ ರೂಪೇಶ್ ಎಲ್ಲಿದ್ದಾರೆ ಅಂತೇಳಿ ಅವರನ್ನ ಪರಿಶೀಲನೆ ಮಾಡಿದಾಗ ಅವರು ಕೇರಳದ ತ್ರಿಶೂರ್ ಜೈಲಿನಲ್ಲಿ ಬೇರೆ ಬೇರೆ ಕೇಸ್ನಲ್ಲಿ ಇದ್ರು. ಅದಕ್ಕೆ ಮೊದಲು ಅವರು 2-3 ಕೇಸ್ನಲ್ಲಿ ಖುಲಾಸೆ ಆಗಿದ್ದಾರೆ, ದೋಷಮುಕ್ತ ಆಗಿದ್ದಾರೆ. ಕೇರಳದ ತ್ರಿಶೂರ್ ಜೈಲಿನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರಣೆ, ಅದು ಕೂಡ ಮುಕ್ತಾಯವಾಗಿ ಅವರು ಬಿಡುಗಡೆ ಹಂತದಲ್ಲಿರುವಾಗ ಈಗ ಹೊಸ ಕೇಸ್ನಲ್ಲಿ ಅವರನ್ನ ಬಾಡಿ ವಾರೆಂಟ್ ಪಡೆದು ವಿಚಾರಣೆಗೆ ಒಳಪಡಿಸಿ ಮಹಾಜರು ಮಾಡಿ ವಾಪಸ್ ಕರ್ಕೊಂಡು ಅಲ್ಲಿಗೆ ಜೈಲಿಗೆ ಬಿಟ್ಟಿದ್ದಾರೆ. ಇದರಲ್ಲಿ ಅವರು ತಾನೇ ವಾದಿಸಿದ್ದು ಏನು ಅಂತ ಹೇಳಿದ್ರೆ, ಅವರೊಬ್ರು ವಕೀಲರು ಕೂಡ ಹೌದು. ಅವರು ಹಿಂದೆ ಮಡಿಕೇರಿಯಲ್ಲಿ ಆಗಿದ್ದ ಘಟನೆಯಲ್ಲಿ ಕೂಡ ಅವರು ಸ್ವತಃ ವಾದಿಸಿ ಆ ಕೇಸ್ನಲ್ಲಿ ದೋಷಮುಕ್ತರಾಗಿದ್ರು. ಹಾಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾದ ಕೂಡ ಅವರೇ ವಾದ ಮಂಡಿಸಿದ್ದಾರೆ. ಅವರಿಗೆ ಬೆಳ್ತಂಗಡಿಯ ವಕೀಲ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಆ ವಾದವನ್ನು ಕೂಡ ಅವರೇ ಮಂಡಿಸಿದ್ರಲ್ಲ ರೂಪೇಶ್ ಅವರೇ? ಹೌದು ಹೌದು. ಧನ್ಯವಾದ ಸರ್, ನಮ್ಮ ಜೊತೆಗೆ ಮಾತನಾಡಲಿಕ್ಕೆ. ಸಂತೋಷ್ ನಮ್ಮ ಸಂಪಾದಕರು. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ದ್ವೇಷ ಭಾಷಣ ಮಾಡಬಾರ್ದು, ಅಪರಾಧ ಪುನರಾವರ್ತನೆಗೊಳಿಸಬಾರ್ದು, ಕುವೆಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾರತಿ ಶೆಟ್ಟಿಗೆ ಹೈಕೋರ್ಟ್ ಸೂಚನೆ. ಸೊ ಲಾಸ್ಟ್ ಟೈಮ್ ಇದೇ ಸೇಮ್ ವಿಚಾರವನ್ನಾಗಿ ಶಾಸಕರು ಕೂಡ ಒಂದು ನೋಟಿಸ್ ಹೋಗಿದೆ. ಸೊ ಈ ವಿಚಾರ ಮಾತಾಡೋದಾದ್ರೆ, ಲಾಸ್ಟ್ ಟೈಮ್ ಸುಹಾಸ್ ಶೆಟ್ಟಿ ನುಡಿನಮನ ಕಾರ್ಯಕ್ರಮದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ ಗುರಾನ್ಕೆರೆಯಲ್ಲಿ, ಅವ್ರದ್ದು ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು, ಮುಸ್ಲಿಮರು ವ್ಯಾಪಾರ ಮಾಡೋದನ್ನು ಬಹಿಷ್ಕರಿಸಬೇಕು. ಗುರಾನ್ಕೆರೆಯಲ್ಲಿ ಬೆಳಿಗ್ಗೆ ಜಾಸ್ತಿ ಮುಸ್ಲಿಂ ವಿಷಯ ಬರುವುದು, ನಮ್ಮ ಚಂದವಾಗಿ ಮಾತಾಡಿದ್ರೆ ಗೊತ್ತಿಲ್ಲದೆ ಮೋಸ ಮಾಡ್ತಾರೆ ಅದೆಲ್ಲ ಮಾತನಾಡಿದ್ರು. ಇದನ್ನ ಹರಿಪ್ರಸಾದ್ ಇವತ್ತರಾಯರು ಒಂದು ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ರು. ಈ ಬಗ್ಗೆ ಕೇಸ್ ದಾಖಲಾಗಿತ್ತು. ಇದಕ್ಕೆ ಅವರಿಗೆ ಈಗ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ದ್ವೇಷ ಭಾಷಣ ಮಾಡಬಾರದು. ಒಂದು ಇಂತಹ ಮಾತುಗಳು ಈಗ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಈ ಬಗ್ಗೆ ಈಗಾಗಲೇ ಅವರನ್ನು ಸಂಪರ್ಕ ಮಾಡಿದ್ರು. ಅವರು ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಈಗಾಗಲೇ ಅದೆಲ್ಲ ಒಂದು ವೈರಲ್ ಆಗಿಬಿಟ್ಟಿದೆ. ನಾನು ಹೇಳಿರುವಂತ ಇಂಟೆನ್ಷನ್ ಬೇರೆ, ಬಟ್ ಅದನ್ನು ಕೇಳುಗರು ನೋಡುಗರು ಅದನ್ನ ಬೇರೆ ರೀತಿ ತಗೊಂಡಿದ್ದಾರೆ. ನಾನೊಂದು ಹಿಂದೂ ಧರ್ಮದ ಒಂದು ಆ ವಿಚಾರವಾಗಿ ಮಾತಾಡ್ತಾ ಇದ್ದೆ. ಅಂದ್ರೆ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲವರೀಗ ಎಷ್ಟೊಂದೀಗ ಕೊಲೆ ಆಗಿದೆ ಅಥವಾ ಹಲ್ಲೆ ಆಗ್ತಾ ಇದೆ, ಅದ್ರ ವಿಚಾರವಾಗಿ ಸ್ವಲ್ಪ ಹಿಂದೂ ಧರ್ಮವನ್ನ ಉಳಿಸುವ ವಿಷಯವಾಗಿ ಮಾತಾಡಿದೆ. ಬಟ್ ಅದನ್ನ ಇವರು ಬೇರೆ ರೀತಿ ತೆಗೆದುಕೊಂಡು ಈ ರೀತಿಯಾಗಿ ನನ್ನ ಬಗ್ಗೆ ಕೇಸನ್ನ ಹಾಕಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಅಂತ ಕೂಡ ಅವರು ಹೇಳಿದ್ರು. ಇದು ಆಕ್ಚುಲಿ ಆಗಿ ಈಗ ಯಾರೇ ಆಗಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಅಥವಾ ಶಾಸಕರೇ ಆಗಿರ್ಬೋದು, ಅಂದ್ರೆ ಒಂದು ವೇದಿಕೆಯಲ್ಲಿ ಮಾತಾಡಿದಾಗ ಸೊ ಅವರಲ್ಲಿ ಯಾವುದೋ ಲೂಪ್ ಪಾಯಿಂಟ್ ಸಿಕ್ಕಿದ್ರು ಕೂಡ ಅದನ್ನ ತಕ್ಷಣ ಕ್ಯಾಚ್ ಮಾಡುವಂತ ಅನೇಕ ಮಂದಿ ಇರ್ತಾರೆ. ಸೊ ಇಲ್ಲಿ ಕೂಡ ಅದೇ ರೀತಿ ಆಗಿರುವಂತದ್ದು. ಅಂದ್ರೆ ಬಿಜೆಪಿ ಅಥವಾ ಕಾಂಗ್ರೆಸ್ ಮಾತಾಡಿದ ಬಿಜೆಪಿಯವರು, ಬಿಜೆಪಿ ಮಾತಾಡಿದ ಕಾಂಗ್ರೆಸ್ನವರು ಹದ್ದಿನ ಕಣ್ಣಲ್ಲಿ ನೋಡ್ತಾನೆ ಇರ್ತಾರೆ. ಸೊ ಯಾವ್ದೊಂದು ಪಾಯಿಂಟ್ ಸಿಗುತ್ತಂತ. ಅದೇ ರೀತಿಯಾಗಿ ಇವರು ಮಾತಾಡಿದಾಗ ಈ ಒಂದು ಪಾಯಿಂಟ್ ಸಿಕ್ಕಿದೆ, ಅದನ್ನ ಹಿಡ್ಕೊಂಡು ಈಗ ಕೇಸನ್ನು ಕೂಡ ಹಾಕಿದ್ರು. ಅದೇ ವಿಚಾರ ಈಗ ಚರ್ಚೆ ಕೂಡ ಆಗ್ತಾ ಇದೆ. ಅನಂತರವಾಗಿ ಅವರು ನಾವು ಸಿಕ್ಕಿದ್ರು ಕೂಡ ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡೋದಿಲ್ಲ. ಅಂತ ಹೇಳಿದ್ರೆ ಅದನ್ನ ಬಿಟ್ಬಿಡಿ, ಆಗೋಗಿದೆ. ನಾನು ಹೇಳಿರೋ ಉದ್ದೇಶ ಅದಾಗಿರ್ಲಿಲ್ಲ, ಆದ್ರೆ ಅದನ್ನು ಬೇರೆ ಡೈವರ್ಟ್ ಆಗಿದೆ ಅಂತ ವಿಚಾರ ಬಿಟ್ಬಿಡಿ ಆಗೋಗಿದೆ ಅಂತ ಹೇಳಿದ್ರೆ, ಅಂದ್ರೆ ಅವರಿಗೆ ತಮ್ಮ ಹೇಳಿಕೆಯ ಬಗ್ಗೆ ಒಂದು ಪಶ್ಚಾತ್ತಾಪ ಇದೆಯಲ್ಲ ಗೊತ್ತಿಲ್ಲ. ಈಗ ಯಾವುದೇ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂದ್ರೆ ಜನಪ್ರತಿನಿಧಿ, ಒಂದು ಜವಾಬ್ದಾರಿಯಾದಂಥ ಹುದ್ದೆ ಇದೆ. ಹಾಗಿರ್ಬೇಕಾದ್ರೆ ಸುಹಾಸ್ ಶೆಟ್ಟಿ ಕೊಲೆ ಆಗ್ಬಾರ್ದಿತ್ತು, ಯಾರದೇ ಕೊಲೆ ಆಗ್ಬಾರ್ದಿತ್ತು. ಸೊ ಅಂಥ ಸಂದರ್ಭದಲ್ಲಿ ನೀವು ಭಾವಾವೇಶದಿಂದ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ, ಅವರ ಜೊತೆ ನಾವು ವ್ಯವಹಾರ ಮಾಡಬಾರ್ದು, ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಈ ರೀತಿ ಅದು ಅದು ಜಸ್ಟಿಫೈ ಅಲ್ಲ. ನೀವು ಹಿಂದೂ ಧರ್ಮವನ್ನು ಉಳಿಸ್ಬೇಕು ನಿಮ್ಮ ಉದ್ದೇಶ ಆದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ನೀವು ಅದನ್ನು ಹಾಗಂತ ಹೇಳಿ ನೀವು ಮುಸ್ಲಿಮರ ವಿರುದ್ಧ ದ್ವೇಷದ ಭಾಷಣವನ್ನು ಮಾಡಲಿಕ್ಕಾಗೋದು. ಯಾಕೆ ಹೇಳಿದ್ರೆ ನೀವು ಹಾದಿ ಬೀದಿಯಲ್ಲಿ ಹೋಗುವಂಥ ವ್ಯಕ್ತಿ ಅಲ್ಲ. ನಿಮಗೆ ಒಂದು ಪೋಸ್ಟ್ ಇದೆ, ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜನ ನಿಮಗೆ ಗೌರವ ಕೊಡ್ತಾರೆ, ನೀವು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಗುರುತಿಸಿದವರು. ಹಾಗಿರಬೇಕಾದ್ರೆ ಸಮಾಜಕ್ಕೆ ಹಿತ ಆಗುವಂಥ ಮಾತನಾಡಬೇಕು. ಅಲ್ಲಿ ನಮಗೆ ಒಂದು ಕಮ್ಯುನಿಟಿ ಮುಖ್ಯ, ಇನ್ನೊಂದು ಕಮ್ಯುನಿಟಿ ಮುಖ್ಯ ಅಲ್ಲ ಅಂತೂ ಆಗುದಿಲ್ಲ. ಹಾಗಾಗಿರ್ಬೇಕಾದ್ರೆ ಬಹಳ ಬ್ಯಾಲೆನ್ಸ್ ಆಗಿ ಮಾತಾಡಬೇಕಾಗತ್ತೆ. ಇದು ಕೇವಲ ಭಾರತಿ ಶೆಟ್ಟಿ ಅವರಿಗೆ ಅಂತ ಮಾತ್ರ ಅಲ್ಲ, ದ್ವೇಷ ಭಾಷಣ ಮಾಡುವಂತ ಕಾಂಗ್ರೆಸ್ನವ್ರು ಇರ್ಬೋದು, ಅಥವಾ ಮುಸ್ಲಿಂ ಸಮುದಾಯದವರು ಇರ್ಬೋದು, ಹಿಂದೂ ಸಮುದಾಯದವರು ಇರ್ಬೋದು, ಸಿಖ್ ಇರ್ಬೋದು, ಪಾರ್ಸಿ ಇರ್ಬೋದು, ಇನ್ನೊಂದು ಕ್ರಿಶ್ಚಿಯನ್, ಯಾವುದೇ ಕಮ್ಯುನಿಟಿಯವರು ಇರ್ಬೋದು, ಇನ್ನೊಂದು ಧರ್ಮಕ್ಕೆ ಅಥವಾ ಧರ್ಮದವರಿಗೆ ಹರ್ಟ್ ಆಗುವಂತ ಸೆಂಟಿಮೆಂಟ್ ಅನ್ನ ಹರ್ಟ್ ಮಾಡುವಂತ ಸ್ಟೇಟ್ಮೆಂಟ್ ಅನ್ನು ಕೊಡಬಾರ್ದು. ನಿಮಗೆ ಏನಾದ್ರೂ ಆ ವ್ಯಕ್ತಿ ಬಗ್ಗೆ ಅಥವಾ ಸಂಸ್ಥೆ ಅಥವಾ ಧರ್ಮಗಳು ಮಾಡಿದ ಒಂದು ಆಕ್ಷೇಪಾರ್ಹವಾದಂಥ ಕೆಲಸವನ್ನ ಮಾಡಿವೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಾತ್ಮಕವಾದಂಥ ಸ್ಟೆಪ್ ತಗೊಳ್ಳಿಕ್ಕೆ ಅದಕ್ಕೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಳಿದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟಿಗೆ ಹೋಗ್ಬೋದು, ಅಲ್ಲಿ ಕ್ವಶನ್ ಮಾಡ್ಬೋದು. ಸೊ ಅಲ್ಲಿ ಪರಿಹಾರ ಪಡ್ಕೊಳ್ಬೋದು. ಅದು ನಮಗೆ ಈ ಪ್ರಜಾಪ್ರಭುತ್ವ ಹಾಕಿಕೊಟ್ಟಿರುವಂಥ ಒಂದು ಚೌಕಟ್ಟು. ಸೊ ಅದನ್ನು ಮೀರಿ
ನಾವು ಯಾವುದೋ ಒಂದು ವರ್ಗವನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ, ಅವರನ್ನು ಖುಷಿ ಪಡಲಿಕ್ಕೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಕೋರ್ಟ್ ಕೂಡ ಅದನ್ನೇ ಆಧರಿಸಿ ಈ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಹೊರಹಾಕಿದೆ. ಹರೀಶ್ ಪೂಂಜಾ ಅವರಿಗೆ ಕೂಡ ಹೈಕೋರ್ಟ್ ನಿಮ್ಮ ಅಪರಾಧವನ್ನು ದ್ವೇಷ ಭಾಷಣ ಮಾಡುವಂಥ ಒಂದು ಇದನ್ನು ನೀವು ಪುನರಾವರ್ತಿಸಬೇಡಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಬಹುಶಃ ಅವ್ರು ಮಾಡಲಿಕ್ಕಿಲ್ಲ. ಶಾಂತಿಯನ್ನು ತರಬೇಕು ಅಂತ ಹೇಳೋದು BJP ಅವರ ಉದ್ದೇಶವಿದೆ, ಕಾಂಗ್ರೆಸ್ನವರ ಉದ್ದೇಶವಿದೆ, ಎಲ್ಲ ಪಕ್ಷಗಳ ಉದ್ದೇಶ ಇದೆ. ಮತ್ತು ಜನರಿಗೆ ಮುಖ್ಯವಾಗಿ ಇಲ್ಲಿ ಶಾಂತಿ ಬೇಕು. ಶಾಂತಿಯ ಜೊತೆ ನಮಗೆ ಉದ್ಯೋಗ ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಾರೆ ಎಕನಾಮಿಕ್ ಔಟ್ಪುಟ್ ಜಾಸ್ತಿ ಆಗಬೇಕು. ಅದರಿಂದಾಗಿ ಇಡೀ ಮೂಲಸೌಕರ್ಯ ಸೇರಿದಂತೆ ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಏಮ್ ಆಗಿರಬೇಕು. ಯಾರಿಗೂ ಹೊಡೆದಾಟ ಬಡದಾಟ ಅದು ಯಾರಿಗೂ ಬೇಕಾಗಿಲ್ಲ. ಅದರಿಂದ ಜೀವಗಳು ಕಳೆದು ಹೋಗ್ತವೆ ವಿನ ಬೇರೇನೂ ಲಾಭ ಆಗೋದಿಲ್ಲ ಅಂತ. ಒಂದಿಷ್ಟು ಚರ್ಚೆಗಳು, ಹೊಡೆದಾಟ, ಮತ್ತೆ ಪುನಃ ವಾಗ್ವಾದ, ಪ್ರತಿವಾದ ಆಗುತ್ತೆ. ಅದು ಯಾರಿಗೂ ಬೇಕಾಗಿಲ್ಲ ಅಂತ. ಅಲ್ಟಿಮೇಟ್ ಆಗಿ ಬೇಕಾಗಿರೋದೇನು, ಅದನ್ನು ಈಡೇರಿಸುವಲ್ಲಿ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು, ಸಮಾಜದ ಜನಪ್ರತಿನಿಧಿಗಳು, ಅಧಿಕಾರ ವರ್ಗ ಮಾಡಬೇಕು ಅಂತ ಅಷ್ಟೇ. ಕರೆಕ್ಟ್. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ಮರಳು ಕಲ್ಲು ಸಿಗದೆ ತೊಂದರೆ ಹಿನ್ನೆಲೆ ತಾಲೂಕಿನಲ್ಲಿ 68 ಮರಳು ಬ್ಲಾಕ್ ಗುರುತು. ಈ ವಿಚಾರ ಆಕ್ಚುಲಿ ನಾವು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಂತ ವಿಚಾರ. ಯಾಕಂತ ಹೇಳಿದ್ರೆ ಈಗ ಅನೇಕ ಸಮಸ್ಯೆ ಆಗಿದೆ. ಈಗ ಮರಳು ಮತ್ತೆ ಕಲ್ಲು ಸಿಗದೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದೀಗ 68 ಬ್ಲಾಕ್ ಅನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಮಾತನಾಡೋಣ ದಾಮೋದರ್. ಈಗ ಮರಳು ಮತ್ತು ಕಲ್ಲು ಸೇರಿ ತುಂಬಾ ತೊಂದರೆಗಳಾಗಿವೆ. 68 ಬ್ಲಾಕ್ ಗಳನ್ನು ಗುರುತಿಸಿದ್ದಾರೆ. ಯಾಕೆಂತಂದ್ರೆ 81 ಗ್ರಾಮಗಳಿಗೆ ಸಂಬಂಧಿಸಿ 68 ಕಡೆಗಳಲ್ಲಿ ಮರಳು ತೆಗೆಯಬಲ್ಲ ಬ್ಲಾಕ್ ಅಂತ ಗುರುತಿಸಲಾಗಿದೆ. ಅದನ್ನ 3 ಶ್ರೇಣಿಗಳಾಗಿ, ಒಂದು ತೊರೆ, ಹಳ್ಳ ಮತ್ತು ಹೊಳೆ, ಈ ನದಿ, ತೋಡು, ಹಳ್ಳ, ಈ ರೀತಿಯಾಗಿ ಅದನ್ನ ಮಾಡಲಾಗಿದೆ. ಮುಖ್ಯವಾಗಿ ಬರಂಗಾಯ, ಕಿಲಾರ, ಕೂಡಿಗೆ, ಅಂಡಿಂಜೆ, ಉಚ್ಚಿಗಡ್ಡ, ಪುತ್ತಿಲ ಬಾಬುದಡ್ಕ, ಗುಂಟಲ ಬಳಕೆ, ಬೊಲ್ಚೆ, ಸುರುಳಿ, ಮಾಯ, ಪುಲ್ಪಾಡಿ, ಕುಕ್ಕೆೊಟ್ಟು, ಕಿನ್ಯಾಜೆ, ಮರವದಡಿ, ಗಿಳಿಕಾಪು, ಗಿಂಡಾಡಿ, ಕಾಪಿನಟ್ಟ, ಸುದೆಗಂಡಿ, ಹೊಸಮಠ, ಪರ್ಲಾಣಿ, ಕೊಳ್ಳಂಬೆ, ಅರಣಿಪಾದೆ ಮುಂತಾದ ಕಡೆಗೆ ಇದನ್ನ ಈಗ ಗುರುತಿಸಲಾಗಿದೆ. ಮುಖ್ಯವಾಗಿ ಅಜಿಕುರಿ ಇರ್ಬೋದು, ದೊಂಡೋಲೆ, ಮುಳಿಕಾರು, ಪಂಜಿಗುಡ್ಡೆ, ಸುದೆಕಾರು ಬಳಿ, ಮಟ್ಟು, ಕೊಡಮಣಿ, ಮಾಯಿಲ, ಬಣ್ಣೂರು, ಕಮಲದಡ್ಡು, ಕೊಪ್ಪದಗಂಡಿ, ಉದ್ದಾನಮಠ, ಬೆಳ್ಳೂರುಗಳು, ಪಜಿರಡ್ಕ, ನಿಡಿಗಲ್, ಬರಾಯ ದರ್ಕಾಸು, ಎರಕಡಪ್ಪು, ಹೀಗೆ ಒಟ್ಟು 61 ಗ್ರಾಮಗಳನ್ನ ಗುರುತಿಸಲಾಗಿದೆ. ಈ 61 ಗ್ರಾಮಗಳಲ್ಲಿ ಮಾತ್ರ ಇನ್ನು ಮುಂದೆ ತೆಗಿಬೇಕು ಅನ್ನುವಂತಹ ನಿಯಮಗಳು ಬರ್ತವೆ. ಇಲ್ಲಿ ಬಿಟ್ಟು ಬೇರೆ ಕಡೆಗೆ ತೆಗೆದ್ರೆ ಅಕ್ರಮ. ಸೊ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಸಿಯಾಗಿ ತೆಗಿಬಹುದು ಅಂತ. ಇದನ್ನ ವಿರೋಧ ಅಲ್ಲ. ಈಗ ಇದು ಈ ಒಂದು ಇಷ್ಟೆಲ್ಲ ಆದ ನಂತರ ಈಗ ಹೊಸದಾಗಿ ಇದು ಒಂದಾದ್ರೆ ಇನ್ನೊಂದು ನಾವು ಅಲ್ಲೇ ಇನ್ನೊಂದು ರಿಪೋರ್ಟ್ ಕೂಡ ನಾವು ಮಾಡಿದ್ವಿ. ಅದು ಬಹಳ ಇದು ಇಂಪಾರ್ಟೆಂಟ್ ಆಗಿ ಶ್ರುತ ಜೈನ್ ಮತ್ತು ಯಕ್ಷಿತ್ ಕೇಬಿನಾಳ ಇವರಿಬ್ರು ಕೂಡ SDM ಕಾಲೇಜು ಉಜಿರೆಯ ಪತ್ರಿಕೋದ್ಯಮ ವಿಭಾಗದ ಉನ್ನತ ಪದವಿಯನ್ನು ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ. ಇವರಿಬ್ರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೆಂಪು ಕಲ್ಲು ಮತ್ತು ಮಾಳಿಗೆ ಕಡಿವಾಣ ಇದು ಯಾವ ರೀತಿಯಾಗಿ ವ್ಯಾಪಾರಿಗಳಿಗೆ ಹೈರಾಣಾಗಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ. ಅವರು ಇಂಥದ್ದೊಂದು ಸ್ಟೋರಿ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಏನಿದೆ, ಕಾರ್ಮಿಕರು ಇಲ್ಲದೆ ಇದ್ರೆ ಎಷ್ಟು ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದನ್ನ ಇಲ್ಲಿ ಬರ್ದಿದ್ದಾರೆ ಅವರು. ಅದರ ಜೊತೆಗೆ ಬಹಳಷ್ಟು ಜನ ನಾವಿಲ್ಲಿ ಪ್ರತೀಕ್ಷಾ ಫ್ಯಾನ್ಸಿ ಸಿದಾನಂದ ವಿದ್ಯಾ ಅವ್ರದ್ದು ಕೋರ್ಟ್ ಇದೆ, ರಾಜೇಶ್ ಶಾಲಿಯನ್ ರಾಜಾರಾಮ್ ಏಜೆನ್ಸಿ ಅವ್ರದ್ದು ಕೋರ್ಟ್ ಇದೆ, ರಾಜೇಶ್ ರೋಡ್ರಿಗಸ್ ನೂತನ್ ಕ್ಲೋಸ್ ಸೆಂಟರ್ ಅವ್ರದ್ದು ಕೋರ್ಟ್ ಇದೆ, ಯಶೋಧರ ಬಂಗೇರ ಮಾಲಕರು ಶ್ರೀದುರ್ಗ ಟ್ರಾವೆಲ್ಸ್ ಬೆಳ್ತಂಗಡಿ ಇವ್ರದ್ದು ಕೋರ್ಟ್ ಇದೆ. ಇವರೆಲ್ಲರೂ ಏನು ಹೇಳ್ತಿರೋದೇನು ಅಂದ್ರೆ, ನಮಗೆ ಕಾರ್ಮಿಕರು ಇಲ್ಲದೆ ತೊಂದರೆ ಆಗ್ತಾ ಇದೆ. ಹೋಟೆಲ್ ನಲ್ಲಿ ಜನ ಇಲ್ಲ, ಬೇಕರಿಯಲ್ಲಿ ಜನ ಇಲ್ಲ, ಬೇಕರಿಯಲ್ಲಿ ವ್ಯಾಪಾರ ಆಗ್ತಿಲ್ಲ. ಮೊನ್ನೆ ಒಬ್ರು ಬಿಸ್ಕೆಟಿನ ಡೀಲರ್ ಅಂಗಡಿಗೆ ಬಿಸ್ಕೆಟ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಅವ್ರು ಹೇಳ್ತಿದ್ರೆ ಎಲ್ಲಿ ಹೋದ್ರು ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ? ಅವ್ರಿಗೊಂದು 3 ವಾರ 4 ವಾರ ಆಯ್ತು ಸರ್ ವ್ಯಾಪಾರ ಇಲ್ಲದೆ, ಬಿಸ್ಕೆಟ್ ಹಾಗೆ ಇದೆ ಅಂತ. ಯಾರು ಅತಿ ಹೆಚ್ಚು ಬಿಸ್ಕೆಟ್ ತೆಗೆದುಕೊಳ್ಳೋದು? ಸಂಜೆ ಒಂದು ಕೆಲಸ ಮುಗಿಸಿ 2 ಪ್ಯಾಕೆಟ್ ಕೊಡಿ ಅಂತ ತಗೊಂಡು ಹೋಗಿ ಮಕ್ಕಳಿಗೆ ಕೊಡುವಂಥದ್ದು ಲೇಬರ್ ಕಮ್ಯುನಿಟಿ. ಇದು ಬಾರಿ ಸಮಸ್ಯೆ ಆಗಿದೆ. ಅದಿಲ್ಲ. ಆನಂತರ ನಮಗೆ ಹೋಟೆಲ್ಗೆ ಬರುವಂತದ್ದು ಬಹಳಷ್ಟು ಕಡೆ, ಸಣ್ಣ ಪುಟ್ಟ ಹೋಟೆಲ್ ಇರ್ಬೋದು, ಎಲ್ಲ ಕಡೆಯೂ ಕೂಡ. ಮತ್ತು ಬಹಳಷ್ಟು ಜನರು ಮನೆಯಲ್ಲೇ ಇದ್ದಾರೆ. ಯಾರ ಹತ್ರ ಕೇಳಿ ನೀವು ಏನು ರಜೆ ಅಂತ ಕೇಳಿದ್ರೆ ಎಲ್ಲರೂ ಕೇಳೋದು ಇಜ್ಜಿ ಮೇಸ್ತ್ರಿಗಳಿಗೆ ಕೆಲಸ ಇಲ್ಲ, ಅವರ ಸಬಾರ್ಡಿನೇಟ್ಗೆ ಕೆಲಸ ಇಲ್ಲ, ಅವರ ಹೆಲ್ಪರ್ಸ್ ಕೆಲಸ ಇಲ್ಲ. ಮತ್ತೆ ತುಂಬಾ ಮನೆಗಳು, ತುಂಬಾ ಕಟ್ಟಡಗಳ ಕೆಲಸಗಳು ಹಾಗೆ ಉಳಿದಿವೆ, ಪೆಂಡಿಂಗ್ ಇದೆ, ಆಗ್ತಾ ಇಲ್ಲ. ಇಂಥ ಸಮಸ್ಯೆಗಳಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಅನಿಲ್ ಅವರು ಸಂಪರ್ಕದಲ್ಲಿದ್ದಾರೆ, ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷರು. ನಮಸ್ತೆ. ನಮಸ್ತೆ. ಅನಿಲ್ ಅವರೇ, ಕೆಂಪು ಕಲ್ಲು ಮತ್ತು ಮರಳಿಗೆ ಕಡಿವಾಣ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ನಮ್ಮ ತಾಲೂಕು ಹೈರಾಣಾಗಿದೆ? ಹೌದು, ನಮ್ಮ ತಾಲೂಕಲ್ಲಿ ಹೈರಾಣಾಗಿದೆ ಅಂತಲ್ಲ, ಸಮಾಜದಲ್ಲಿ ಒಂದಷ್ಟು ಪರಿಣಾಮವನ್ನು ಬೀರಿದೆ ಅಂತ ನನ್ನ ಅನುಭವ. ಅದು ಮೊದಲನೇದಾಗಿ ಕಾರ್ಮಿಕರಿಗೆ, ಆ ನಂತರ ಕಾರ್ಮಿಕರಿಂದ ಅಭಾವದಿಂದಾಗಿ ಅದರಲ್ಲಿ ಕೆಲಸ ಮಾಡುವಂತ ಲಾರಿ ಚಾಲಕರಾಗಿರ್ಬೋದು, ಈ ಲಾರಿಯಲ್ಲಿ ಕಲ್ಲು ಮತ್ತು ಮರಳು ಕೊಂಡೋಗುವಂತ
ಮಾಲಕರು ಆಗ್ಬೋದು, ಚಾಲಕರಾಗ್ಬೋದು, ಅದರಲ್ಲಿ ಕೆಲಸ ಮಾಡುವಂತ ಇನ್ನಿತರ ವ್ಯಕ್ತಿಗಳು. ಅದರ ಜೊತೆಗೆ ಮನೆ ನಿರ್ಮಿಸಲು ಹೊರಟಂತಹ ಸಾಮಾನ್ಯ ಜನರು, ಅವರಿಗೆ ಇನ್ನು ಮುಂದೆ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ಕಲ್ಲು ದೊರೆಯದೆ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯವಾಗಿರುವಂತದ್ದು. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ದಾರರು ಹೇಗಾದ್ರೂ ಬದುಕಬಹುದು, ಆದ್ರೆ ಸಣ್ಣ ಸಣ್ಣ ಗುತ್ತಿಗೆದಾರರು ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ನನ್ನ ಅನುಭವ. ಕರೆಕ್ಟ್. ಅದರ ಜೊತೆಗೆ ಗ್ರಾಮ ಪಂಚಾಯತ್ಗಳು ಒಂದಷ್ಟು ಕೆಲಸಗಳು ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿನ ಅಧಿಕಾರಿಗಳು ಈ ಬಗ್ಗೆ ಕೇಳಿದಾಗ ಕಲ್ಲು ಮತ್ತು ಮರಳಿನ ಅಭಾವದಿಂದಾಗಿ ನಮಗೆ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಬೂಬನ್ನು ನೀಡ್ತಿದ್ದಾರೆ. ಇದು ಪಂಚಾಯತ್ ಸರ್ಕಾರದ ಕಡೆಯಿಂದ ಆಗುವಂತಹ ಯಾವುದು ಯೋಜನೆಗಳಿದೆ, ಈ ಯೋಜನೆಗಳಿಗಲ್ಲಿ ಕೂಡ ಕಡಿತ ಆಗುವಂತ ವ್ಯವಸ್ಥೆ ಆಗ್ತಾ ಇದೆ ಈಗ. ನಾವೊಂದು ಕಾರ್ಮಿಕ ಸಂಘಟನೆಯ ನೇತಾರರಾಗಿದ್ದುಕೊಂಡು ಕಾರ್ಮಿಕರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಿಲ್ಲ, ಒಟ್ಟು ಸಮಾಜದ ಬಗ್ಗೆ ಯೋಚನೆ ಮಾಡುವಾಗ ಈ ರೀತಿಯ ಅವ್ಯವಸ್ಥೆ ಕಳೆದ 45 ದಿನಗಳಿಂದ ಆಗ್ತಾ ಇದೆ. ಇದು ಮುಂದುವರಿದ್ರೆ ಇಡೀ ಸಮಾಜದಲ್ಲಿ ಒಂದಷ್ಟು ದುಷ್ಪರಿಣಾಮಗಳು ಬೀಳ್ತದೆ. ಒಂದು, ಆರ್ಥಿಕವಾಗಿ ಜನತೆಯಲ್ಲಿ ತೊಂದರೆ ಆಗ್ತದೆ. ಅದರ ಜೊತೆಗೆ ಜನತೆಯಲ್ಲಿ ಈ ವ್ಯವಸ್ಥೆ ವಿರುದ್ಧ ಸಮಾಜದಲ್ಲಿ ಕ್ರೋಧ ಉಂಟಾಗ್ತದೆ, ಒಂದಷ್ಟು ಗೊಂದಲಗಳು ಆಗ್ಬಹುದು, ಪ್ರತಿಭಟನೆಗಳು ಯಥೇಚ್ಛವಾಗಿ ಆಗುವಂತ ಸಂಭವ ಜಾಸ್ತಿ ಇದೆ. ನನ್ನ ಅನುಭವದ ಪ್ರಕಾರ ಈ ರೀತಿ ತೊಂದರೆಗಳಿಗೆ ಸರ್ಕಾರ ಅಥವಾ ಜಿಲ್ಲಾಡಳಿತವು ಅನುವು ಮಾಡಿಕೊಡ್ತದ ಎಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಈಗ ಮರಳುಗಾಲ ಸಿಗದೆ ತೊಂದರೆ ಆದಂತ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ 68 ಮರಳು ಬ್ಲಾಕ್ ಅನ್ನು ಗುರುತು ಮಾಡಲಾಗಿದೆ ಅನ್ನುವಂಥದ್ದಿದೆ. ಅದರಿಂದ ಜನರಿಗೆ ಅನುಕೂಲ. ಎಷ್ಟು ಸ್ವಲ್ಪ 68 ಬ್ಲಾಕ್ ಗುರುತು ಮಾಡಿದ್ರೆ ಅಲ್ಲ, ಗುರುತು ಮಾಡಿದೆ ಅಂತ ಹೇಳುವಂತದ್ದು ಮಾತ್ರ ನಮಗೆ ಗೊತ್ತಿರುವಂತದ್ದು. ಆ ನಂತರ ಅದರ ಪ್ರಕ್ರಿಯೆ ಏನು ಮಾಡ್ತಿದ್ದಾರೆ, ಅದನ್ನು ಸರ್ಕಾರವೇ, ಆಡಳಿತ ವ್ಯವಸ್ಥೆಯೇ ಇದು ಮಾಡ್ತದ, ಅದರ ಬಗ್ಗೆ ಸ್ಪಷ್ಟ ನಿರ್ದೇಶನ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ 68 ಕಡೆ ಮರಳು ತೆಗಿಬಹುದು ಅಂತ ಹೇಳಿ ಒಂದು ರಿಪೋರ್ಟ್ ಹೋಗಿದೆ. ಆ ರಿಪೋರ್ಟಿಗೆ ಅಲ್ಲಿಂದ ಒಪ್ಪಿಗೆ ಬೇಕಿನ್ನೀಗ. ಈಗ ಫಸ್ಟ್ ರಿಪೋರ್ಟಲ್ಲಿ ರೆಕಮೆಂಡ್ ಮಾಡಿರ್ತಾರೆ, ಇಂಥ 68 ಜಾಗಗಳಲ್ಲಿ ನಾವು ಮರಳು ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತೇಳಿ. ಸೊ ಅದಕ್ಕೆ ಈಗ ಒಪ್ಪಿಗೆ ಪಡ್ಕೊಂಡ ನಂತರ ಮನುಷ್ಯ ಪ್ರಕ್ರಿಯೆ ಆರಂಭ ಆಗುತ್ತಾ ಅಂತ ಕಾಣುತ್ತೆ. ಅಲ್ಲ ಸರಿ, ಆ ಒಪ್ಪಿಗೆ ಪ್ರಕ್ರಿಯೆ ಎಷ್ಟು ದಿವಸ ಬೇಕು? ಅದು ಈಗಾಗಲೇ ಜನತೆ ಹೈರಾಣಾಗಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಇನ್ನು ಅದಕ್ಕೆ ಇದು ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದರ ಮುಖಾಂತರ ಜನರನ್ನು ಮರಳು ಮಾಡುವಂತ ವ್ಯವಸ್ಥೆ ಗೊತ್ತಿಲ್ಲ. ಈ ಬಗ್ಗೆ ತಕ್ಷಣ ಆಗ್ಬೇಕಿತ್ತು. ಗುರುತು ಮಾಡಿದರೆ ನೆಕ್ಸ್ಟಿನ ಪ್ರಕ್ರಿಯೆಯನ್ನು ತಕ್ಷಣ ಮಾಡ್ಬೇಕಿತ್ತಲ್ಲ. ನಮ್ಮ ಅಭಿಪ್ರಾಯ ಹೇಳುವಂತದ್ದು. ಆಯ್ತು, ಓಕೆ, ಧನ್ಯವಾದ. ಅನಿಲ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮ ಆಶಯ ಆದಷ್ಟು ಬೇಗ ಈಡೇರಲಿ, ನಮ್ಮ ಕಾರ್ಮಿಕರು ಮತ್ತೆ ಬದುಕಿನಲ್ಲಿ ಲವಲವಿಕೆಯನ್ನು ಕಾಣಲಿ ಅಂತ ಅನ್ನೋ ಆಶಯದೊಂದಿಗೆ ಮುಂದಿನ ಸುದ್ದಿ ಅಂತ. ನೆಕ್ಸ್ಟ್, ಶಕ್ತಿನಗರ ಪಿಲಿಚಂಡಿಕಲ್ಲಿನಲ್ಲಿ ನರಕಯಾತನೆಯ ಬದುಕು, 2 ದಶಕಗಳಿಂದ ದುರಸ್ತಿಯಾಗದ ರಸ್ತೆ, ಇನ್ನಾದರೂ ಶಾಪ ಕೊನೆಯಾಗುವುದೇ. ಇದು ರಿಪೋರ್ಟ್ ನಾನೇ ಮಾಡಿದ್ದೆ. ಆ ರೋಡ್ ಹೇಗಿದೆ ಅಂತ ಹೇಳಿದ್ರೆ, ಅದು ರೋಡ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಳ್ಳದಲ್ಲಿ ಒಂದು ರಸ್ತೆ ಇದ್ದಂಗಿದೆ. ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಹೇಳಿದ ಇಷ್ಟೇ, ನಮ್ಗೆ ಈ ರೋಡೇ ಬೇಡ, ನಮ್ಗೆ ಈಗ ನಾವು ಮಣಿ ರಸ್ತೆ ನಾವೇ ಮಾಡ್ತೀವಿ, ನಾವೇ ನಮ್ಮದು JCB ಇದೆ, ಎಲ್ಲವಿದೆ, ನಾವೇ ರಸ್ತೆಯನ್ನು ಅಗೆದು ಮಣಿ ರೋಡ್ ಮಾಡ್ತೀವಿ, ನಮ್ಗೆ ಅದೇ ವಾಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ತರ ಇದೆ ಪರಿಸ್ಥಿತಿ. ಅದು ಕೂಡ ಎಷ್ಟು ಆವತ್ತು 2003 SM ಕೃಷ್ಣ ಅವರು ಅಲ್ಲಿ ಒಂದು ಇದಿತ್ತು, KPTC ಅಲ್ಲಿತ್ತು, ಅದರ ಒಂದು ಇನಾಗ್ರೇಷನ್ ಬಂದಾಗ ಆ ಒಂದು ರಸ್ತೆ ಆಗಿತ್ತು. ಅದಾಗಿ ಇಷ್ಟೀಗ 22 ವರ್ಷ ಆಗಿದೆ. ಅನಂತರವಾಗಿ ಪ್ಯಾಚ್ ವರ್ಕ್ ಬಿಡಿ, ಜಲ್ಲಿ ಕಲ್ಲು ಕೂಡ ಆ ರಸ್ತೆಗೆ ಬಿದ್ದಿಲ್ಲ ಅನ್ನುವಂತಂದ್ರೆ ಇಲ್ಲಿನ ಗ್ರಾಮಸ್ಥರು ಅನೇಕ ಬಾರಿ, ಅಂದ್ರೆ ಎಷ್ಟೋ ಸರ್ಕಾರ ಬಂದೋಯ್ತು. ಓಕೆ, ಅಲ್ಲಿಂದ ಮೈತ್ರಿ ಸರ್ಕಾರ ಬಂತು, ಕಾಂಗ್ರೆಸ್ ಬಂತು, BJP ಬಂತು, ಯಾರಿಗೂ ಕೂಡ ಆಗಿಲ್ಲ. ಅದು ಯಾಕೆ ಆಗಿಲ್ಲ? ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಯಾಕಂತಂದ್ರೆ ಒಂದು, ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಪಸಂಖ್ಯಾತರು ಇದ್ದಾರೆ, ಸ್ವಲ್ಪ ಈ ಕಡೆ ಹಿಂದೂ, ಎರಡು ಈಕ್ವಲ್ ಅಲ್ಲಿ ಇರುವಂತದ್ದು. ಅಂದ್ರೆ ಕೇವಲ ಅಲ್ಪಸಂಖ್ಯಾತರು ಅಂತ ಹೇಳೋಕ್ಕಾಗಲ್ಲ, ಈ ಕಡೆ ಹಿಂದೂಗಳು ಅಂತ ಹೇಳೋಕೆ, ಆ ತರ ಒಂದು ಪರಿಸ್ಥಿತಿ ಆ ಒಂದು ಏರಿಯಾದಲ್ಲಿ ಇದೆ. ಅದು ಅಲ್ಲದೆ ಈಗ ಈ ಕಡೆ ಗುರುವಾಂಕೆರೆಯಿಂದ ನಾವು ಮೂಡುಬಿದಿರೆ ಹೋಗ್ಬೇಕಾದ್ರೆ ಶಕ್ತಿನಗರ ಅಂತ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ಪಿಲಿಚಂಡಿಕಲ್ಲಿಗೆ ಹೋಗುವಂತ ರಸ್ತೆ, ಅದು ಮ್ಯಾಂಗ್ಳೂರು ಹೆದ್ದಾರಿಗೆ ಹೋಗುವಂತ ರಸ್ತೆ. ಸೊ ನೀವು ಅಲ್ಲಿಂದ ಹೋದ್ರೆ ಒಂದು 2.5 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಮೇನ್ ರೋಡ್ಗೆ ಕನೆಕ್ಟ್ ಆಗೋಕೆ. ಸೊ ಅಂತ ಶಾರ್ಟ್ ಕಟ್ ರೋಡು ಈ ತರ ಇದ್ದ ಕಾರಣಕ್ಕೋಸ್ಕರ ಅನೇಕ ವಾಹನ ಸವಾರರು ಅಲ್ಲಿ ಹೋಗ್ತಾನೆ ಇಲ್ಲ. ಆದ್ರೆ ಅನಿವಾರ್ಯ ಯಾರಿಗೆ? ಅಲ್ಲಿರುವಂತಹ ಮನೆಯವರಿಗೆ. ಅವ್ರು ಹೇಳೋದು, ನಾವು ಕೊಡುವಷ್ಟು ಮನವಿ ಕೊಟ್ಟಾಗಿದೆ, ಕೇಳುವಷ್ಟು ಬೇಡಿಕೆ ಇಟ್ಟಾಗಿದೆ, ಆದ್ರೆ ಇಲ್ಲಿ ಒಂದು ಪ್ಯಾಚ್ ವರ್ಕ್ ಕೂಡ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ದಿನ ವೇಟ್ ಮಾಡ್ತೀವಿ, ಆಮೇಲೆ ನಾವೇ ರಸ್ತೆ ಏನಾಗಿದ್ ಬಿಟ್ಟು ನಾವು ಮಣ್ಣಿ ರಸ್ತೆ ಮಾಡ್ತೀವಿ, ನಿಮ್ಗೆ ಟಾರ್ ರಸ್ತೆ ಬೇಡ ಅಂತ ಹೇಳುವಂತ ಪರಿಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ. ಆ ಒಂದು ಸ್ಥಿತಿಗೆ ಜನರು ತಲುಪದಿದ್ರೆ ಸಾಕು. ಯಾಕೆ ಹೇಳಿ ಅಂತ ಹೇಳಿದ್ರೆ ಅದು ದುರಂತ ಆಗ್ಬಿಡುತ್ತೆ.
ಸರ್ಕಾರ ಮಾಡದೆ ಅಥವಾ ಈ ಆಡಳಿತ ವ್ಯವಸ್ಥೆ ಮಾಡದೆ ನಾವೇ ಮಾಡಿಕೊಳ್ಳಿಕ್ಕೆ ಹೋಗ್ಬೇಕಂತ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಇರುವಂತ ಆ ರಸ್ತೆಯನ್ನ ರಿಪೇರಿ ಮಾಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಈ ತಾಲೂಕಲ್ಲಿ ಮತ್ತೊಂದು ಇರ್ಲಿಕ್ಕಿಲ್ಲ. ಹಾಗಾಗಿ ಆ ಸ್ಥಿತಿಗೆ ಹೋಗದಿದ್ರೆ ಸಾಕು ಅಂತ ಹೇಳೋದು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ. ಒಂದು ಭರವಸೆದಾಯಕ ವಿಚಾರ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ನಿಂದ ರಸ್ತೆ ದುರಸ್ತಿ ಮಾಡಲು ಸಾಧ್ಯ ಆಗಿಲ್ಲ. ಕೊನೆಗೆ ಶಾಸಕ ಹರೀಶ್ ಪೂಂಜಾ ಅವರು ಅಲ್ಪಸಂಖ್ಯಾತ ಯೋಜನೆಯಿಂದ ಈ ರಸ್ತೆ ದುರಸ್ತಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಇದೆ. ಅದ್ರ ಜೊತೆ ಕಳೆದ 3 ವರ್ಷಗಳಿಂದ ಸತತ ಪ್ರಯತ್ನ ನಡೀತಿದ್ದು ಯಶಸ್ವಿ ಆಗ್ಬೋದು ಅನ್ನೋ ಒಂದು ಕೊನೆಯ ಸಿಲ್ವರ್ ಲೈನಿಂಗ್ ಅಥವಾ ಭರವಸೆ ಆಶಾಕಿರಣ ಒಂದಿದೆ. ಸೊ ಅದು ಕೂಡ ಆಶಾಕಿರಣ ಬಲೂನ್ ತರ ಸ್ಫೋಟ ಆಗೋದಿದ್ರು ಸಾಕು, ಅದು ಒಡೆದು ಹೋಗೋದಿದ್ರು ಸಾಕು. ಸೊ ಅಲ್ಪಸಂಖ್ಯಾತ ಯೋಜನೆಯಲ್ಲಿ ಅದು ರಸ್ತೆ ಆಗ್ಲಿ ಅಂತ ನಾವು ಆಶಿಸೋಣ. ಆದರೆ ಈ ರಸ್ತೆಯಲ್ಲಂತೂ ಖಂಡಿತವಾಗಿ 2 ದ್ವಿಚಕ್ರ ವಾಹನಗಳಂತೂ ಓಡಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಅಲ್ಲಿ ಅವರು ನರಕಯಾತನೆ ರೀತಿಯಿಂದ ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ, ದೇವರಿಗೆ ಪ್ರೀತಿ ಅದು. ಸೊ ಈ ರೀತಿಯಾದಂಥ ಒಂದು ಶಾಪದಿಂದ ಅವರು ಮುಕ್ತಿ ಆಗಲಿ. ಬಹುಶಃ ಅಲ್ಲಿ ರಸ್ತೆ ಮಾಡದಿರ್ಲಿಕ್ಕೆ ಬ್ರಹ್ಮರಾಕ್ಷಸನ ಕಾಟ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಆದ್ರೆ ಅದು ಯಾಕೆ ಸರ್ಕಾರ ಮುಂದಾಗ್ತಿಲ್ವೋ, ಜನಪ್ರತಿನಿಧಿಗಳು ಮುಂದಾಗ್ತಿಲ್ವೋ, ಅಥವಾ ಅಷ್ಟೊಂದು ನಿರ್ಲಕ್ಷ್ಯವೋ, ಅಥವಾ ಅವ್ರು ಮಾಡದಿದ್ರು ನಮಗೆ ಓಟ್ ಹಾಕುದು ಅನ್ನೋ ಒಂದು ಭಾವನೆ ಜನಪ್ರತಿನಿಧಿಗಳಲ್ಲಿ ಅಥವಾ ಸರ್ಕಾರದಲ್ಲಿ ಅಥವಾ ಪಕ್ಷಗಳಲ್ಲಿ ಇದೆ, ಅದು ಗೊತ್ತಿಲ್ಲ. ಜನರೇ ಉತ್ತರ ಕೊಡಬೇಕು. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮತ್ತೆ ಇದಾಗಿದ್ರೆ ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾಕೆ ಹೇಳಿದ್ರೆ ರಸ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದೊಂದು ಫಂಡಮೆಂಟಲ್ ರೈಟ್. ಯಾಕೆ ಜನರು ತೆರಿಗೆ ಕಟ್ತಾರೆ. ಹಾಗಾಗಿ ಒಂದು ಸರಿಯಾದ ರಸ್ತೆ ಇರೋದು ಅವರು ಪಡ್ಕೊಳ್ಳೋದು ಅದು ಅವರ ಹಕ್ಕು. ಆ ರಸ್ತೆಯಲ್ಲಿದೆ ಒಬ್ಬ ಬಹುಶಃ ಅಲ್ಲಿರುವ ವ್ಯಕ್ತಿಗಳು ಯಾರಾದ್ರೂ ಒಂದು ಕಳೆದ 20 ವರ್ಷದಿಂದ ಹೊಸ ಗಾಡಿ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿರೋದು. ಬಹುಶಃ ಅದ್ರ ಮುಂದೆ ಹಾಕ್ತಾನೆ ಇರ್ಬೋದು. ಈ ರಸ್ತೆ ರಿಪೇರಿ ಆದ್ರೆ ಅಲ್ಲಿ ಹೊಸ ಗಾಡಿಯಲ್ಲಿ ಓಡಬಹುದು. ಇಲ್ಲ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಒಂದು 4 ಸರ್ತಿ ಓಡಾಡಿದ್ರೆ ಮತ್ತೆ ಗ್ಯಾರೇಜಿಗೆ ಹಾಕ್ಬೇಕಾಗಿತ್ತು ಅಂತ ಹೇಳಿ. ರಸ್ತೆ ರಿಪೇರಿ ಆಗದೆ ಇದ್ದಾಗ ಈಗ ಅಗದು ಹೋಗಿದ್ರಲ್ಲ, ಆ ಟೈಮಲ್ಲೆಲ್ಲ ಅದೇ ಮಾತಿತ್ತು, ನಾನು ಹೊಸ ಗಾಡಿ ತಗೊಳ್ಳೋದಿಲ್ಲ, ಇದು ಸರಿಯಾದ ನಂತರ ತಗೊಳ್ಳೋದಿಲ್ಲ. ಅಲ್ಲಿಯ ಮನೆಯವರು ಕೂಡ ಹಾಗೆ ಹೇಳ್ತಾ ಇರ್ಬೋದು. ಆದ್ರೆ ಒಂದೊಂದು ಇದು ಶಾಪ ಇದೆ, ಬೇಗ ಕೊನೆ ಆಗಬೇಕು. ಸೊ ಇನ್ನಾದ್ರೂ ಅವರು ಶಾಸಕ ಮುಂದಿನ ಸುದ್ದಿಗೆ ಹೋಗೋಣ. ಅರಣ್ಯ ಇಲಾಖಾಧಿಕಾರಿಗಳ ಕಾರ್ಯಾಚರಣೆ, ಪೆರಿಯ ಶಾಂತಿಯಿಂದ ಕುತ್ತೆಡ್ಕದವರೆಗಿನ ಅನಧಿಕೃತ ಅಂಗಡಿಗಳ ತೆರವು. ಇದು ಕಾಡಾನೆಯ ದಾಳಿಯ ವಿಚಾರವಾಗಿ ಆಗಿರುವಂತಹ ಒಂದು ವರದಿ ಇದು. ಇದರ ಬಗ್ಗೆ ದಾಮೋದರ್. ಬಹಳ ಮುಖ್ಯವಾಗಿ ಈ ಒಂದು ಪೆರಿಶಾಂತಿಯಿಂದ ಕುದ್ರಾಯ ಇರ್ಬೋದು, ಕುತ್ತೆಡ್ಕ ಇರ್ಬೋದು, ಇಲ್ಲಿ ಯಾವ ರೀತಿಯಾಗಿ ಅನಧಿಕೃತ ಒಂದು ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಅನ್ನೋದು ಬಹಳ ಮುಖ್ಯ. ಏನು ಅಂತಂದ್ರೆ, ಮೊನ್ನೆ ಸೌತಡ್ಕದಲ್ಲಿ ನಡೆದಂತಹ ಆನೆ ದಾಳಿಯಿಂದಾಗಿ ಬಾಲಕೃಷ್ಣ ಶೆಟ್ಟಿ ಅವರು ಬರೆಯರು. ಅದಾದ ನಂತರ ಅಲ್ಲಿ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ಈ ಆಕ್ರೋಶಗಳು ವ್ಯಕ್ತವಾದ ನಂತರ ಒಂದು ಘಟನೆ ನಡೀತು. ಬಹಳ ಮುಖ್ಯವಾಗಿ ಆನೆಯ ಡ್ರೈವ್ ಮಾಡಲಾಯಿತು. ಏನ್ ಡ್ರೈವ್ ಅಂತಂದ್ರೆ, ಆನೆಯನ್ನ ಮತ್ತೆ ಕಾಡಿಗೆ ಸೇರಿಸುವಂತ ಒಂದು ಡ್ರೈವ್ ಅನ್ನ ಮಾಡಲಾಯಿತು ಕೊಕ್ಕಡ ಭಾಗದಲ್ಲಿ. ಬಹಳ ಮುಖ್ಯವಾಗಿ ದುಬಾರೆಯಿಂದ ತಜ್ಞ ಒಂದು ಮಾವುತರು ಮತ್ತು ಆನೆಯ ಬಗ್ಗೆ ಗೊತ್ತಿರುವಂತಹ ಪಳಗಿರುವಂತಹವರು ಬಂದಿದ್ರು. ಆನೆಯನ್ನ ಪಳಗಿಸುವುದರಲ್ಲಿ ನಿಸ್ಸೀಮರಾಗಿರೋರು ಕೂಡ ಬಂದಿದ್ರು. ಅವರು ಬಂದು ಆನೆಯನ್ನ ಮತ್ತೆ ಕಾಡಿಗಟ್ಟುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇದಾದ ನಂತರ ಒಂದು ಆನೆ ಡ್ರೈವ್ ಮಾಡಲಾಯ್ತು. ಎಲ್ಲಿದೆ ಆನೆ ಅಂತ ನಾವು ರಾತ್ರಿ ಕೇಳಿದಾಗ, ಇಲ್ಲ ಇದೊಂದು ಕಂಚಿನಡ್ಕ ಅನ್ನುವಂತ ಸಮೀಪದಲ್ಲಿ ಒಳಭಾಗಕ್ಕಿದೆ ಅಂತ ಗೊತ್ತಾಯ್ತು. ಮರು ದಿವಸ ಬೆಳಿಗ್ಗೆ ಕರೆ ಮಾಡಿದಾಗ ಒಂದು ಆಘಾತಕಾರಿ ವಿಷಯ ಏನು ಅಂತಂದ್ರೆ, ಈ ಪೆರಿಯ ಶಾಂತಿಯ ಅಂಗಡಿಯ ಸಮೀಪವೇ ಆನೆಯ ಲದ್ದಿ ಕಂಡು ಬಂತು. ಪೆರಿಯ ಶಾಂತಿ ಅಂಗಡಿಗಳು, ಈ ಬೀದಿ ಬದಿಯ ಅನಧಿಕೃತ ಅಂಗಡಿಗಳು ಅಂತ ಇದಾವಲ್ಲ, ಅವುಗಳಿರುವಂತಹದ್ದು ಮುಖ್ಯ ರಸ್ತೆಯ ಜೊತೆಗೆ ಅದರ ಹಿಂಭಾಗದಲ್ಲಿ ಆನೆಯ ಲದ್ದಿ ಕಂಡು ಬಂತು. ಇದು ಹೇಗೆ ಆನೆ ಇಲ್ಲಿಗೆ ಬಂದಿದೆ ಅಂತ, ಯಾಕೆ ಬಂದಿದೆ ಅಂತ ಇವರು ಅರಣ್ಯ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಅಲ್ಲಿ ಈ ಅಂಗಡಿಗಳ ಅನಾನಸ್ ಇರ್ಬೋದು ಮತ್ತು ಹಲಸಿನ ತ್ಯಾಜ್ಯಗಳನ್ನ ಎಸೆದಿದ್ರು. ಈ ಕಾರಣಕ್ಕಾಗಿ ಆನೆ ಬಂತು ಅನ್ನುವಂಥದ್ದು. ಇಂಥದ್ದೆಲ್ಲ ತ್ಯಾಜ್ಯಗಳಿಗಾಗಿ ಆನೆಗಳು ವೇಸ್ಟೇಜ್ ಎಸಿದ್ದಾರೆ ಅಂತ. ಇಷ್ಟ ಆಗುವಾಗ ಅವರೊಂದು ಈ ಹಿಂದೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಯಾರೊಬ್ರು ಪತ್ರವನ್ನು ಕೂಡ ಬರೆದಿದ್ರು, ಅನಧಿಕೃತ ಅಂಗಡಿ ತೆರವುಗೊಳಿಸಬೇಕು. ಆಮೇಲೆ ಅರಣ್ಯ ಅಧಿಕಾರಿಗಳು ಅನಧಿಕೃತ ಅಂಗಡಿಯನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಮುಂದಡಿ ಇಟ್ರು. ಈಗ ತೆರವುಗೊಳಿಸಲಾಗಿದೆ. ಮೊನ್ನೆ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವುಗೊಳಿಸಿ ಅದನ್ನ ಸರಿಪಡಿಸಲಾಗಿದೆ. ಈಗ ವ್ಯಾಪಾರಿಗಳನ್ನ ಕೂಡ ನಾವು ಮಾತಾಡಿಸಿದ್ವಿ, ಬಹಳ ವರ್ಷದ ವ್ಯಾಪಾರ ಮಾಡ್ತಾ ಇದ್ವಿ ಸರ್, ಹೀಗೆ ಮಾಡಬಾರ್ದು ಅನ್ನುವಂಥದ್ದು. ಆದ್ರೆ ಅರಣ್ಯ ಇಲಾಖೆಗಳು ಹೇಳುವಂಥದ್ದು, ಅಧಿಕಾರಿಗಳು ಹೇಳುವಂಥದ್ದು, ಇದೀಗ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹರೀಶ್ ಬಾರಿಂಜಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಹರೀಶ್. ನಮಸ್ತೆ.
ನಿಮ್ಮ ಊರು ಈಗ ಅನಧಿಕೃತ ಅಂಗಡಿಗಳಿಂದ ತೆರವುಗೊಂಡಿದೆ. ಪೆರಿಯಶಾಂತಿ ಸುತ್ತಮುತ್ತ ಅನಧಿಕೃತ ಅಂಗಡಿಯನ್ನು ತೆರವುಗೊಳಿಸಲಾಗಿದೆ. ಆನೆ ಹಾವಳಿ ಕಡಿಮೆ ಆಗಿದೆ ಹೇಗೆ? ಆನೆ ಹಾವಳಿ ಪೆರಿಯಶಾಂತಿ ಭಾಗದಿಂದ ಬೇರೆ ನಮ್ಮ ಇಚ್ಚಿಲಂಪಾಡಿ ಬಲ್ಯ ಗ್ರಾಮದತ್ತ ಹೋಗಿದೆ. ಪೆರಿಯಶಾಂತಿಯಲ್ಲಿರುವಂತ ಅನಧಿಕೃತ ಅಂಗಡಿಗಳ ತೆರವಿಗೆ ಒಂದು ಆನೆ ಬರುವಂತದ್ದು ಒಂದು ಕಾರಣವಾದ್ರೆ, ಅದಕ್ಕಿಂತ ಮೊದಲು ಸ್ಥಳೀಯರು ಪ್ರಧಾನಮಂತ್ರಿ ಕಚೇರಿಗೆ ಈ ಅನಧಿಕೃತ ಅಂಗಡಿಗಳ ತೆರವಿಗೆ ಸಂಬಂಧಿಸಿ ಪತ್ರ ಬರೆದಿದ್ದರು. ಅದಲ್ಲದೆ ಬಹಳ ವರ್ಷಗಳಿಂದ ಕೂಡ ಇಲ್ಲಿ ಅನಧಿಕೃತ ಅಂಗಡಿಗಳ ತೆರವಿಗೆ ಸಂಬಂಧಿಸಿದಂತೆ ಜನರಿಂದ ಒತ್ತಾಯ ಕೇಳಿ ಬರ್ತಾ ಇತ್ತು. ಮೊನ್ನೆ ಪೆರಿಯಶಾಂತಿ ಈಗ ಕಡಬ ತಾಲೂಕಿನ ಚೌಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆರಿಯಶಾಂತಿಯಿಂದ ಬೆಳ್ತಂಗಡಿ ತಾಲೂಕಿನ ಕುದ್ರಾಯದವರೆಗಿನ ಅಂಗಡಿಗಳನ್ನೆಲ್ಲ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಇದು ಏಕಾಏಕಿ ತೆರವುಗೊಳಿಸಿದ್ದಲ್ಲ. ಅದಕ್ಕಿಂತ ಮೊದಲು ಜೂನ್ 28ರಂದು ಅರಣ್ಯ ಇಲಾಖೆಯವರು ಮತ್ತು ಚೌಕಾಡಿ ಗ್ರಾಮ ಪಂಚಾಯತ್ನವರು ಒಟ್ಟಿಗೆ ಪೆರಿಯಶಾಂತಿಗೆ ತೆರಳಿ ಅಲ್ಲಿ ಆ ಅಂಗಡಿ ಅನಧಿಕೃತವಾಗಿರುವಂತಹ ಅಂಗಡಿಗಳಿಗೆ ಮಾಲಕರಿಗೆ ಮೌಖಿಕವಾಗಿ ಸೂಚನೆಯನ್ನು ಕೂಡ ನೀಡಿದ್ರು. ಆ ಸಂದರ್ಭದಲ್ಲಿ 15 ದಿನದೊಳಗೆ ನಾವು ತೆರವುಗೊಳಿಸ್ತೇವೆ ಅಂತ ಒಪ್ಪಿಕೊಂಡಿದ್ರು ಅಂಗಡಿಯವರು. ಆದ್ರೆ ಆ ಬಳಿಕದ ಬೆಳವಣಿಗೆಯಲ್ಲಿ ಅವರು ತೆರವುಗೊಳಿಸಲಿಕ್ಕೆ ಒಪ್ಪಿರ್ಲಿಲ್ಲ. ಇದರ ಮಧ್ಯೆ ನಡುವೆ ಒಂದು ಸೌತಡ್ಕದಲ್ಲಿ ಆನೆ ದಾಳಿ ನಡೆಸಿ ಒಬ್ಬರ ಬಾಲಕೃಷ್ಣ ಶೆಟ್ಟಿ ಎಂಬುವರನ್ನು ಕೊಂದು ಹಾಕಿತ್ತು. ಈ ಆನೆಗಳನ್ನು ಮತ್ತೆ ಕಾಡಿಗೆ ಎಟ್ಟುವಂತ ಸಂದರ್ಭದಲ್ಲಿ ಪೆರಿಯಶಾಂತಿಯಲ್ಲಿ ರಸ್ತೆ ಬದಿ ಇರುವಂತಹ ತ್ಯಾಜ್ಯಗಳನ್ನು ತಿನ್ನಲಿಕ್ಕೆ ಆನೆ ಬರ್ತದೆ ಅಂತ ಒಂದು ಗಮನಕ್ಕೆ ಕೂಡ ಅರಣ್ಯ ಇಲಾಖೆಯವರ ಗಮನಕ್ಕೆ ಬಂತು. ಈ ಹಿನ್ನೆಲೆಯಲ್ಲಿ ಜುಲೈ 20ರಂದು ಇದು ಆದದ್ದು. ಅವತ್ತೇ ಅಂಗಡಿಯವರಿಗೆ ಅರಣ್ಯ ಇಲಾಖೆಯವರು ಮೌಖಿಕವಾಗಿ ಸೂಚನೆ ಕೊಟ್ಟಿದ್ರು, ಇವತ್ತೇ ತೆರವುಗೊಳಿಸಬೇಕು ಅಂತ ಹೇಳಿ. ಆದ್ರೂ ಇದಕ್ಕೆ ಅವರು ಒಂದು ಸ್ಪಂದನೆ ಕೊಟ್ಟಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಜುಲೈ 21ರಂದು ಬೆಳಿಗ್ಗೆ ಉಪ್ಪಿನಂಗಡಿ ಪೊಲೀಸರ ಸಹಕಾರದೊಂದಿಗೆ ನಮ್ಮ ಪೆರಿಯಶಾಂತಿಯಿಂದ ಕುದ್ರಾಯದವರೆಗಿರುವಂತಹ ಅಂಗಡಿ ಸುಮಾರು ಒಂದು 50ಕ್ಕಿಂತ ಮಿಕ್ಕಿ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಅಲ್ಲ, ಈ ಅನಧಿಕೃತ ಅಂಗಡಿಗಳನ್ನ ಅದು ಇವತ್ತು ನಿನ್ನೆ ಹುಟ್ಟುಕೊಂಡದಲ್ಲ. ಈ ಅಂಗಡಿಗಳಿಂದ ಆಕ್ಸಿಡೆಂಟ್ ಆಗ್ತಾ ಇದೆ. ಧರ್ಮಸ್ಥಳ, ಕುದ್ರಾಯ, ನಿಡ್ಲೆ, ಆಮೇಲೆ ಬೂಡುಜಾಲು ದಾಟಿ, ಕೊಕ್ಕಡ ದಾಟಿ ಮತ್ತೆ ಪೆರಿಯಶಾಂತಿ ಹೋಗ್ಬೇಕು, ಬೇಕಾದಷ್ಟು ಅಂಗಡಿಗಳಿದೆ. ಅದರಿಂದ ಅವರು ವ್ಯಾಪಾರ ಮಾಡ್ಬೇಕಾದ್ರೆ ಬರೀ ರಸ್ತೆ ಬದಿಯಲ್ಲಿ ನಿಂದಿಲ್ಲ, ರಸ್ತೆಯ ಮಧ್ಯಭಾಗಕ್ಕೆ ಬಂದು ಗಾಡಿಯನ್ನು ನಿಲ್ಸಿ ನಮ್ಮ ಅಂಗಡಿಗೆ ಬನ್ನಿ ಅಂತ ಕರೀತಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿ ಜನ ಸಾಯುವಂತ ಪರಿಸ್ಥಿತಿ ಇದೆ. ಹೀಗಿದ್ರು ಇಷ್ಟು ವಿಳಂಬ ಯಾಕೆಂತ ಈ ಅಂಗಡಿಗಳನ್ನ ತೆರವು ಮಾಡ್ಲಿಕ್ಕೆ? ಫಸ್ಟ್ ಆಫ್ ಆಲ್ ಅದು ಕಾನೂನು ಬಾಹಿರವಾದ ಅಂಗಡಿಗಳು, ಯಾವುದೇ ರೀತಿಯಾದಂತ ಲೈಸೆನ್ಸ್ ಇಲ್ಲ. ಸೊ ಇದ್ರನ್ನ ಇಷ್ಟು ವಿಳಂಬ ಯಾಕೆ ಅಂತ, ಇಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ರು ಪಂಚಾಯತಿಗಳು ಸರಿ ಕೆಲಸ ಮಾಡಿಲ್ವಾ, ಅಥವಾ ಅರಣ್ಯಾಧಿಕಾರಿಗಳು ಇಷ್ಟು ದಿನ ಕಾದ್ಕೊಂಡು ಕೂತ್ರ, ಅಥವಾ ಇದನ್ನ ಲೋಕೋಪಯೋಗಿ ಇಲಾಖೆಯವರೇ ತೆಗಿಬೇಕು ಅಂತ ಆ ಇಲಾಖೆಯವರು ಈ ಇಲಾಖೆಯವರು ಕಾದ್ಕೊಂಡು ಕೂತ್ರ? ಎಂತ ಇದು ಸಮಸ್ಯೆ ಅಂತ ಹೇಳಿ ಈಗ ಆನೆ ಲದ್ದಿ ಬರ್ಬೇಕಾಯ್ತಾ ಅದನ್ನ ತೆಗಿಲಿಕ್ಕೆ? ಹಾಗಾದ್ರೆ ಅಲ್ಲ, 2022 ನವೆಂಬರ್ ತಿಂಗಳಲ್ಲಿ ನಿಡ್ಲೆ ಸಮೀಪ ಈ ರಸ್ತೆ ಬದಿ ಇರುವಂತ ಅಂಗಡಿಗೆ ಒಂದು KSRTC ಬಸ್ ನುಗ್ಗಿ ಒಂದು ದೊಡ್ಡ ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ರಸ್ತೆ ಬದಿ ಇರುವಂತ ಎಲ್ಲ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸೂಚನೆ ನೀಡಿದ್ರು. ಅದರಂತೆ ಈ ಘಟನೆ ನಡೆದ ಮರು ದಿವಸವೇ ಪೆರಿಯಶಾಂತಿಯಿಂದ ಈ ನಿಡ್ಲೆಯವರೆಗಿನ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿದ್ರು. ಅದಾದ ಒಂದು 15 ದಿನಗಳ ಬಳಿಕ ಮತ್ತೆ ಈ ಅಂಗಡಿಗಳು ಹುಟ್ಟಿಕೊಂಡಿವೆ. ವ್ಯಾಪಾರಿಗಳು ಹೆದ್ದಾರಿಯ ಬದಿ ಒಂದು 4 ಕಂಬ ಹಾಕಿ ಅದಕ್ಕೆ ಟಲ್ಪರ್ ಶೀಟ್ ಹಾಕಿ ಅದರಲ್ಲಿ ಬೇರೆ ಬೇರೆ ಈ ಅನಾನಸ್ಸು ಆಗಿರ್ಬೋದು, ಹಣ್ಣು ಹಂಪಳದ ಹೌದು ಅಂತದನ್ನೆಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಗ್ರಾಮ ಪಂಚಾಯತ್ನಿಂದ ಅವರು ಯಾವುದೇ ಅನುಮತಿಯನ್ನು ತೆಗೆದುಕೊಳ್ತಿರ್ಲಿಲ್ಲ. ಹೌದು, ಪರ್ಮಿಷನ್ ಇಲ್ಲ ಅವರಿಗೆ. ಪರ್ಮಿಷನ್ ಅಲ್ಲ, ಇದು ಕಾನೂನುಬದ್ಧ ಅಂಗಡಿಗಳೇ ಅಲ್ಲ. ಹಾಗೆ ನಿಮ್ಗೆ ರಸ್ತೆ ಪಬ್ಲಿಕ್ ಸರ್ಕಾರಿ ಅಥವಾ ಸಾರ್ವಜನಿಕರ ಜಾಗದಲ್ಲಿ ನೀವು ನಿಮ್ಮ ಅಂಗಡಿಗಳನ್ನ ಹಾಕುವಾಗಿಲ್ಲ, ಅದು ಕಾನೂನು ನಿಯಮ. ಹೌದು, ಫುಟ್ಪಾತ್ ಅಲ್ಲ ಅದು. ಆಕ್ಚುಲಿ ನೀವು ಪೊಲೀಸ್ ಕೇಸ್ ಮಾಡಿ ಜೈಲಿಗೆ ಹಾಕ್ಬೋದು ಅವ್ರನ್ನ. ಆದ್ರೆ ಯಾರು ಹಾಕುದಿಲ್ಲ, ಯಾಕೆ ಹೇಳಿದ್ರೆ ಅಲ್ಲಿ ಬೇರೆ ರೀತಿಯಾದಂತ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಇಲ್ಲಾಂದ್ರೆ ಅವ್ರು ಯಾವ ಸಪೋರ್ಟ್ ಮೇಲೆ ಅಂಗಡಿಗಳನ್ನ ಹಾಕ್ತಾರೆ? ಯಾರ್ದೋ ಕೈ ಬಿಸಿ ಮಾಡಿರ್ತಾರೆ, ಅದಕ್ಕೆ ಇಷ್ಟು ಜನ ರಾಜಾರೋಷವಾಗಿ ಅಂಗಡಿಗಳನ್ನ ಹಾಕ್ತಾರೆ. ಯಾರು ಅದಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಇಲ್ಲಂದ್ರೆ ಮೌನ ಅರಣ್ಯ ಇಲಾಖೆಯವರು ಒಂದು ರೀತಿಯಲ್ಲಿ ಮೌನ ವಹಿಸಿದೆ ಅಂತ ಹೇಳ್ಬೋದು. ಹೌದೌದು, ಅರಣ್ಯ ಇಲಾಖೆಯವರು ಬಹಳ ಕಠಿಣವಾಗಿ, ಇಲ್ಲ ನೀವು ಬಂದಿಲ್ಲ ಅಂತ ಹೇಳಿದ್ರೆ ನಾವು ರೈಡ್ ಮಾಡ್ತೇವೆ ಅಂತ ಒಂದು ಫಸ್ಟ್ ಒಂದು ನೋಟಿಸ್ ಕೊಡ್ಬೇಕು ಅವರಿಗೆ. ಅದಕ್ಕೆ ನೀವು ಅಕ್ರಮ ಜಾಗದಲ್ಲಿ ಗೂಡಂಗಡಿ ಅಥವಾ ಈ ರೀತಿಯ ಫುಲ್ಜಾರ್ ಸೋಡಾ ಅಂಗಡಿಗಳನ್ನ ಹಾಕಿದ್ದೀರಾ ಅಂತ ಹೇಳಿ ಒಂದು ನೋಟಿಸ್ ಕೊಡ್ಬೇಕು. ಆ ನೋಟಿಸಿಗೆ ಅವ್ರು ಉತ್ತರ ಕೊಡ್ಬೇಕು. ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವರು ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಬೇಕು. ಫಸ್ಟ್ ಒಂದು ನೋಟಿಸ್ ಕೊಡೋದು ಒಂದು ನಿಯಮ.
ನೀವು ಅತಿಕ್ರಮಣ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಇದ್ದೀರಿ ಅಂತ ಹೇಳೋದು. ಅದನ್ನು ಅವ್ರು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ರೈಡ್ ಮಾಡಬೇಕು. ಈ ಇಷ್ಟು 3-4-5 ವರ್ಷಗಳಿಂದ ಅವರು ಫುಲ್ಜಾರ್ ಈ ರೀತಿ ಅಂಗಡಿಗಳನ್ನು ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಲೈಸೆನ್ಸ್ ಇಟ್ಟುಕೊಂಡು ತೆರಿಗೆ ಕಟ್ಟಿಕೊಂಡು ಅಂಗಡಿ ಹಾಕಿದವನು ಎಲ್ಲಿ ಹೋಗ್ಬೇಕಾಗಾದ್ರೆ? ಸೊ ಈ ರೀತಿಯ ಪ್ರಶ್ನೆಗಳು ಬರ್ತದೆ. ಬಹುಶಃ ಆನೆ ಲದ್ದಿಗೆ ನಾವು ಧನ್ಯವಾದ ಹೇಳ್ಬೇಕಾ ಅಂತ ಅಲ್ವಾ? ಹೌದು. ಈಗ ಒಂದು ರೀತಿಯಲ್ಲಿ ಕೂಡಲೇ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆನೆ ಲದ್ದಿಗೆ ಕಾರಣವಾಗಿರ್ಬೋದು ಅಂತ ಹೇಳ್ಬೋದು. ಇದು ದುರಂತ ನೋಡಿ, ಆನೆ ಲದ್ದಿ ಬರ್ಬೇಕಾಯ್ತು. ಆದ್ರೂ ಈಗ ಈಗ ಪೆರಿಯಶಾಂತಿ ಭಾಗ ಉಪ್ಪಿನಂಗಡಿ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಅದರ ನಂತರ ಅದರ ಮಧ್ಯದಲ್ಲಿ ಒಂದು ಕೊಟ್ಲಡ್ಕ ಭಾಗದ ಅರಣ್ಯ ಇಲಾಖೆ ಬರುದಿಲ್ಲ. ಆ ಭಾಗದಲ್ಲಿ ಕೂಡ ಈಗ 2-3 ಅಂಗಡಿಗಳು ಕಾರ್ಯಾಚರಣೆ ಮಾಡ್ತೇವೆ. ಅದನ್ನು ತೆರವುಗೊಳಿಸಲಿಲ್ಲ ಇವರಿಗೆ. ಈ ವಿಚಾರ ಇವತ್ತು ತೊಕ್ರಾಡಿ ಗ್ರಾಮ ಸಭೆಯಲ್ಲಿ ಕೂಡ ಪ್ರಸ್ತಾಪವಾಗಿತ್ತು. ಅಲ್ಲಿಯ ವ್ಯಾಪಾರಿಗಳು ಹೆದ್ದಾರಿಗೆ ಬಂದು ಪ್ರವಾಸಿಗರನ್ನು ಕರೀತಾ ಇದ್ದಾರೆ, ಅದರಿಂದ ಅಪಘಾತ ಎಲ್ಲ ನಡೀತಾ ಇದೆ ಅಂತ ಒಂದು ದೂರು ಕೂಡ ಬಂತು. ಈ ಬಗ್ಗೆ ಕೂಡ ಒಂದು ಇಲಾಖೆಗೆ ಮನವಿ ಮಾಡ್ಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ದಾರೆ ಇವತ್ತಿನ ಗ್ರಾಮ ಸಭೆ. ಓಕೆ, ಇದೀಗ ಒಂದು ನ್ಯೂಸ್ ಬರ್ತಾ ಇದೆ. ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಶವಗಳನ್ನು ಹೊತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ. ಆ ವಿಜುವಲ್ಸ್ ಅಂತ ತಾವು ಗಮನಿಸ್ತಾ ಇದ್ವಿ. ಪ್ರಕರಣದ ತನಿಖೆಗೆ ಧರ್ಮಸ್ಥಳಕ್ಕೆ ಆಗಮಿಸಲಿರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಅನ್ನುವಂತಹ ನಿರೀಕ್ಷೆಗಳೇನಿತ್ತು, ಇದೀಗ ಮಂಗಳೂರಿಗೆ ಡಿಐಜಿ ಅನುಚೇತ್ ಅವರು ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಡಿಐಜಿ ಅನುಚೇತ್ ಅವರು ಮಂಗಳೂರಿಗೆ ಆಗಮಿಸಿರುವಂತಹ ದೃಶ್ಯಾವಳಿಗಳು. ಮಂಗಳೂರಿಗೆ ಆಗಮಿಸಿದ ಎಸ್ಐಟಿ ತಂಡ ನಾಳೆ ಬೆಳಿಗ್ಗೆ ಬೆಳ್ತಂಗಡಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅದರಲ್ಲಿಯೂ ಕೂಡ ನಾಳೆ ಬೆಳಿಗ್ಗೆ ಬೆಳ್ತಂಗಡಿಗೆ ಆಗಮಿಸುವಂತಹ ಸಾಧ್ಯತೆಗಳು ಇದಾವೆ. ಪ್ರಮುಖವಾಗಿ ವಿಶೇಷ ತನಿಖಾ ತಂಡದ ಜಿತೇಂದ್ರ ದಯಾಮ ಇವರ ನೇತೃತ್ವದ ತಂಡ ನಾಳೆ ಬೆಳಿಗ್ಗೆ ಬೆಳ್ತಂಗಡಿಗೆ ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಇದೀಗ ಮಂಗಳೂರಿಗೆ ಎಸ್ಐಟಿ ತಂಡ ತಲುಪಿದೆ ಅನ್ನುವಂತಹದಕ್ಕೆ ಈ ದೃಶ್ಯ ಈಗ ತಾವೀಗ ನೋಡ್ತಾ ಇದ್ರಿ. ಇದು ಮಂಗಳೂರಿಗೆ ಎಸ್ಐಟಿ ತಂಡ ತಲುಪಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ದೃಶ್ಯ. ಮುಂದಿನ ಸುದ್ದಿಗೆ ಹೋಗು. ನೆಕ್ಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾರಥ್ಯ ಗುರುವಾಯನಕೆರೆಯಲ್ಲಿ ಆಟಿಡುವಂಜಿ ಕೆಸರಾಟದ ಗೊಬ್ಬು. ಇದೀಗ ಆಷಾಢ ಮಾಸ ಆಟಿ ಬಂತು ಅಂತ ಹೇಳಿದ್ರೆ ಒಂಥರ ಎಲ್ಲರೂ ಕೂಡ ಖುಷಿ. ಒಂದು ಕಡೆ ಆಟಿಡುವಂಜಿ ದಿನ, ಕೆಸರೊಂಜಿ ದಿನ, ಈ ತರ ಎಲ್ಲ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಇದೀಗ SKDRDP ಇಂದಲೂ ಕೂಡ ಗುರುವಾಯನಕೆರೆಯಲ್ಲಿ ಆಟಿಡೋಂಜಿ ಕೆಸರದ ಗೊಬ್ಬು ಅನ್ನುವಂಥ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸೊ ಅದರ ಫೋಟೋ ನೋಡ್ಬೋದು, ಬಹಳ ಅದ್ಭುತವಾಗಿದೆ. ಎಲ್ಲರೂ ಕೂಡ ಆ ಒಂದು ಬಾಂಧವರು ಸೇರ್ಕೊಂಡು, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಸೇರ್ಕೊಂಡು ಎಲ್ಲ ಒಂದು ಆಟವನ್ನು ಆಡಿದ್ದಾರೆ, ಕೆಸರಡೊಂಜಿ ದಿನ ಅಂತ. ಸೊ ಇದು ಆಷಾಢ ಮಾಸದಲ್ಲಿ ಹೆಚ್ಚಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವಂತ ಒಂದು ಹಬ್ಬ ಕೂಡ ಹೌದು. ದಾಮೋದರ್, ಕೆಸರಡೊಂಜಿ ದಿನ ಅಂತಂದ್ರೆ ಅದು ಮಕ್ಕಳಿಂದ ವೃದ್ಧರ ತನಕ ಗಮ್ಮತ್ ಮಾಡುವಂತದ್ದು. ಒಂದು ವೃದ್ಧರಲ್ಲಿ ಕೆಸರಲ್ಲೇ ಇದ್ದವರಿಂದ ಈಗಿನ ಮಕ್ಕಳಿಗೆ ಯಾವ ಮಟ್ಟಕ್ಕೆ ಅಂತ ಈಗ ನೀವೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಹೊರಗಡೆ ಕೆಸರಲ್ಲಿ ಆಟ ಆಡ್ಲಿಕ್ಕೆ ಬಿಡುದಿಲ್ಲ. ನಾವೆಲ್ಲ ಕೆಸರಲ್ಲಿ ಆಟ ಆಡಿ ಕೆಸರಲ್ಲೇ ಇದ್ದವು. ಆದ್ರಿಂದ ಆ ಕೆಸರು ಅನ್ನುವಂಥದ್ದು ನಮ್ಮ ಬದುಕಿಗೆ, ನಮ್ಮ ದೇಹಕ್ಕೆ ಮತ್ತು ಇದೆಲ್ಲ ಬೇಕು ನಮಗೆ ಅಂತ. ಹಾಗಿರುವಾಗ ಆಟಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು, ಎಲ್ಲರನ್ನ ಒಂದುಗೂಡಿಸುವಂಥದ್ದು, ಇಂಥ ಕಾರ್ಯಕ್ರಮಗಳಿಂದ ಬಹಳಷ್ಟು ಉತ್ತಮ ಕಾರ್ಯಗಳಾಗ್ತವೆ. ಒಂದು ಕೇವಲ ಒಂದು ಕಾರ್ಯಕ್ರಮ ಅಂತಲ್ಲ, ಒಂದು ಎಲ್ಲ ಸಮಾಜದವರು ಒಟ್ಟುಗೂಡುತ್ತಾರೆ. ಅಕ್ಕ ತಂಗಿಯ ರೀತಿಯಲ್ಲಿ, ಅಣ್ಣ ತಮ್ಮನ ರೀತಿಯಲ್ಲಿ ಆಟ ಆಡ್ತಾರೆ, ಪರಸ್ಪರ ಪೈಪೋಟಿ ನಡೀತಾರೆ, ಆಮೇಲೆ ಸಂಭ್ರಮಿಸ್ತಾರೆ, ಕೆಸರಲ್ಲಿ ಕುಣಿತಾರೆ, ಕುಪ್ಪಳಿಸ್ತಾರೆ. ಇಂತಹದೆಲ್ಲ ಸಂಭ್ರಮಕ್ಕೆ ಗುರುವಾಯನಕೆರೆ ಸಾಕ್ಷಿಯಾಗಿದೆ. ಆಟಿಡೊಂಜಿ ಕೆಸರದ ಗೊಬ್ಬು, ಆಟಿಡು ಒಂಜಿ ಕೆಸರದ ಗೊಬ್ಬು ಆದರೂ ಕೂಡ ಸಾವಿರಾರು ಮನಸ್ಸುಗಳು ಇಲ್ಲಿ ಒಂದಾಗಿವೆ, ಮನಸ್ಸುಗಳು ಖುಷಿ ಪಟ್ಟಿವೆ. ಈ ಬಗ್ಗೆ ಮಾತನಾಡೋದಕ್ಕೆ ಉಡುಪಿ ಪ್ರಾದೇಶಿಕ ನಿರ್ದೇಶಕರು, SKDRDP ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಆನಂದ್ ಸುವರ್ಣ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಆಟಿಡೊಂಜಿ ಕೆಸರದ ಗೊಬ್ಬು ಹೇಗಾಯ್ತು? ಆಟಿಡೊಂಜಿ ಕೆಸರದ ಗೊಬ್ಬು ಕಾರ್ಯಕ್ರಮ ಬಹಳ ಎಕೋ ಆದಾಗೆ ಅನಿಸ್ತದೆ ನನಗೆ. ಹೇಳಿ 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 ಕೇಳಿಸ್ತದೆ, ಹೇಳಿ. ಆಟಿಡೊಂಜಿ ಕೆಸರದ ಗೊಬ್ಬು ಕಾರ್ಯಕ್ರಮ ನಿಜವಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ನಾವು ನೋಡಿದ ಹಾಗೆ ಸಾಮಾನ್ಯವಾಗಿ ಹಿಂದೆ ನಮ್ಮಲ್ಲಿ ಕರಾವಳಿಯಲ್ಲಿ ಭತ್ತದ ಕೃಷಿ ವ್ಯಾಪಕವಾಗಿದ್ದಾಗ ತುಂಬಾ ನಮ್ಗೆ ಹಳ್ಳಿಯಲ್ಲಿ ಒಂದು ರೀತಿ ಗದ್ದೆ ಬೇಸಾಯ ಮಾಡಿದಾಗ, ಮೇಜಿ ನಾಟಿ ಮಾಡಿದಾಗ, ಉಳುಮೆ ಮಾಡಿದಾಗ, ಭತ್ತದ ನಾಟಿ ಮತ್ತು ಕೊಯ್ಲು ಎಲ್ಲ ಹಂತದಲ್ಲಿ ಕೂಡ
ಕೃಷಿಯೊಟ್ಟಿಗೆ ತುಳುನಾಡಿನ ಒಂದು ಸಂಸ್ಕೃತಿಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಮತ್ತೆ ಎಲ್ಲ ಜನರು ಅವರ ಅಕ್ಕಪಕ್ಕದ ರೈತರು ಪರಸ್ಪರ ಕೂಡಿ ಅವರೆಷ್ಟೋ ಅವರ ಕೆಲಸಗಳನ್ನ ಮಾಡ್ತಾ ಇದ್ರು. ಅಲ್ಲಿ ಜಾತಿ ಮತ್ತು ಧರ್ಮದ ಯಾವುದೇ ಭೇದ ಇಲ್ಲದೆ ಒಗ್ಗಟ್ಟಲ್ಲಿ ಅವರ ಕೃಷಿ ಕೆಲಸನೂ ಆಗ್ತಿತ್ತು. ಊರಲ್ಲಿ ಒಂದು ರೀತಿಯ ಸಾಮರಸ್ಯದ ಒಂದು ವಾತಾವರಣ ಕೂಡ ಸೃಷ್ಟಿ ಆಗ್ಲಿಕ್ಕೆ ಈ ಭತ್ತದ ಬೇಸಾಯ ಅವಕಾಶವನ್ನು ಮಾಡಿಕೊಡ್ತಾ ಇತ್ತು. ಮೊನ್ನೆ ಒಂದ್ಸಲ ನಮ್ಗೆ ಈ ಆಟಿಡೊಂಜಿ ಕೆಸರದ ಗುಂಪು ಕಾರ್ಯಕ್ರಮದಲ್ಲಿ ಇದನ್ನ ಮತ್ತೊಮ್ಮೆ ನೋಡಿದಾಗ ಅನಿಸ್ತು, ಪುಟ್ಟ ಮಕ್ಕಳು ಕೆಸರಲ್ಲಿ ಓಡಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಮಕ್ಕಳನ್ನ ಕೆಸರಲ್ಲಿ ಆಡಾಡ್ಲಿಕ್ಕೆ ಬಿಡುವುದಿಲ್ಲ ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿ. ಅಂತ ಮಕ್ಕಳು ಸ್ವಚ್ಛಂದವಾಗಿ ಕೆಸರಲ್ಲಿ ಆಟ ಆಡ್ತಾ ಇದ್ರು. ಹೆಣ್ಮಕ್ಳು ಆಟ ಆಡ್ತಿದ್ರು, ಆಮೇಲೆ ಯುವಕರು ಆಟ ಆಡ್ತಿದ್ರು, ವಯಸ್ಸಾದವರು ಅವರು ಹಳೆ ಕಾಲದ ಅವರ ಕೆಸರೊಟ್ಟಿಗೆ ಅವರು ಆಟ ಆಡಿದ್ದು, ಕೃಷಿ ಕೆಲಸ ಮಾಡಿದ್ದನ್ನ ನೆನಪು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು. ಒಟ್ಟು ಇಡೀ ಒಂದು ದೊಡ್ಡ ಸಮಾಜದ ಒಂದು ಬಳಗ ಎಲ್ರೂ ಸೇರಿ ಖುಷಿಯಲ್ಲಿ ಈ ಒಂದು ಸಂಭ್ರಮವನ್ನ ಅಲ್ಲಿ ಪಟ್ರು. ಮತ್ತೆ ಅದನ್ನ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ಎಷ್ಟೋ ಕಡೆಗಳಲ್ಲಿ ಇವತ್ತು ಯುವಕರು ಅವರೊಂದು ಅರ್ಧ ಗಂಟೆ ಒಂದು ಮೊಬೈಲ್ ಬಿಟ್ಟು ಇರ್ಲಿಕ್ಕೆ ಕಷ್ಟ. ಅಂತದ್ರಲ್ಲಿ ಮಳೆ ಮತ್ತು ಕೆಸರದ ಮಧ್ಯೆ ಇಡೀ ಒಂದ್ ದಿವಸ ಮೊಬೈಲ್ ಅನ್ನು ಪಕ್ಕಕ್ಕಿಟ್ಟು ತುಂಬಾ ಸಂಭ್ರಮವನ್ನ ಪಟ್ಟರು ಅವರು. ಈ ಕ್ರೀಡಾಕೂಟದಲ್ಲಿ ಅವರು ಯುವಕರು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಎಷ್ಟೋ ಮಕ್ಕಳಿಗೆ ಆಟಿ ಕಳಿಂಜ ನೋಡ್ಲಿಕ್ಕೆ ಈಗಿನ ಕಾಲದಲ್ಲಿ ಬಹಳ ಕಡೆ ಕಡಿಮೆ ಸಿಗ್ತದೆ. ಆದ್ರೆ ಮಕ್ಕಳು ಇದನ್ನ ನೋಡಿದ್ರು. ಹಿಂದಿನ ಕಾಲದ ಒಂದು ಆಟಿ ತಿಂಗಳಲ್ಲಿ ಬರ್ತಿರುವಂತ ಆಟಿ ಕಳಿಂಜ ಹೇಗಿರ್ತದೆ, ಅದರ ಒಂದು ವೈಭವ ಹೇಗಿರ್ತದೆ ಅನ್ನುವಂತ ಒಂದು ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ತುಂಬಾ ಮಕ್ಕಳಿಗೆ ಅದ್ರ ಒಂದು ಹೊಸ ಅನುಭವ ಅವರಿಗೆ ಸಿಕ್ತಂತ ಆಯ್ತು. ಆಮೇಲೆ ಮರೆಯಾದ ಕ್ರೀಡಾಕೂಟಗಳು ಈಗ ನಾವು ನೋಡ್ದ ಹಾಗೆ ಕೆಸರಲ್ಲಿ ಆಡಿರುವಂತ ಎಷ್ಟೋ ಇದು ನಾವು ಒಂದು ನೇಜಿ ತಕೊಂಡು ಹೋದಾಗ ಕೆಸರಲ್ಲಿ ಓಡ್ತಾ ಇದ್ರು. ಒಂದು ಕೋಣ ಓಡಿಸುವಾಗ ಎತ್ತು ಓಡಿಸುವಾಗ ಕೆಸರಲ್ಲಿ ಓಡ್ತಾ ಇದ್ರು. ಹಲಗೆಯಲ್ಲಿ ಎಷ್ಟೋ ಸಲ ಭತ್ತದ ಗದ್ದೆಯಲ್ಲಿ ಹೋಗುವಂತದ್ದು ನಾವೆಲ್ಲ ಸಣ್ಣವರಿದ್ದಾಗ ನೋಡಿದ್ವಿ. ಆದ್ರೆ ಮೊನ್ನೆ ಅದೇ ಅಡಿಕೆ ಹಾಳೆ ಜೊತೆ ಎಳಿತಾ ಇರುವಾಗ ಅದೊಮ್ಮೆ ಮತ್ತೆ ವಾಪಸ್ ನೆನ್ಪು ಮಾಡಿದಾಗ ಆಯ್ತು. ಮತ್ತು ಕೆಸರಿನಲ್ಲಿ ಆಡ್ಬೋದಾದ ಎಷ್ಟೋ ಆಟಗಳು ಮತ್ತೆ ವಾಪಸ್ ಒಂದು 20-30 ವರ್ಷಗಳ ಹಿಂದೆ ಅದೇ ಪ್ರದೇಶದಲ್ಲಿ ಆ ಗದ್ದೆಯಲ್ಲಿ ಎಲ್ಲ ಕ್ರೀಡಾಕೂಟಗಳನ್ನು ನೋಡಿದಾಗ ಎಲ್ರು ಕೂಡ ತುಂಬಾ ಸಂತೋಷ ಪಡುವಾಗ ಆಯ್ತು. ಜನರಲ್ಲಿ ಇದು ಅಗತ್ಯತೆ ಇದೆ. ಇಂತಹ ಭತ್ತದ ಬೇಸಾಯದೊಟ್ಟಿಗೆ ಇರುವಂತ ಎಷ್ಟೋ ಸಂಸ್ಕೃತಿಗಳು ಮತ್ತೆ ಅವ್ರು ನೆನಪು ಮಾಡುವಾಗ ಆಯ್ತು. ಒಂದು ರೀತಿ ಎಲ್ರು ಖುಷಿ ಪಡುವಂತ ಒಂದು ಸಂಭ್ರಮದ ಕಾರ್ಯಕ್ರಮವಾಗಿ ಮೂಡಿ ಬಂತು. ಓಕೆ ಸರ್, ಧನ್ಯವಾದಗಳು. ಓಕೆ, SKDRTP ಅನ್ನುವಂಥದ್ದು ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಅನೇಕ ವರ್ಷಗಳಿಂದ ಧರ್ಮಸ್ಥಳ ಕ್ಷೇತ್ರದ ಒಂದು ಅದು ಯೋಜನೆ ಅದು. ಆ್ಯಕ್ಚುಲಿ ಬಹಳ ಸಮಾಜಮುಖಿ ಕೆಲಸ ಆಗಿರ್ಬೋದು, ವಿದ್ಯಾದಾನ ಆಗಿದೆ, ಈ ಥರ ಅನೇಕ ವಿಷಯಗಳ ಮೂಲಕ ಈ ಒಂದು SKDRTP ಜನರಿಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ. ಓಕೆ, ಇವತ್ತು ನಾವು ಒಂದು ಸುದ್ದಿಯ ಸುತ್ತ ವಾರಕ್ಕೂ ಸುತ್ತು ವಿಷಯ ಕಾರ್ಯಕ್ರಮದಲ್ಲಿ SIT ವಿಚಾರ ಆಗಿರ್ಬೋದು, ಆಮೇಲೆ ಆನೆ ದಾಳಿ ವಿಚಾರ ಆಗಿರ್ಬೋದು, ಮರಳು, ಕಲ್ಲು, ಈ ಥರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸೊ ಮುಂದಿನ ವಾರ ಮತ್ತಷ್ಟು ಮಾಹಿತಿ ನಿಮ್ಮನ್ನು ಬರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.